ನಮಸ್ಕಾರ ವೀಕ್ಷಕರೇ, ರಾಜ್ಯ ಸಮರಕ್ಕೆ ಸ್ವಾಗತ. ಈಗಾಗಲೇ ಬೆಳಿಗ್ಗೆ 7 ಗಂಟೆಯಿಂದ ಆರಂಭಗೊಂಡಂತ ರಾಜ್ಯ ವಿಧಾನಸಭೆಯ ಮತದಾನ ಬಿರುಸಿನಿಂದ ನಡೆದು ಇದೀಗ ಮುಕ್ತಾಯಗೊಂಡಿದೆ. ಮುಕ್ತಾಯಗೊಂಡಿರುವ ಸಂದರ್ಭದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈಗಾಗಲೇ ಸುಮಾರು 72% ಮತದಾನ ಆಗಿರಬಹುದು ಅಂತ ಅನ್ನುವಂಥ ಅಂದಾಜು. ಸುಮಾರು ಒಂದು 75%ಗಿಂತ 78%ರವರೆಗೆ ಉಡುಪಿಯಲ್ಲಿ ಮತದಾನ ಆಗಿರಬಹುದು ಅಂತ ಅನ್ನೋ ಅಂದಾಜು. ಇನ್ನು ಕೆಲವೇ ಕ್ಷಣಗಳಲ್ಲಿ ಎರಡೂ ಕ್ಷೇತ್ರಗಳಲ್ಲಿ ದಕ್ಷಿಣ ಕನ್ನಡ ಮತ್ತು ಉಡುಪಿ ವಿಧಾನಸಭಾ ಕ್ಷೇತ್ರಗಳಲ್ಲಿ ಎಲ್ಲಾ ಕ್ಷೇತ್ರಗಳಲ್ಲೂ ಕೂಡ ಎಷ್ಟೆಷ್ಟು ಮತದಾನ ಆಗಿದೆ ಅನ್ನೋದರ ಬಗ್ಗೆಗೂ ಕೂಡ ನಾವು ಮಾಹಿತಿಯನ್ನ ಕೊಡ್ತೇವೆ. ಎಸ್, ಇದು ಈ ಒಂದು ಸಂದರ್ಭದಲ್ಲಿ ಮತದಾನ ಮುಗಿದಿದೆ, ಯಾರು ಸೋಲ್ತಾರೆ ಯಾರು ಗೆಲ್ತಾರೆ ಅಂತ ಅನ್ನುವಂತ ಮಾಹಿತಿಗಳು ಆ ಮತಪೆಟ್ಟಿಗೆಯಲ್ಲಿ ಭದ್ರವಾಗಿದೆ, ಆ ಯಂತ್ರದ ಪೆಟ್ಟಿಗೆಯಲ್ಲಿ ಭದ್ರವಾಗಿದೆ. ಇದು ಮೇ 15ರಂದು ಈ ಒಂದು ಕುತೂಹಲವನ್ನ ಕೆರಳಿಸಲಿದೆ. ಯಾವ ಮತಪೆಟ್ಟಿಗೆಯಲ್ಲಿ ಯಾರ ಗೆಲುವು ಇದೆ, ಯಾರ ಸೋಲು ಇದೆ ಅನ್ನುವಂಥದ್ದು. ಇವತ್ತು ಈ ಸಂದರ್ಭದಲ್ಲಿ ಈ ಚುನಾವಣೆ ಇವತ್ತು ನಡೆದಂತ ಸಂದರ್ಭ ಮತ್ತು ಈ ಹಿಂದೆ ಚುನಾವಣೆ ನಡೀತಾ ಇರುವಂತ ಅದರ ಒಟ್ಟು ವಾತಾವರಣಗಳ ಮೇಲೆ ಜನರ ವಿವಿಧ ರೀತಿಯಾದಂತ ಅವರ ಅಭಿಪ್ರಾಯಗಳು ಏನಾಗಿತ್ತು ಮತ್ತದು ಮತದಾನ ಮಾಡುವ ಸಂದರ್ಭದಲ್ಲೂ ಏನಾಗಿದ್ದಿರಬಹುದು ಅಂತ ಅನ್ನುವಂಥದ್ದನ್ನ ಒಂದು ಚುನಾವಣೋತ್ತರ ಸಮೀಕ್ಷೆಯಾಗಿ ಮಂಗಳೂರಿನ ಈ ಮುಂಗಾರು ಸುದ್ದಿ ಸಂಸ್ಥೆ ಮಾಡಿದೆ. ಈ ಒಂದು ಸುದ್ದಿ ಸಂಸ್ಥೆ ಮಾಡಿದಂತ ಚುನಾವಣೋತ್ತರ ಸಮೀಕ್ಷೆಯ ಒಂದು ಅಭಿಪ್ರಾಯ ಮತ್ತು ಚರ್ಚೆಗೆ ನಿಮ್ಮನ್ನು ನಾನು ಸ್ವಾಗತ ಮಾಡ್ತಾ ಇದ್ದೇನೆ. ಈ ಒಂದು ವಿಮರ್ಶೆ ನಡೀತದೆ, ಚರ್ಚೆ ನಡೀತದೆ. ಜೊತೆಯಲ್ಲಿ ಈ ಬಗೆಗೆ ಯಾರು, ಯಾವ ಪಕ್ಷ, ಯಾವ ಅಭ್ಯರ್ಥಿ ಸೋಲಬಹುದು ಗೆಲ್ಲಬಹುದು ಅಂತ ಅನ್ನೋದಕ್ಕಿಂತ ಪಕ್ಷಗಳ ಮೇಲು ಮತ್ತು ಕೆಳಗು ಯಾರು ಸೋಲು ಯಾರು ಗೆಲುವು ಮಾಡ್ತಾರೆ ಅನ್ನುವಂಥದ್ದು ಹಿನ್ನೆಲೆಗಳ ಬೇರೆ ಬೇರೆ ಕಾರಣಗಳು ಏನು ಅಂತ ಅನ್ನುವಂಥದ್ರ ಬಗ್ಗೆಗೂ ಕೂಡ ಈ ಮುಂಗಾರು ಸಂಸ್ಥೆ ಅವರ ಅಭಿಪ್ರಾಯವನ್ನ ಕೊಡ್ತಾರೆ. ಎಸ್, ನಾನು ನಮ್ಮ ಈ ಒಂದು ಚರ್ಚೆಗೆ ಮತ್ತೊಂದು ಚುನಾವಣೋತ್ತರ ಸಮೀಕ್ಷೆಗೆ ಸ್ವಾಗತ ಮಾಡ್ತಾ ಇದ್ದೇನೆ. ಈ ಮುಂಗಾರು ಸಂಸ್ಥೆಯ ಸಂಪಾದಕರು ಗೌತಮ್ ಕುಮಾರ್ ಇದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ಗೌತಮ್. ಅದೇ ರೀತಿಯಲ್ಲಿ ರಾಜಕೀಯ ವಿಶ್ಲೇಷಕರು ಪತ್ರಕರ್ತರು ಆದಂತಹ ಸುಕೇಶ್ ಕುಮಾರ್ ಶೆಟ್ಟಿ ಅವರು ಕೂಡ ನಮ್ಮ ಜೊತೆಗಿದ್ದಾರೆ. ಸುಕೇಶ್ ಕುಮಾರ್ ಅವರಿಗೆ ಕೂಡ ಸ್ವಾಗತ. ನಮ್ಮ ವಿ4 ನ್ಯೂಸ್ ನ ಸಂಪಾದಕರು ಆರ್ಯ ಲೋಹಾನಿ ಇದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್, ಈ ಮುಂಗಾರು ಸಂಸ್ಥೆ ಈ ಒಂದು ಏನು ಚುನಾವಣೋತ್ತರ ಸಮೀಕ್ಷೆಯನ್ನ ಮಾಡಿದೆ. ಬಹುಶಃ ಈ ಚುನಾವಣೆ ಅದರ ಮತದಾನ ನಡೆಯುವುದಕ್ಕಿಂತ ಮೊದಲು ಒಂದಷ್ಟು ಕೆಲಸಗಳನ್ನ, ಪೂರ್ವ ತಯಾರಿಗಳನ್ನ ಮತ್ತು ಜನರ ವಿವಿಧ ರೀತಿಯಾದಂತ ಇದನ್ನ ನೀವು ಒಂದಷ್ಟು ಪಟ್ಟಿ ಮಾಡಿದಿರಿ ಅಥವಾ ಅದನ್ನ ಅಭ್ಯಾಸ ಮಾಡಿದಿರಿ ಅಥವಾ ಯಾವ ಕ್ಷೇತ್ರಗಳಲ್ಲಿ ಯಾರು ಏನು ಅಂತ ಅನ್ನೋದರ ಬಗ್ಗೆಗೂ ಕೂಡ ಒಂದಷ್ಟು ವಿಶ್ಲೇಷಣೆ ಮಾಡಿಕೊಂಡು ಈ ಒಂದು ಚುನಾವಣೋತ್ತರ ಸಮೀಕ್ಷೆಯನ್ನ ಮಾಡಿದಿರಂತ ಅನ್ನುವಂಥದ್ದು. ಓಕೆ, ನನಗೆ ಕೇಳಬೇಕು, ಯಾವ ಯಾವ ಎಲ್ಲ ಹಿನ್ನೆಲೆಗಳನ್ನ ಇಟ್ಟುಕೊಂಡು ಈ ಒಂದು ಸಮೀಕ್ಷೆಯನ್ನ ಮಾಡಲಾಗಿದೆ ಗೌತಮ್? ಈಗಾಗಲೇ ಗೊತ್ತಿರಬಹುದು ನಿಮಗೆ, ಈ ಮುಂಗಾರು ಅನ್ನುವಂಥದ್ದು ಕಳೆದ ಸುಮಾರು 1 ವರ್ಷದಿಂದ ತನ್ನದೇ ಆದ ಒಂದು ಕಾರ್ಯವೈಖರಿಯ ಮೂಲಕ ಒಂದು ಸದ್ದು ಮಾಡ್ತಾ ಇರುವಂಥದ್ದು. ಈ ಮುಂಗಾರು ತನ್ನ ಸುದ್ದಿಯ ಮೂಲಕ ಈಗಾಗಲೇ ಒಂದು ಜನರ ಮನೆ ಮಾತಾಗಿದೆ ಅಂತ ಹೇಳ್ಬೋದು. ಹೀಗಾಗಿ ಈ ಮುಂಗಾರು ಸುದ್ದಿ ಸಂಸ್ಥೆಗೆ ಇದು ಒಂದು ವಿಧಾನಸಭಾ ಚುನಾವಣೆಯನ್ನು ಪರಿಗಣಿಸೋದಾದರೆ ಇದು ಮೊದಲ ವಿಧಾನಸಭಾ ಚುನಾವಣೆ. ಹೀಗಾಗಿ ಸಾಮಾನ್ಯವಾಗಿ ಗೊತ್ತಿರಬಹುದು, ಎಲ್ಲ ಸುದ್ದಿ ಸಂಸ್ಥೆಗಳಿರ್ಬೋದು ಅಥವಾ ಸಮೀಕ್ಷಾ ಸಂಸ್ಥೆಗಳಿರ್ಬೋದು ಸಮೀಕ್ಷೆಯನ್ನು ಮಾಡ್ತವೆ. ಆದರೆ ಇದು ಒಂದು ರಾಜ್ಯ ಮಟ್ಟದಲ್ಲಿ ಒಂದು ನಡೀತಕ್ಕಂಥ ಆದರೆ ಪ್ರತ್ಯೇಕವಾಗಿ ಪರ್ಟಿಕ್ಯುಲರ್ ಆಗಿ ಒಂದು ಕರಾವಳಿಯ ಬಗ್ಗೆ ಒಂದು ಕಾನ್ಸಂಟ್ರೇಷನ್ ಇಟ್ಟು ಅಥವಾ ಕರಾವಳಿಯ ಬಗ್ಗೆ ಒಂದು ಕೇಂದ್ರೀಕೃತವಾಗಿ ಇಟ್ಟುಕೊಂಡು ಮಾಡುವಂಥದ್ದು ತೀರಾ ಕಡಿಮೆ, ಅಂದರೆ ಓವರ್ ಆಲ್ ಆಗಿ ಮಾಡುವಂಥದ್ದು. ಸೊ ಹೀಗಾಗಿ ಒಂದು ಕರಾವಳಿಗೆ ಒಂದು ಪ್ರತ್ಯೇಕ ಒಂದು ಆದ್ಯತೆಯನ್ನು ನೀಡಬೇಕನ್ನುವಂಥ ನಿಟ್ಟಿನಲ್ಲಿ ಕರಾವಳಿಯ ಉಭಯ ಜಿಲ್ಲೆಗಳಾದ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಗಳಿಗೆ ಒಂದು ಜಿಲ್ಲೆಗಳನ್ನು ಗಮನದಲ್ಲಿ ಇಟ್ಟುಕೊಂಡು ಇಲ್ಲಿನ ವಿಧಾನಸಭಾ ಕ್ಷೇತ್ರಗಳನ್ನು ಗಮನದಲ್ಲಿ ಇಟ್ಟುಕೊಂಡು ನಾವೊಂದು ಚುನಾವಣೋತ್ತರ ಸಮೀಕ್ಷೆಯನ್ನ ಮಾಡಿರುವಂಥದ್ದು. ಇಲ್ಲಿ ಏನು ರಾಜಕೀಯ ವಲಯದಲ್ಲಿ ಯಾವೆಲ್ಲ ವಿಷಯಗಳು ಚರ್ಚೆ ಆಗ್ತಾ ಇತ್ತು ಪ್ರಧಾನವಾಗಿ ಅಂದರೆ ಚುನಾವಣೆ ಘೋಷಣೆಯಾದ ಸಂದರ್ಭದಿಂದ ಹಿಡಿದು ಮತದಾನ ನಡೆದಂತ ಇವತ್ತಿನವರೆಗೆ ರಾಜಕೀಯ ವಲಯದಲ್ಲಿ ಯಾವೆಲ್ಲ ಈ ಹಿಂದಿನ ಬೆಳವಣಿಗೆಗಳು ಕೂಡ ಖಂಡಿತ ಎಲ್ಲವನ್ನೂ ಸೇರಿಸಿ ಅಂದ್ರೆ ಇರಬಹುದು. ಚುನಾವಣೆ ಘೋಷಣೆ ಆದಂತಹ ಸಂದರ್ಭದಲ್ಲಿ ಚುನಾವಣೆ ಸರ್ಕಾರದ ಅಧಿಸೂಚನೆ ಪ್ರಕಟ ಆದ ನಂತರ ಒಂದು ರೀತಿಯಲ್ಲಿ ಒಂದು ರಾಜಕೀಯ ಚಿತ್ರಣ ಒಂದು ತರ ಇತ್ತು. ಅದರ ನಂತರ ಏನು
ಅಭ್ಯರ್ಥಿಗಳ ಪಟ್ಟಿ ಪ್ರಕಟ ಆಯಿತು, ಆ ಟೈಮಲ್ಲಿ ಬೇರೆ ಇತ್ತು. ಹೀಗೆ ಪ್ರತಿಯೊಂದು ಹಂತದಲ್ಲಿ ಒಂದು ರಾಜಕೀಯ ಚಿತ್ರಣ ಹೇಗೆ ಬದಲಾಗ್ತಾ ಹೋಯಿತು ಅದೆಲ್ಲವನ್ನ ಗಮನದಲ್ಲಿಟ್ಟುಕೊಂಡು ಈ ಒಂದು ಸಮೀಕ್ಷೆಯನ್ನ ಮಾಡಿರುವಂತದ್ದು. ಓಕೆ, ನಾನು ಒಂದೊಂದಾಗಿ ಯಾವ ಆಧಾರದಲ್ಲಿ ಈ ಮುಂಗಾರು ಸಂಸ್ಥೆ ಈ ಒಂದು ಸಮೀಕ್ಷೆಯನ್ನು ನಡೆಸಲಾಗಿದೆ ಅನ್ನುವಂಥದ್ರ ಬಗೆಗೆ ಇಲ್ಲಿ ಒಂದಷ್ಟು ಮಾಹಿತಿಗಳು ಬರ್ತಾ ಇದ್ದಾವೆ. ಅದರ ಮೇಲೆ ಆ ನಂತರ ನಾವು ಚರ್ಚೆಯನ್ನು ಮಾಡೋಣ. ಎಸ್, ಇದೇ ಮೊದಲ ಬಾರಿಗೆ ಕರಾವಳಿಗೆ ಆದ್ಯತೆ ನೀಡಿ ಈ ಒಂದು ಸಮೀಕ್ಷೆಯನ್ನ ನಡೆಸಲಾಗಿದೆ ಅಂತ ಅನ್ನುವಂತ ಮಾಹಿತಿ ಬರ್ತಾ ಇದೆ. ಇದೇ ಮೊದಲ ಬಾರಿಗೆ ಇದು ಕರಾವಳಿಗೆ ಆದ್ಯತೆ ನೀಡಿ ನಡೆಸಿದಂತ ವೈಜ್ಞಾನಿಕ ಸಮೀಕ್ಷೆ. ಈ ಹಿಂದೆ ರಾಜ್ಯ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದ ಸಮೀಕ್ಷೆಗಳು ಆಗ್ತಾ ಇದ್ವು. ಆದರೆ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಗೆ ಸಂಬಂಧಪಟ್ಟ ಹಾಗೆ ಸಮೀಕ್ಷೆಗಳು ಬಹಳ ಕ್ಷೇತ್ರಗಳ ವಾರುಗಳ ಬಗೆಗೆ ಆಗ್ತಾ ಇರುವಂತದ್ದು ಇದೇ ಮೊದಲ ಬಾರಿಗೆ ಅಂತ ಅನ್ನುವಂಥದ್ದು. ಓಕೆ, ಎಸ್, ಇನ್ನು ಎರಡನೇದಾಗಿ ಇಲ್ಲಿ ರಾಹುಲ್ ಮೋದಿ ಆಗಮನದ ಬಗ್ಗೆ. ಓಕೆ, ನನಗೆ ಇದ್ರ ಬಗ್ಗೆ ಏನಾದ್ರು ಚರ್ಚೆ ಮಾಡ್ಲಿಕ್ಕಿದೆ. ಮೊದಲ ಅಂಶದ ಬಗೆಗೆ ಏನಾದ್ರು ಇಲ್ವಲ್ಲ, ಅದರ ನೆಕ್ಸ್ಟ್ ಇದಕ್ಕೆ ಹೋಗೋಣ. ಓಕೆ, ರಾಹುಲ್ ಮತ್ತು ಮೋದಿ ಆಗಮನದ ಮೊದಲು ಮತ್ತು ಬಳಿಕ ಮತದಾರರ ಪ್ರತಿಕ್ರಿಯೆಗಳು ಅಂತ ಅನ್ನುವಂಥದ್ದು. ರಾಹುಲ್ ಗಾಂಧಿ, ಕಾಂಗ್ರೆಸ್ ಅಧ್ಯಕ್ಷರು ರಾಹುಲ್ ಗಾಂಧಿ ಮತ್ತು ಭಾರತೀಯ ಜನತಾ ಪಕ್ಷದ ಮುಖಂಡರು ಮತ್ತು ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರ ಆಗಮನದ ಮೊದಲು ಮತ್ತು ಬಳಿಕ ಈ ಮತದಾರರ ಪ್ರತಿಕ್ರಿಯೆಗಳನ್ನ ಅವಲಂಬಿಸಿಕೊಂಡು ಇಲ್ಲಿ ಈ ಚುನಾವಣೋತ್ತರ ಸಮೀಕ್ಷೆಗಳನ್ನ ಇಲ್ಲಿ ನಡೆಸಲಾಗಿದೆ ಅಂತ ಅನ್ನೋದು ಮತ್ತೊಂದು. ಎಸ್, ಇದೆರಡನೇದು. ಇನ್ನು ಮೂರನೇದಾದಂತಹ ಅಂಶ, ಮೂರನೇದಾದಂತಹ ಅಂಶ ಕರಾವಳಿಯ ಮತದಾರರ ಚಂಚಲತೆ ಮತ್ತು ಸ್ಪಂದನೆಯನ್ನು ಗಮನಿಸಿ ನಡೆಸಲಾದ ಸಮೀಕ್ಷೆ ಇದು ಅಂತನ್ನುವಂಥದ್ದು. ಅಂದ್ರೆ ಇಲ್ಲಿಯ ಮತದಾರರು ಅವರ ಒಟ್ಟು ಅಭಿಪ್ರಾಯಗಳು ಅದು ಚಂಚಲತೆ ಕೂಡಿರ್ಬೋದು, ಅದು ಒಂದೊಂದು ಪಕ್ಷಗಳಿಗೆ ಮತ್ತು ಸಿದ್ಧಾಂತಗಳಿಗೆ ಯಾವ ರೀತಿಯ ಸ್ಪಂದನೆಯನ್ನ ಮಾಡ್ತಾರೆ ಮತ್ತು ಬೇರೆ ಬೇರೆ ಘಟನೆಗಳಿಗೆ ಸಂಬಂಧಪಟ್ಟ ಹಾಗೆ ಜನರ ಸ್ಪಂದನೆಗಳು ಹೇಗಿರ್ತದೆ, ಬೇರೆ ಬೇರೆ ರೀತಿಯಾದಂತ ಅಂದ್ರೆ ವಿವಿಧ ನಾಯಕರುಗಳು ಬಂದಾಗ ಇಲ್ಲಿ ನಮ್ಮ ಜನರು ಅಥವಾ ಮತದಾರರು ಯಾವ ರೀತಿಯಲ್ಲಿ ಪ್ರತಿಕ್ರಿಯಿಸ್ತಾರೆ ಮತ್ತು ಒಂದು ಪಕ್ಷಕ್ಕೆ ತಮ್ಮ ಬದ್ಧತೆಯನ್ನು ತೋರಿಸ್ತಾರೆ, ಇದ್ರ ಮೇಲೆ ಈ ಸಮೀಕ್ಷೆ ನಡೆಸಲಾಗಿದೆ ಅಂತ ಅನ್ನುವಂಥದ್ದು. ಇನ್ನು ನಾಲ್ಕನೇದಾಗಿ ಮಾಧ್ಯಮ ಸಾಮಾಜಿಕ ಜಾಲತಾಣಗಳ ಪ್ರಭಾವವನ್ನು ಇಲ್ಲಿ ಪರಿಗಣಿಸಲಾಗಿದೆ. ಹೌದು, ಇದು ಬಹಳ ಮುಖ್ಯ ಆಗಿರುತ್ತದೆ. ಬಹಳ ಮುಖ್ಯವಾಗಿ ಮಾಧ್ಯಮಗಳು ಮತ್ತು ಸಾಮಾಜಿಕ ಜಾಲತಾಣಗಳಲ್ಲಿ ಬರುವಂತಹ ಸುದ್ದಿಗಳು, ಘಟನೆಗಳು, ಊಹಾಪೋಹಗಳು ಏನೇ ಇದ್ದಿರಬಹುದು, ಇವೆಲ್ಲವುಗಳು ಕೂಡ ಈ ಮತದ ಮೇಲೆ ಪ್ರಭಾವ ಬೀರ್ತದೆ ಅಂತ ಅನ್ನೋದನ್ನ ಇಲ್ಲಿ ಒಂದು ಗಣನೆಗೆ ತೆಗೆದುಕೊಳ್ಳಲಾಗಿದೆ. ಆ ಆಧಾರದಲ್ಲಿ ಆ ಜಾಲತಾಣಗಳು ಮತ್ತು ಇನ್ನಿತರ ಎಲ್ಲ ಮಾಧ್ಯಮಗಳ ಪ್ರಭಾವಗಳನ್ನು ಪರಿಗಣಿಸಿಕೊಂಡು ಈ ಒಂದು ಚುನಾವಣೋತ್ತರ ಸಮೀಕ್ಷೆಯನ್ನ ಮಾಡಲಾಗಿದೆ. ಇನ್ನು ಮತ್ತೊಂದು ಕೊನೆಯದಾಗಿ ಇರುವಂತಹ ಮತ್ತೊಂದು ಬಹಳ ಪ್ರಮುಖವಾದಂತಹ ಅಂಶ ಈ ಒಂದು ಚುನಾವಣೋತ್ತರ ಸಮೀಕ್ಷೆಯ ಮೇಲೆ ಪ್ರಭಾವ ಬೀರುವಂತದ್ದು ಕೊನೆಯ 2 ದಿನಗಳಲ್ಲಿ ನಡೆದಂತ ವಿದ್ಯಮಾನ ಮತ್ತು ಮತದಾರರ ಅಭಿಪ್ರಾಯ. ಇಲ್ಲಿ ಬಂದು ಬೇರೆ ಬೇರೆ ರೀತಿಯಾದಂತ ಜನರ ಸ್ಪಂದನೆಗಳು ಆಗ್ತಾ ಕೊನೆಯ ದಿನ ಮತದಾನ ನಡೆಯುವ ಸಂದರ್ಭದಲ್ಲೂ ಕೂಡ ಅದು ಬದಲಾಗುವಂತ ಸಾಧ್ಯತೆಗಳು ಇರ್ತದೆ ಅಂತ ಅನ್ನುವಂಥದ್ದು. ಅದು ಘಟನೆಗಳಿಗೆ ಸಂಬಂಧಪಟ್ಟ ಹಾಗೆ ಇರಬಹುದು ಅಥವಾ ಸಾಮಾಜಿಕ ಜಾಲತಾಣಗಳ ಪ್ರಭಾವ ಇದ್ದಿರಬಹುದು. ಈ ಎಲ್ಲ ಅಂಶಗಳನ್ನ ಒಳಗೊಂಡು ಕೊನೆಯ ದಿನಗಳಲ್ಲಿ 2 ದಿನಗಳು ನಡೆದಂತ ವಿದ್ಯಮಾನ ಮತ್ತು ಮತದಾರರ ಅಭಿಪ್ರಾಯಗಳನ್ನು ಪರಿಗಣಿಸಿಕೊಂಡು ಈ ಒಂದು ಸಮೀಕ್ಷೆಯನ್ನ ನಡೆಸಲಾಗಿದೆ ಅನ್ನುವ ಹಿನ್ನೆಲೆಯಲ್ಲಿ ಈ ಒಂದು ಚುನಾವಣೋತ್ತರ ಸಮೀಕ್ಷೆಯನ್ನ ನಾವು ಪರಿಗಣಿಸಬೇಕಾಗಿದೆ ಅಂತ ಅನ್ನುವಂಥದ್ದು ಈ ಮುಂಗಾರು ಹೇಳ್ಕೊಡ್ತಾ ಇರುವಂಥದ್ದು. ಎಸ್ ಓಕೆ, ಈಗ ನಾನು ಮಾತಾಡಬೇಕು ಸುಖೇಶ್ ಕುಮಾರ್ ಶೆಟ್ಟಿ ಅವರ ಹತ್ರ. ಇಲ್ಲಿ ಈ ಎಲ್ಲ ಅಂಶಗಳು, ವಿವಿಧ ನಾಯಕರುಗಳು ಬಂದದ್ದು, ಸಾಮಾಜಿಕ ಜಾಲತಾಣಗಳು ಮತ್ತು ನಮ್ಮ ಜನರ ಅವರ ಬೇರೆ ಬೇರೆ ಇಶ್ಯೂಗಳಿಗೆ ಸಂಬಂಧಪಟ್ಟ ಹಾಗೆ ಸ್ಪಂದನೆ ಇರುವಂತದ್ದು ಅಂತ ಅನ್ನುವಂಥದ್ದು, ಇದರಲ್ಲಿ ಇದು ಆಧಾರವಾಗಿದೆಯಾ? ಇದು ಹೇಗೆ? ಖಂಡಿತವಾಗಿ ಇಲ್ಲಿ ಮುಖ್ಯವಾಗಿ ಸಮೀಕ್ಷೆ ಆರಂಭದಿಂದ ಇಲ್ಲಿ ಇವತ್ತಿನ ತನಕ ಏನು ಸಮೀಕ್ಷೆ ನಡೆದಿತ್ತು ಅದರ ಪಿನ್ ಟು ಪಿನ್ ಮಾಹಿತಿಯಲ್ಲಿ ನಾನು ಕೂಡ ಭಾಗಿಯಾಗಿದ್ದೆ ಮತ್ತು ಕಳೆದ 3 ವಿಧಾನಸಭಾ ಕ್ಷೇತ್ರದಲ್ಲಿ ಅಂದರೆ 2004, 2008, 2013 ಈ 3 ವಿಧಾನಸಭಾ ಕ್ಷೇತ್ರದ
ಚುನಾವಣೆಯ ಸಂದರ್ಭದಲ್ಲಿ ನಾನು ಭಾಗಿಯಾದ ಹಿನ್ನೆಲೆಯಲ್ಲಿ ಮತ್ತು ರಾಷ್ಟ್ರೀಯ ಮಟ್ಟದ ಒಂದು ಸಮೀಕ್ಷಾ ತಂಡಕ್ಕೆ ಇನ್ಪುಟ್ ಕೊಟ್ಟ ಅನುಭವದ ಆಧಾರದಲ್ಲಿ ಈ ಮುಂಗಾರು ಸಂಸ್ಥೆ ನಾನು ರಿಕ್ವೆಸ್ಟ್ ಮಾಡಿದಾಗ ಅದರ ಸಹಜವಾಗಿ ನಾನು ಅದರ ಈ ಒಂದು ಸಮೀಕ್ಷೆಯ ಮೇಲ್ನೋಟ ಉಸ್ತುವಾರಿ ತೆಗೆದುಕೊಂಡಿದ್ದೆ. ಮತ್ತು ಈ ಸಮೀಕ್ಷೆ 6 ಹಂತಗಳಲ್ಲಿ ನಡೆದಿದೆ. ಸುಮಾರು ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಉಡುಪಿ ಜಿಲ್ಲೆಯ 60,000 ಜನರನ್ನು ನೇರವಾಗಿ ಸಂಪರ್ಕಿಸಿ ಅವರ ಅಭಿಪ್ರಾಯಗಳನ್ನು ಪಡೆದುಕೊಳ್ಳಲಾಗಿದೆ. ಜೊತೆಗೆ ಇದು ಕೇವಲ ಒಂದು ಜನ ವಿಭಾಗ ಮಾತ್ರ ಅಲ್ಲ, ಎಲ್ಲ ಬೇರೆ ಬೇರೆ ಏಜ್ ಗ್ರೂಪ್ ಮತ್ತು ಮೇಲ್ ಫಿಮೇಲ್ ಮತ್ತು ಈ ಒಂದು ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಒಂದು ಕ್ಷೇತ್ರದಲ್ಲಿ ಒಂದು ನಿರ್ದಿಷ್ಟವಾಗಿ ಒಂದು ಕಡೆ ಅಲ್ಲ, ಎಲ್ಲ ಎಲ್ಲ ಕ್ಷೇತ್ರಕ್ಕೂ ವ್ಯಾಪ್ತಿಯಾಗುವ ಹಾಗೆ ಎಲ್ಲ ಅಭಿಪ್ರಾಯಗಳನ್ನು ಕೂಡ ಸಂಗ್ರಹಿಸಲಾಗಿದೆ. ಮತ್ತು ಇದು 6 ಹಂತಗಳಲ್ಲಿ ನಡೆದಿದೆ. ಒಂದೇ ದಿನದಲ್ಲಿ ಕೂತು ತಯಾರಿಸಿದಂಥ ಸಮೀಕ್ಷೆ ಅಲ್ಲ, ಬೇರೆ ಬೇರೆ ಹಂತಗಳಲ್ಲಿ. ಯಾಕೆಂದರೆ ಚುನಾವಣೆ ಘೋಷಣೆ ಆದಾಗ ಇಲ್ಲಿಯ ಮೂಡು, ಇಲ್ಲಿಯ ಜನರ ಇದು ಬೇರೆ ಬೇರೆ ಇತ್ತು. ಆನಂತರ ಅಭ್ಯರ್ಥಿಗಳ ಆಯ್ಕೆ ಸಂದರ್ಭದಲ್ಲಿ ಕೆಲವೊಂದು ಗೊಂದಲಗಳಾಯಿತು, ಕಾಂಗ್ರೆಸ್ನಲ್ಲಾಯಿತು, BJPಯಲ್ಲಿ ಆಯಿತು, ಸಂಘ ಪರಿವಾರ ಮತ್ತು BJPಯ ನಡುವೆ ಆಯಿತು. ಆ ನಂತರ ರಾಹುಲ್ ಗಾಂಧಿ ಮೊದಲ ಬಾರಿ ಭೇಟಿಯಾದಾಗಲೂ ಕೂಡ ಒಂದು ಕಾಂಗ್ರೆಸ್ ಪರವಾದ ಒಂದು ಅಲೆ ಸೃಷ್ಟಿಯಾಯಿತು. ಆನಂತರ ಮೋದಿ ಬಂದಾಗಲೂ ಕೂಡ ಅಷ್ಟೇ, ಅವರ ಸ್ಪೀಚ್ ಒಂದು ವೈಬ್ರೇಷನ್ ಆಗಿರುವಂಥ ಒಂದು ಸ್ಪೀಚ್ ಸಾಮಾಜಿಕ ಜಾಲತಾಣಗಳು ಮತ್ತು ಅಮಿತ್ ಶಾ ಕೊನೆಯ ಇವರು ಯೋಗಿ ಆದಿತ್ಯನಾಥ್ ಬಂದ ರೋಡ್ ಶೋಗಳಾಗಿರ್ಬೋದು, ಬೇರೆ ಬೇರೆ ಅಭ್ಯರ್ಥಿಗಳು ನಡೆಸಿದಂಥ ರೋಡ್ ಶೋಗಳಾಗಿರ್ಬೋದು, ಇದೆಲ್ಲವನ್ನು ಪರಿಗಣನೆಗೆ ತೆಗೆದುಕೊಂಡು ಮತ್ತೆ ಜನರ ನೇರವಾದ ಒಂದು ಅಭಿಪ್ರಾಯ ತೆಗೆದುಕೊಂಡು ಮಾಡಿದಂತಹ ಸಮೀಕ್ಷೆ ಆಗಿರೋದ್ರಿಂದಾಗಿ ಇದನ್ನು ಈ ಮುಂಗಾರು ಒಂದು ವೈಜ್ಞಾನಿಕವಾದ ಸಮೀಕ್ಷೆ. ಮತ್ತು ಮೊದಲ ಬಾರಿಗೆ ಕರಾವಳಿಗೆ ಸಂಬಂಧಪಟ್ಟಂತೆ, ಅಂದರೆ ಕರಾವಳಿಗೆ ಇದುವರೆಗೆ ಯಾರು ಮಾಡಿದಾಗೆ ನನಗೆ ಗೊತ್ತಿದ್ದಾಗೆ ಯಾರು ಮಾಡಿಲ್ಲ, ಇದು ಕರಾವಳಿಗೆ ಸಂಬಂಧಪಟ್ಟ ಹಾಗೆ ನಿರ್ದಿಷ್ಟವಾಗಿ ಒಂದು ಕ್ಷೇತ್ರವಾರು ನಡೆಸಿದಂಥ ಒಂದು ವೈಜ್ಞಾನಿಕ ಸಮೀಕ್ಷೆ ಅಂತಲೇ ಹೇಳ್ಬೋದು. ಎಸ್ ವೀಕ್ಷಕರೇ, ಬಹುಶಃ ತಾವು ಕಾಯ್ತಾ ಇರಬಹುದು. ಇನ್ನು ಕೆಲವೇ ಕ್ಷಣಗಳಲ್ಲಿ ದಕ್ಷಿಣ ಕನ್ನಡ ಮತ್ತು ಉಡುಪಿ ವಿವಿಧ ಕ್ಷೇತ್ರಗಳಿಗೆ ಏನು ಈಗಾಗಲೇ ಮತದಾನ ಆಗಿದೆ, ಮುಗಿದಿದೆ. ಈ ಸಂದರ್ಭದಲ್ಲಿ ವಿವಿಧ ಕ್ಷೇತ್ರಗಳ ಫಲಿತಾಂಶಗಳ ಒಂದು ಚುನಾವಣೋತ್ತರ ಸಮೀಕ್ಷೆ ನಾವು ಕೆಲವೇ ಕ್ಷಣಗಳು ನಿಮ್ಮ ಮುಂದೆ ಇಡುತ್ತೇವೆ. ಅದಕ್ಕಿಂತ ಮೊದಲು ಸರ್ ನಾನು ಕೇಳಬೇಕು, ಇಲ್ಲಿ ವೇರಿಯೇಷನ್ಸ್ಗಳು ಜನರ ಅಭಿಪ್ರಾಯಗಳಲ್ಲಿ ಇದು ನಿಮಗೆ ಕಂಡಿದೆ? ಈಗ ಅವರು ಒಂದಷ್ಟು ಅಂಶಗಳನ್ನ ಇಟ್ಟಿದ್ದಾರೆ, ಇಲ್ಲಿ ನಾವು ವೇರಿಯೇಷನ್ ಬಗ್ಗೆ ಮಾತಾಡೋದಕ್ಕಿಂತ ಮೊದಲು ಇವರು 4-5 ಅಂಶಗಳನ್ನ 5 ಅಂಶಗಳು ಅದರ ಬಗ್ಗೆ ಹಂತ ಹಂತವಾಗಿ ಮಾತಾಡ್ಕೊಂಡು ಹೋಗೋದು ಬಹಳ ಬೆಟರ್ ಅನ್ನೋ. ಅಂದ್ರೆ ಇದೇ ಮೊದಲ ಬಾರಿ ಕರಾವಳಿಯಲ್ಲಿ ಆದ್ಯತೆ ನಡೆಸಿದ ವೈಜ್ಞಾನಿಕ ಸಮೀಕ್ಷೆ ಅಂತ ಹೇಳಿದ್ರು. ವಾಸ್ತವದಲ್ಲಿ ಅದು ಹೌದು ಕೂಡ. ಅಂದ್ರೆ ಇಷ್ಟರವರೆಗೂ ಸಮೀಕ್ಷೆಗಳು ನಡೀತಾ ಇದ್ವು, ಅಂದ್ರೆ ಇಡೀ ಕರ್ನಾಟಕ ವ್ಯಾಪಿಸಿ ಅಥವಾ ಅಂದ್ರೆ ನಾವು ಇಡೀ ಕರ್ನಾಟಕವನ್ನು ಹೋಲಿಸಿದ್ರೆ ಕರಾವಳಿ ಪ್ರತ್ಯೇಕವಾಗೇ ಇರ್ತದೆ ಯಾವುದೇ ವಿಷಯದಲ್ಲೂ ಕೂಡ. ಒಂದು ನಾವು ಸಹಜವಾಗಿ ಬುದ್ಧಿವಂತರು ಅನ್ನುವಂತ ಒಂದು ಪಟ್ಟ ಇದೆ, ಅದಕ್ಕೆ ಸಹಜವಾಗಿ ವರ್ತನೆ ಕೂಡ ನಮ್ಮಲ್ಲಿ ಕರಾವಳಿಗರಲ್ಲಿ ಇರ್ತದೆ. ಆದ್ರಿಂದ ಸಮೀಕ್ಷೆ ಕೂಡ ಇಲ್ಲಿ ಪ್ರತ್ಯೇಕವಾಗಿ ನಡಿಬೇಕಂದ್ರೆ ನೀವು ಎಲ್ಲ ಯಾವ ಮಾನದಂಡದಲ್ಲಿ ಇಡೀ ಕರ್ನಾಟಕದಲ್ಲಿ ನಡೆಸ್ತೀರೋ ಅಥವಾ ಉತ್ತರ ಕರ್ನಾಟಕದ ಮಾನದಂಡವನ್ನ ಕರಾವಳಿಗೆ ಅದನ್ನ ಅನ್ವಯಿಸುವಂತೆ ಇರುವುದಿಲ್ಲ. ಆದ್ರೆ ಸಮೀಕ್ಷೆ ನಡೆಸುವವರು ಎಲ್ಲ ಮಾನದಂಡ ಸಾಮಾನ್ಯವಾಗಿ ಇಡ್ತಾರೆ. ಅಂದ್ರೆ ಕರಾವಳಿ ಮತ್ತು ಕರಾವಳಿಗಳ ಮನಸ್ಥಿತಿ ಉಳಿದವರಿಗಿಂತ ಭಿನ್ನವಾದದ್ದು. ಸೊ ಅದರಿಂದ ಸಮೀಕ್ಷೆಗಳು ಪ್ರತ್ಯೇಕವಾಗಿ ನಡೆಸಬೇಕಾಗ್ತದೆ. ಅಂತ ಪ್ರತ್ಯೇಕವಾದ ಸಮೀಕ್ಷೆಯನ್ನ ಈ ಮುಂಗಾರು ನಡೆಸಿದ್ದಾರೆ. ಸೊ ಇದರ ರಿಸಲ್ಟ್ ಏನ್ ಬರ್ತದೆ ಮುಖ್ಯವಲ್ಲ, ಬಟ್ ಇದೊಂದು ಪ್ರಯತ್ನ ಮಾಡಿದ್ದಾರೆ. ಆ ವಿಷಯಕ್ಕೆ ಅವರನ್ನ ಶ್ಲಾಘನೆ ಆಗ್ತದೆ, ಕಡಿಮೆ ಆಗ್ತದೆ ಈ ರೀತಿಯ ಚರ್ಚೆಗಳು ಕೆಲವು ವಿಷಯದಲ್ಲಿ. ಅಂದ್ರೆ ನಾವು ಕೆಲವು ಸಮಯದ ಹಿಂದೆ, ಅಂದ್ರೆ ಈಗ ಮೊದಲು ಒಂದು ಇದು ಇತ್ತು, ಅಂದ್ರೆ 2013 ಮತ್ತು ಆವಾಗ ಅಂದ್ರೆ ಶೇಕಡವಾರು ಮತದಾನ ಆದರೆ ಅದು ಬಿಜೆಪಿಗೆ ಪೂರಕ, ಅಂದ್ರೆ ವಿದ್ಯಾವಂತ ಮತದಾರರು ಮತದಾನ ಮಾಡ್ತಾ ಇರ್ಲಿಲ್ಲ ಅನ್ನುವಂತ ಒಂದು ಇದಿತ್ತು. ವಿದ್ಯಾವಂತ ಮತದಾರರು ಬಂದ್ರು ಅಂತ ಹೇಳಿದ್ರೆ ಅದು ಬಿಜೆಪಿಗಾಗಿ ಬಂದ್ರು ಅಂತ. ಸೊ ಅದರಿಂದ ಮತದಾರರು ಶೇಕಡವಾರು ಪ್ರಮಾಣ ಹೆಚ್ಚಾಗ್ತದೆ ಅಂತ ಒಂದು ಅಭಿಪ್ರಾಯ ಇತ್ತು. ಅಂತದ್ದು ರಿಸಲ್ಟ್ ಕೂಡ ಬರ್ತಾ ಇದ್ವು. ಆದ್ರೆ ಕಳೆದ ಚುನಾವಣೆಗೆ ಹೋಲಿಸಿದರೆ ಹೆಚ್ಚು ಕಡಿಮೆ 72ರಷ್ಟೇ ಅಂದ್ರೆ ಮತದಾನ ಕಳೆದಾಗಿದೆ. ಆದರೂ ಕೂಡ ಎಲ್ಲರೂ ಯೋಚನೆ ಮಾಡಿದ್ದು ಶೇಕಡವಾರು ಮತದಾನ ಹೆಚ್ಚಾಗಿದೆ, ಅದರಿಂದ ಬಿಜೆಪಿ ಮತ್ತೆ ಅಧಿಕಾರಕ್ಕೆ ಬರ್ತದೆ ಅಂತ. ಆದ್ರೆ ಫಲಿತಾಂಶ ನೋಡುವಾಗ ಭಿನ್ನವಾಗಿತ್ತು, ವ್ಯತಿರಿಕ್ತವಾಗಿತ್ತು ಅಂತ. ಖಂಡಿತವಾಗಿ ಈಗ ನನ್ನ ಪ್ರಕಾರ ಕಳೆದ ಬಾರಿ ಅಂದ್ರೆ 82% ಮತದಾನ ಆಗಿತ್ತು. ಈ ಬಾರಿ ಕೂಡ ಒಂದೆರಡು ಶೇಕಡ ಜಾಸ್ತಿ ಆಗ್ಬೋದು, 84-85 ರೇಂಜಲ್ಲಿ ಮತದಾನ ಆಗ್ಬೋದು ಅಂತೇಳಿ. ಅತಿ ಹೆಚ್ಚು ಈಗ ನೋಡಿ, ಈ ನನ್ನ ಪ್ರಕಾರ ಬೆಳ್ತಂಗಡಿ ಮತ್ತು ಪುತ್ತೂರಿನಲ್ಲಿ ಅತಿ ಹೆಚ್ಚು ಮತದಾನ ಆಗಿದೆ. ಸಹಜವಾಗಿ ಒಂದು ಒಳ್ಳೆ ಟರ್ನ್ಔಟ್ ಈ ಬಾರಿ. ಸ್ವೀಪ್ ಜಾಗೃತಿ, ಮತದಾರರ ಜಾಗೃತಿ ಕೂಡ ಚೆನ್ನಾಗಿ ಆಗಿದೆ. ಒಂದು ಇಡೀ ರಾಜ್ಯಕ್ಕೆ ನಾವೊಂದು ಒಳ್ಳೆ ಸಂದೇಶವನ್ನು ನೀಡ್ತಾ ಇದ್ದೇವೆ. ಪ್ರಜ್ಞಾವಂತರ ಜಿಲ್ಲೆ ಏನಿದೆ ಅದು ನಿಜವಾಗಿ ಒಳ್ಳೆ ಸಂದೇಶ. ಬೆಳಿಗ್ಗಿನಿಂದಲೇ ನಾವು ಹರಿದು ಬಂದ ರಿಸಲ್ಟ್ಗಳಲ್ಲೂ ಕೂಡ ವಯೋವೃದ್ಧರು, ಅಂಗವಿಕಲರು, ತೃತೀಯ ಲಿಂಗಿಗಳು, ಹೀಗೆ ಎಲ್ಲ ಜನ ಸಮುದಾಯಗಳು ಕೂಡ ಒಳ್ಳೆ ರೀತಿಯ ಸ್ಪಂದನೆ. ಹೆಚ್ಚು ಮತದಾನ ಆದ್ರೆ
ಒಂದು ಪಕ್ಷಕ್ಕೆ ಲಾಭ ಇರಬಹುದು ಅಂತ ಹೇಳ್ತೀರಾ? ಅದರಿಂದ ಅಂತಹ ಮಾತುಗಳನ್ನು ಈಗ ಹೇಳಿಕೆ ಆಗಲ್ಲ. ಯಾಕಂದ್ರೆ ಸಾಮಾಜಿಕ ಜಾಲತಾಣದ ಈ ಪ್ರಭಾವ ಎಲ್ಲ ಜನಸಮುದಾಯ ಆಗ್ತದೆ. ಯಾಕಂದ್ರೆ ಮೊಬೈಲ್ ಫೋನ್ ಎಲ್ಲರಲ್ಲೂ ಇದೆ. ಮತ್ತೆ ಚುನಾವಣಾ ಆಯೋಗ ಮತದಾರರಲ್ಲಿ ಜಾಗೃತಿ ಮೂಡಿಸುವ, ಮತದಾನದ ಅನಿವಾರ್ಯತೆಯನ್ನು ಹೇಳುವ ವಿಷಯದಲ್ಲಿ ಬಹಳ ಕೆಲಸವನ್ನ ಮಾಡಿದೆ. ಅದರಿಂದ ಮತದಾರರು ಎಲ್ಲರೂ ಮತಗಟ್ಟೆಗೆ ಬರುವ ನಿರ್ಧಾರವನ್ನ ಮಾಡಿಯಾಗಿದೆ. ಅದರಿಂದ ಇವರೇ ಬರ್ತಾರೆ ಅಂದ್ರೆ ಬಿಜೆಪಿಯ ಮತದಾರರು ಅಂದ್ರೆ ಸುಶಿಕ್ಷಿತರು ಅನ್ನೋರು ಬಿಜೆಪಿಗೆ ಬೆಂಬಲ ನೀಡುತ್ತಾರೆ ಅನ್ನುವಂತ ಒಂದು ಅಭಿಪ್ರಾಯ ಇತ್ತು, ಅಥವಾ ಯುವಕರು ಅನ್ನೋರು ಬಿಜೆಪಿಗೆ ಮತದಾನ ನೀಡುತ್ತಾರೆ ಅಂತ ಒಂದು ಅಭಿಪ್ರಾಯ ಇತ್ತು. ಅಂತ ಅಭಿಪ್ರಾಯಗಳು ಈಗ ಮೇಲೆ ಕೆಳಗೆ ಆಗಿದೆ. ಅಂದ್ರೆ ಕೇವಲ ನೀವು ಶೇಕಡಾವಾರು ಪ್ರಮಾಣವನ್ನು ನೋಡಿಕೊಂಡು ಒಂದು ಪಕ್ಷಕ್ಕೆ ಹೇಳಿಕೆ ಬರುವಂತ ಈ ಚುನಾವಣೆಯಲ್ಲಂತೂ ಖಂಡಿತವಾಗಲೂ ಕಳೆದ ಚುನಾವಣೆಯಲ್ಲೂ ಕೂಡ ಅದು ಅಂದ್ರೆ ನಮ್ಮ ಇದನ್ನು ಬಿಟ್ಟು ಹೋಗಿದೆ. ಎಸ್, ಈಗ ಬಹಳಷ್ಟು ಮಾಹಿತಿಗಳು ಬರ್ತಾ ಇದೆ, ನೋಡೋಣ ಎಲ್ಲ ಮಾಹಿತಿಗಳನ್ನು. ಎಸ್, ಅದಕ್ಕಿಂತ ಮೊದಲು ಒಂದು ಸಣ್ಣ ಬ್ರೇಕ್ ತಗೊಳ್ಳೋಣ. ಬ್ರೇಕ್ನ ನಂತರ ಬಹುಶಃ ಈ ಒಂದು ಚುನಾವಣೋತ್ತರ ಸಮೀಕ್ಷೆಯಲ್ಲಿ ಪಕ್ಷಗಳ ಬಲಾಬಲ ಹೇಗಿರಬಹುದು ಅನ್ನೋದ್ರ ಬಗ್ಗೆಗೂ ಕೂಡ ಚರ್ಚೆ ಮತ್ತು ಸಮೀಕ್ಷೆಗಳ ಬಗ್ಗಿನ ಫಲಿತಾಂಶಗಳನ್ನು ಕೂಡ ನೋಡೋಣ. ಈಗ ಒಂದು ಸಣ್ಣ ಬ್ರೇಕ್. ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ರಾಜ್ಯ ಸಮರಕ್ಕೆ ಈಗಾಗಲೇ ನಾವು ಚುನಾವಣೋತ್ತರ ಸಮೀಕ್ಷೆ ಈ ಮುಂಗಾರು ಸಂಸ್ಥೆ ನಡೆದ ಚುನಾವಣೋತ್ತರ ಸಮೀಕ್ಷೆಯ ಬಗ್ಗೆ ಮಾತನಾಡ್ತೇವೆ. ಈಗಾಗಲೇ ನಾವು ಈ ಮುಂಗಾರು ಸಂಸ್ಥೆ ನಡೆಸಿದಂತ ಚುನಾವಣೋತ್ತರ ಸಮೀಕ್ಷೆಯ ಬಗ್ಗೆ ನಾವು ಚರ್ಚೆಗಳನ್ನು ಮಾಡ್ತಾ ಇದ್ದೀವಿ. ಎಸ್, ನೋಡೋಣ. ಈಗ ಇಡೀ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯಲ್ಲಿ ಈ ಮುಂಗಾರು ಸಂಸ್ಥೆಯವರು ಯಾವ ಪಕ್ಷ ಯಾವ ರೀತಿಯ ಅಂದ್ರೆ ಈ ಬಲಾಬಲಗಳು ಹೇಗಿರ್ತವೆ ಅನ್ನೋದರ ಬಗೆಗಿನ ಮಾಹಿತಿ ನಿಮ್ಮ ಟಿವಿ ಸ್ಕ್ರೀನ್ ನ ಮೇಲ್ಗಡೆಯಲ್ಲಿ ಬರ್ತಾ ಇದೆ. ಆ ಮಾಹಿತಿಗಳನ್ನ ನಾವು ನೋಡೋಣ. ಆ ನಂತರದಲ್ಲಿ ಯಾವ ಯಾವ ಕ್ಷೇತ್ರದಲ್ಲಿ ಯಾವ ಅಭ್ಯರ್ಥಿಗಳು ಗೆದ್ದು ಬರ್ತಾರೆ, ಯಾರು ಸೋಲ್ತಾರೆ, ಯಾವ ಪಕ್ಷಗಳು ಎಲ್ಲಿ ಗೆಲ್ತವೆ ಎಲ್ಲಿ ಸೋಲ್ತವೆ ಅನ್ನೋದರ ಬಗೆಗಿನ ಮಾಹಿತಿಯ ಒಂದು ಸಾರಾಂಶವನ್ನು ಕೂಡ ಈ ಮುಂಗಾರು ಸಂಸ್ಥೆಯವರು ಕೊಡ್ತಾರೆ, ಚುನಾವಣಾ ವಿಶ್ಲೇಷಕರು ಕೊಡ್ತಾರೆ. ಈ ಬಗ್ಗೆ ಮಾಹಿತಿ ಈಗ ನಿಮ್ಮ ಅಲ್ಲಿ ಈ ಮುಂಗಾರು ನಮ್ಮ ವಿ4 ನ್ಯೂಸ್ ನ ಸ್ಕ್ರೀನ್ ಮೇಲ್ಗಡೆ ಬರ್ತಾ ಇದೆ. ಯಾವ ಪಕ್ಷಗಳು ಯಾವ ರೀತಿಯ ಬಲಾಬಲ ಇದೆ ಅಂತ ಅನ್ನೋದರ ಬಗೆಗಿನ ಮಾಹಿತಿಗಳು ಅಲ್ಲಿ ಬರ್ತಾ ಇದೆ. ಎಸ್, ನಾನು ಇಲ್ಲಿ ಕೇಳ್ತಾ ಇದ್ದೇನೆ ಗೌತಮ್, ಈಗಾಗಲೇ ಒಟ್ಟು ಯಾವ ಯಾವ ಕ್ಷೇತ್ರಗಳಲ್ಲಿ ಯಾವ ಯಾವ ರೀತಿಯ ಒಂದು ಬಲಾಬಲಗಳಿವೆ, ಯಾವ ಪಕ್ಷಗಳಿಗೆ ಎಲ್ಲಿ ಗೆಲುವು, ಯಾವ ಪಕ್ಷಗಳಿಗೆ ಎಲ್ಲಿ ಸೋಲು? ಎಸ್, ಈಗ ಎರಡೂ ಜಿಲ್ಲೆಗಳನ್ನ ಪರಿಗಣಿಸದಿದ್ರೆ ನಾವು ಮೊದಲಿಗೆ ಪ್ರತ್ಯೇಕ ಕ್ಷೇತ್ರಗಳನ್ನ ನೋಡೋದಕ್ಕಿಂತ ಮುಂಚೆ ಓವರ್ ಆಗಿ ಎರಡೂ ಜಿಲ್ಲೆಗಳಲ್ಲಿ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಗಳಲ್ಲಿ ಪ್ರಮುಖವಾಗಿರುವಂತಹ ಪಕ್ಷಗಳು, ಪ್ರಬಲ ಸ್ಪರ್ಧೆಯಲ್ಲಿರುವಂತಹ ಪಕ್ಷಗಳು ಎಷ್ಟು ಸ್ಥಾನಗಳನ್ನ ಗೆಲ್ಲಲಿದೆ ಅನ್ನುವಂಥದ್ದನ್ನು ನಾವೀಗ ಮೊದಲು ಬಹಿರಂಗ ಮಾಡಲಿಕ್ಕೆ ಇಷ್ಟಪಡ್ತಾ ಇದ್ದೇವೆ. ಅಂದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯನ್ನ ಗಮನಿಸೋದಿದ್ರೆ ಕಾಂಗ್ರೆಸ್ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 4 ರಿಂದ 6 ಸ್ಥಾನಗಳನ್ನ ಗೆಲ್ಲಲಿದೆ ಅನ್ನುವಂಥದ್ದು ನಮ್ಮ ಸಮೀಕ್ಷೆಯಲ್ಲಿ ನಮಗೆ ಕಂಡು ಬಂದಿರುವಂತಹ ವಿಚಾರ. ಹಾಗೇನೆ ಉಡುಪಿ ಜಿಲ್ಲೆಯನ್ನ ಗಮನಿಸೋದಿದ್ರೆ ಕಾಂಗ್ರೆಸ್ 2 ರಿಂದ 3 ಸ್ಥಾನಗಳನ್ನ ಗೆಲ್ಲಲಿದೆ. ಅಂದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಾಂಗ್ರೆಸ್ 4 ರಿಂದ 6 ಸ್ಥಾನಗಳನ್ನ ಗೆಲ್ಲುವ ಸಾಧ್ಯತೆ ಇದೆ. ಹಾಗೇನೆ ಉಡುಪಿ ಜಿಲ್ಲೆಯಲ್ಲಿ ಕಾಂಗ್ರೆಸ್ 2 ರಿಂದ 3 ಸ್ಥಾನಗಳನ್ನ ಗೆಲ್ಲುವ ಸಾಧ್ಯತೆ. ಇನ್ನು ಬಿಜೆಪಿ ವಿಚಾರಕ್ಕೆ ಬಂದ್ರೆ ಬಿಜೆಪಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 2 ರಿಂದ 4 ಸ್ಥಾನಗಳನ್ನ ಗೆಲ್ಲುವ ಸಾಧ್ಯತೆ ಇದೆ ಅನ್ನುವಂಥದ್ದು ಸಮೀಕ್ಷೆಯಲ್ಲಿ ಬಹಿರಂಗಗೊಂಡಿರುವಂಥದ್ದು. ಹಾಗೇನೆ ಉಡುಪಿ ಜಿಲ್ಲೆಯಲ್ಲಿ ಬಿಜೆಪಿ 2 ರಿಂದ 3 ಸ್ಥಾನಗಳನ್ನ ಗೆಲ್ಲಲಿದೆ ಅನ್ನುವಂಥದ್ದು ನಮ್ಮ ಸಮೀಕ್ಷೆಯ ಮೂಲಕ ಕಂಡು ಬಂದಿರುವಂತದ್ದು. ಅಂದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಕ್ಷ 4 ರಿಂದ 6 ಸ್ಥಾನ 4 ರಿಂದ 6 ಸ್ಥಾನಗಳನ್ನ ಕಾಂಗ್ರೆಸ್ ಪಡೆದುಕೊಂಡ್ರೆ ಬಿಜೆಪಿ 2 ರಿಂದ 4 ಸ್ಥಾನಗಳನ್ನ ಪಡೆದುಕೊಳ್ಳಲಿದೆ. ಸರಾಸರಿ. ಓಕೆ, ಇನ್ನು ಉಡುಪಿಯಲ್ಲಿ 2 ರಿಂದ 3 ಸ್ಥಾನಗಳನ್ನ ಕಾಂಗ್ರೆಸ್ ಪಡೆದುಕೊಳ್ಳುವ ಸಾಧ್ಯತೆ ಇದೆ. ಹಾಗೇನೆ ಬಿಜೆಪಿ ಕೂಡ 2 ರಿಂದ 3 ಸ್ಥಾನಗಳನ್ನ ಪಡೆದುಕೊಳ್ಳುವ ಸಾಧ್ಯತೆ ಇದೆ ಅನ್ನುವಂಥದ್ದು. ಹಾಗಿದ್ರೆ ಇಲ್ಲಿ ನೋಡೋಣ, ಈ ಸೇಫ್ ಝೋನ್ ನೋಡೋಣ, ಯಾವ ಪಕ್ಷಕ್ಕೆ ಇಲ್ಲಿ ಅಂತ. ಈಗ ಮೊದಲಿಗೆ ಬರ್ತಾ ಇದೆ ಮಂಗಳೂರು ಕ್ಷೇತ್ರದಲ್ಲಿ ಸೇಫ್ ಝೋನ್ ಯಾವ ಪಕ್ಷಕ್ಕೆ ಅಂತ ನೋಡೋಣ.
ಸೇಫ್ ಝೋನ್ ಅಲ್ಲಿದೆ, ಬಿಜೆಪಿ ಅಲ್ಲಿ ಸೇಫ್ ಝೋನ್ ಅಲ್ಲಿ ಇಲ್ಲ ಅನ್ನುವಂಥದ್ದು. ಎಸ್, ಹೇಳಿ ಯಾವ ರೀತಿಯಲ್ಲಿ ಅದು ಸೇಫ್ ಝೋನ್ ಅಂದ್ರೆ? ನಮ್ಮ ಸಮೀಕ್ಷೆಯ ಆಧಾರದಲ್ಲಿ ಈಗಾಗಲೇ ಗೊತ್ತಿರುವ ಹಾಗೆ ಯಾವೆಲ್ಲ ವಿದ್ಯಮಾನಗಳನ್ನು ಅಂದರೆ ಏನೆಲ್ಲ ಅಂಶಗಳನ್ನು ಇಟ್ಟುಕೊಂಡು ನಾವು ಸಮೀಕ್ಷೆಯನ್ನು ಮಾಡಿದ್ದೇವೆ. ಈ ಆಧಾರದಲ್ಲಿ ನಮಗೆ ಕಂಡು ಬಂದಿರುವಂತಹ ಅಂಶ, ಮಂಗಳೂರು ಕ್ಷೇತ್ರದಲ್ಲಿ ಕಾಂಗ್ರೆಸ್ ಸೇಫ್ ಆಗಿದೆ. ಅಂದರೆ ಈಗಾಗಲೇ ಆ ಕ್ಷೇತ್ರ ಏನು ಕಾಂಗ್ರೆಸ್ ಯುಟಿ ಖಾದರ್ ಅವರು ಶಾಸಕರಾಗಿ ಸಚಿವರಾಗಿದ್ದಾರೆ, ಅವರ ಕೈಯಲ್ಲಿದೆ ಆ ಕ್ಷೇತ್ರ. ಅವರ ವರ್ಚಸ್ಸಿನಿಂದ ಇನ್ನೂ ಕೂಡ ಆ ಕ್ಷೇತ್ರ ಕಾಂಗ್ರೆಸ್ ಕೈಯಲ್ಲಿ ಉಳಿದುಕೊಳ್ಳಲಿದೆ. ಬಿಜೆಪಿಗೆ ಆ ಕ್ಷೇತ್ರದಲ್ಲಿ ಸ್ಥಾನವನ್ನ ಗಳಿಸುವುದು ಕಷ್ಟಕರ ಆಗಲಿದೆ ಅನ್ನುವಂಥದ್ದು ನಮ್ಮ ಸಮೀಕ್ಷೆಯಲ್ಲಿ ಕಂಡು ಬಂದಿರುವಂತಹ ವಿಚಾರ. ಇಲ್ಲಿ 2-3 ಅಂಶಗಳಲ್ಲಿ ಪ್ರಮುಖವಾಗಿ ನಾವು ನೋಟ್ ಮಾಡಬಹುದು. ಒಂದನೇದಾಗಿ ಇದು ದನದ ಇದು ನಡೆದಂತ ಉಪವಾಸ ಸತ್ಯಾಗ್ರಹ, ಕೆಲವು ದಿನಗಳ 4-5 ದಿನಗಳ ಕಾಲ ನಡೆದಂತ ಉಪವಾಸ ಸತ್ಯಾಗ್ರಹ, ಬೇರೆ ಬೇರೆ ನಾಯಕರು ಬಂದವರನ್ನು ಭೇಟಿಯಾದರು. ಒಟ್ಟು ಒಂದು 2-3 ದಿನಗಳ ಕಾಲ ಒಂದು ರಾಜಕೀಯ ನಾಟಕದ ಒಂದು ಡ್ರಾಮಾ ಅಲ್ಲಿ ಆಯಿತು. ಅದು ಒಂದು ಘಟನೆ ಇಂಪ್ಯಾಕ್ಟ್ ಆಗುವಂತದ್ದು. ಎರಡನೇದು ಅಲ್ಲಿ ಅಶ್ರಫ್ ಅವರ ಎಂಟ್ರಿ. ಮಂಗಳೂರು ದಕ್ಷಿಣ ಕ್ಷೇತ್ರದ ಒಬ್ಬ ಬಲಾಢ್ಯ ಕಾಂಗ್ರೆಸ್ ನಾಯಕ ಪಕ್ಷ ಬಿಟ್ಟು ಹೋಗಿ, ಮಾಜಿ ಮೇಯರ್ ಒಬ್ಬರು ಪಕ್ಷ ಬಿಟ್ಟು ಹೋಗಿ ಇಲ್ಲೇ ಸ್ಪರ್ಧಿಸ್ತೇನೆ ಅಂತ ಹೇಳಿ ಲಾಸ್ಟಿಗೆ ಏನು ಯುಟಿ ಖಾದರ್ ಹೇಳಿದ್ರು, ತಾಕದಿದ್ರೆ ನಮ್ಮ ಎದುರು ಡೆಪಾಸಿಟ್ ನಾವು ಕೊಡ್ತೇವೆ, ಆ ಒಂದು ಹೇಳಿಕೆಗೋಸ್ಕರ ಅವರು ಅಲ್ಲಿ ಹೋದ್ರು, ಅಲ್ಲಿ ಹೋಗಿ ಸ್ಪರ್ಧೆ ಮಾಡಿದ್ರು. ಮತ್ತೊಬ್ರು ಸಂತೋಷ್ ರೈ ಅವರ ಕ್ಯಾಂಡಿಡೇಟ್, ಫಸ್ಟ್ ಟೈಮ್ ಒಬ್ಬ ಯುವ ನಾಯಕ ಅಲ್ಲಿ ಸ್ಪರ್ಧೆ ಮಾಡ್ತಾ ಇರೋದು, ಬಿಜೆಪಿ ಯುವ ನಾಯಕ. ಅವರು ಜಿಲ್ಲಾ ಪಂಚಾಯತ್ ಮೆಂಬರ್ ಕೂಡ ಆಗಿದ್ರು. ಅವರಿಗೆ ಒಂದಷ್ಟು ಬಿಜೆಪಿಯಿಂದ ಹೊರಗೆ ಒಂದು ಜನ ವಿಭಾಗದ ಒಂದು ಬೆಂಬಲ ಕೂಡ ಇದೆ. ಸಾಮಾನ್ಯವಾಗಿ ಕೆಲವರು ಬಿಜೆಪಿಯಲ್ಲೇ ಅಲ್ಲೇ ಒಂದು ಪಕ್ಷದ ಹೊರಗಿರುವಂತ ವರ್ಚಸ್ಸು ಕೂಡ ಸಂತೋಷ್ ರೈ ಬೋಳಿಯಾರಿಗೆ ಪ್ಲಸ್ ಪಾಯಿಂಟ್. ಇದನ್ನೆಲ್ಲವನ್ನು ಗಮನಿಸಿಕೊಂಡು ಮತ್ತೆ ಅದಕ್ಕಿಂತ ಇನ್ನು ಕರ್ನಾಟಕ ಪ್ರಭಾಕರ್ ಭಟ್ ಅವರ ಒಂದು ಹೇಳಿಕೆ, ಆ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಅವರನ್ನು ಖಾದರ್ ಕುರಿತಾದ ಒಂದು ಹೇಳಿಕೆ ವ್ಯಾಪಕ ಜನವಿರೋಧ ಕೂಡ ವ್ಯಕ್ತವಾಯಿತು. ಬಿಜೆಪಿಯಲ್ಲೇ ಆ ಒಂದು ಹೇಳಿಕೆಗೆ ವಿರೋಧ ವ್ಯಕ್ತವಾಯಿತು, ಸಂಘ ಪರಿವಾರದಲ್ಲಿ ವಿರೋಧ ವ್ಯಕ್ತವಾಯಿತು. ಒಂದು ಸ್ವಲ್ಪ ಕೆಲವು ಮುನ್ನಡೆ ಆದ್ರೆ ಕೆಲವು ಹಿನ್ನಡೆ ಆಗಿದೆ ಬಿಜೆಪಿಗೆ. ಅದೇ ತರ ಕಾಂಗ್ರೆಸ್ ಕೂಡ ಅದೇ ತರ ಕೆಲವು ಕಡೆ ಮುನ್ನಡೆ ಆಗಿದೆ, ಕೆಲವು ಕಡೆ ಹಿನ್ನಡೆ ಆಗಿದೆ. ಇದೆಲ್ಲವನ್ನು ಗಮನಿಸಿಕೊಂಡು ಒಟ್ಟಾರೆ ಹೇಳುದಿದ್ರೆ ಇಲ್ಲಿ ಖಾದರ್ ಅವರು ಒಂದು ಸೇಫ್ ಝೋನ್ ಅಲ್ಲಿ ಇದ್ದಾರೆ. ದೊಡ್ಡ ಮಾದರಿ ವಿಷಯದಲ್ಲಿ ಬರೋದಾದ್ರೆ, ಕಳೆದ ಚುನಾವಣೆಯಲ್ಲಿ 29,000 ಲೀಡ್ನಲ್ಲಿ ಗೆದ್ದಿದ್ದು. ಅವರ ಪಕ್ಷದ ಕಾರ್ಯಕರ್ತರು ಸಾಮಾಜಿಕ ಜಾಲತಾಣಗಳಲ್ಲಿ ಕಳೆದ ಸಾರಿ 29 ಆಗಿದೆ, ಈ ಸಾರಿ ಅದು 40 ದಾಟಬೇಕು ಅನ್ನುವಂಥದ್ದು. ಸೊ ನಾವು ಇದಕ್ಕಿಂತ ಉಳ್ಳಾಳ ಕ್ಷೇತ್ರದ ಅಥವಾ ಮಂಗಳೂರು ಕ್ಷೇತ್ರಕ್ಕೆ ಬರೋದಾದ್ರೆ, ಅಲ್ಲಿ ಅಂದ್ರೆ ಕಾಂಗ್ರೆಸ್ ಹೊರತಾದ ಬೇರೆ ಪಕ್ಷಗಳು, ಅಂದ್ರೆ ಮೊದಲು ಆರಂಭದಲ್ಲಿ ಕಮ್ಯುನಿಸ್ಟ್ ಪಕ್ಷ ಏನು ಬಂದಿತ್ತು ಅದು ಬಿಟ್ಟರೆ ಕಾಂಗ್ರೆಸ್ ಹೊರತಾದ ಪಕ್ಷಗಳು ಜಯಗಳಿಸಿದ್ರು ಬಹಳ ಕಡಿಮೆ. ಜಯರಾಮ್ ಶೆಟ್ಟರ್ ಏನು ಜಯಗಳಿಸಿದ್ರು ಅದು ಕಾಂಗ್ರೆಸ್ಸಿನ ಬಂಡಾಯದ ಕಾರಣದಿಂದಾಗಿ, ಅಂದ್ರೆ ಮಸೂದ್ ಮತ್ತು ಇದರ ಕಾರಣದಿಂದಾಗಿ. ಸೊ ಹಾಗೆ ಇವತ್ತು ಅಲ್ಲಿ ಏನಾದ್ರು ಅಂದ್ರೆ ಬಿಜೆಪಿಗರ ನಿರೀಕ್ಷೆ ಏನಾದ್ರು ಇದ್ರೆ ಅದು ಅಶ್ರಫ್ ಅವರ ಕಾರಣದಿಂದಾಗಿ ನಮ್ಗೇನಾದ್ರೂ ಬರಬಹುದು ಅಂತ. ಕಳೆದ ಚುನಾವಣೆಯಲ್ಲೂ ಕೂಡ 9 ಮುಸ್ಲಿಂ ಅಭ್ಯರ್ಥಿಗಳು ಖಾದರ್ ಎದುರಾಗಿ ಅಥವಾ ಅಲ್ಲಿ ಮಂಗಳೂರು ಕ್ಷೇತ್ರದಲ್ಲಿ ಸ್ಪರ್ಧಿಸಿದ್ರು. ಅವರಟ್ಟು ಸೇರಿ ತೆಗೆದುಕೊಂಡ ಮತ 16,000. ಸೊ ಈಗ ಇವರು ಖಾದರ್ ಅವರು ನಾನು ಸೇಫ್ ಅಂತ ನೀವು ಅಂತ ಹೇಳ್ಕೊಳ್ಳೋದು ಮುಖ್ಯ. ಅಂದ್ರೆ ಈ ಸಮೀಕ್ಷೆ ಹೇಳ್ತಾ ಇದೆ, ಅದೇ ರೀತಿ ಖಾದರ್ ಗುಂಪಿನವರು ಕೂಡ ಸೇಫ್ ಅಂತ ಹೇಳ್ಕೊಡ್ತಾರೆ. ಅವರು ಹೇಳುವುದಷ್ಟೇ, ಈ 9 ಜನ ಏನ್ ತಗೊಂಡಿದ್ರಲ್ಲ ಅದಷ್ಟನ್ನು ಕೂಡ ಆಕ್ಷೇಪ ತಗೊಂಡ್ರು ಕೂಡ ನಮಗೆ ಚಿಂತೆ ಇಲ್ಲ ಅನ್ನುವಂಥದ್ದು. ಮುಂದಿನ ಕ್ಷೇತ್ರವನ್ನು ನೋಡೋಣ. ಮಂಗಳೂರು ನಗರ ದಕ್ಷಿಣ ಯಾವ ಪಕ್ಷಕ್ಕೆ ಇಲ್ಲಿ ಸೇಫ್ ಝೋನ್ ಇದೆ ಅಂತ ನೋಡೋಣ. ಯಾವ ಅಂಶಗಳು ಮಂಗಳೂರು ನಗರ ದಕ್ಷಿಣದಲ್ಲಿ 50-50 ಅಂತ ಕೊಟ್ಟಿದ್ದೀರಿ? ಎಸ್, ಖಂಡಿತವಾಗಿ ಮಂಗಳೂರು ದಕ್ಷಿಣ ಕ್ಷೇತ್ರದಲ್ಲಿ ಈಗಾಗಲೇ ಕಾಂಗ್ರೆಸ್ ಸ್ಥಾನವನ್ನ ಉಳಿಸಿಕೊಂಡಿರುವುದು. ಅಂದ್ರೆ ಶಾಸಕ JR ಲೋಬೋ ಅವರು ಮಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿ ಈ ಸ್ಥಾನ ಈಗ ಕಾಂಗ್ರೆಸ್ನ ಕೈಯಲ್ಲಿರುವಂತದ್ದು. ಇಲ್ಲಿ ಬಿಜೆಪಿಯ ಒಂದು ಸ್ಪರ್ಧೆಯನ್ನ ಗಮನಿಸಿದ್ರೆ, ಬಿಜೆಪಿಯಲ್ಲಿ ಕಣಕ್ಕಿಳಿದಿರುವಂತವರು ವೇದವ್ಯಾಸ್ ಕಾಮತ್ ಅವರು. ಅಂದ್ರೆ ರಾಜಕೀಯವಾಗಿ ಒಂದು ವಿಧಾನಸಭಾ ಚುನಾವಣೆಗೆ ಅವರು ಮೊದಲ ಬಾರಿ ಸ್ಪರ್ಧಿಸ್ತಾ ಇದ್ದಾರೆ. ಇದರ ಜೊತೆಗೆ ಕ್ಷೇತ್ರದಲ್ಲಿ ನಡೆದಂತಹ ಕೆಲವೊಂದು ಬೆಳವಣಿಗೆಗಳು, ಚಟುವಟಿಕೆಗಳು ಅಥವಾ ಬಿಜೆಪಿ ಪಕ್ಷದ ಒಳಗಿನ ಒಂದು ಆಂತರಿಕ ಒಂದು ಕೆಲವು ವಿಚಾರಗಳಿರ್ಬೋದು, ಈ ಎಲ್ಲ ಕಾರಣದಿಂದ
ಜೊತೆಗೆ ಕಾಂಗ್ರೆಸ್ನಲ್ಲಿರುವ ಅಂದ್ರೆ ಮೊದಲು ಕಂಡು ಬಂದಂತಹ ವಾತಾವರಣ ಮತ್ತೆ ಈಗ ಇರುವಂತಹ ವಾತಾವರಣ ಇವೆಲ್ಲವನ್ನ ಗಮನಿಸಿದಾಗ ಆರಂಭದಲ್ಲಿ ಏನೋ ಒಂದು ಕಾಂಗ್ರೆಸ್ಗೆ ಒಂದು ಪ್ರಾಬಲ್ಯ ಇತ್ತು ಅನ್ನುವಂತಹ ಒಂದು ಮಾತುಗಳು ಕೇಳಿ ಬರ್ತಾ ಇತ್ತು. ಆದ್ರೆ ಕ್ರಮೇಣ ದಿನ ಕಳೆದಂತೆ ಈಗ ಇತ್ತೀಚಿನ ಒಂದು ಬೆಳವಣಿಗೆಗಳ ಪ್ರಕಾರ ಬಿಜೆಪಿ ಕೂಡ ಒಂದು ಸ್ವಲ್ಪ ಮಟ್ಟಿಗೆ ಸುಧಾರಿಸಿಕೊಂಡಿದೆ. ಹೀಗಾಗಿ ಕಾಂಗ್ರೆಸ್ ಮತ್ತೆ ಬಿಜೆಪಿ ಎರಡು ಕೂಡ ಈ ಒಂದು ಕ್ಷೇತ್ರದಲ್ಲಿ ಗೆಲ್ಲುವ ಸಾಧ್ಯತೆಗಳು ಇದೆ ಅನ್ನುವಂಥದ್ದು ಕಂಡು ಬಂದಿದೆ ನಮಗೆ. ಸುಖೇಶ್ ಏನ್ ಹೇಳ್ತಾರೆ? ಖಂಡಿತವಾಗಿ ಯಾವ ಪ್ರಭಾವ ಏನು ನಮ್ಮ ಸಂಪಾದಕರು ಗೌತಮ್ ಕುಮಾರ್ ಏನು ಹೇಳಿದ್ರು ಅದಕ್ಕೆ ಪೂರಕವಾಗಿ JR ಲೋಬೋ ಅಭಿವೃದ್ಧಿ ಕಾರ್ಯದಲ್ಲಿ ಯಾರು ಅನ್ಡಿಸ್ಪ್ಯೂಟೆಡ್ ಲೀಡರ್ ಮತ್ತೆ ಒಬ್ರು ಸೈಲೆಂಟ್ ರಾಜಕೀಯೇತರ ಒಂದು ನಿಲುವುಗಳನ್ನು ಇರುವಂತ ಒಳ್ಳೆ ಸಭ್ಯ ರಾಜಕಾರಣಿ, ಸಹಜವಾಗಿ ಅವರಿಗೆ ಜನಬೆಂಬಲ ದೊಡ್ಡ ಮಟ್ಟದಲ್ಲಿ ವ್ಯಕ್ತವಾಗಿತ್ತು. ಆದರೆ ದಿನ ಕಳೆದಂತೆ ಬಿಜೆಪಿ ಮತ್ತು ಕಾಂಗ್ರೆಸ್ ನಡುವಿನ ಬೇರೆ ಬೇರೆ ರೀತಿಯ ಪ್ರಚಾರ ತಂತ್ರಗಳು ಕಾಂಗ್ರೆಸ್ ಎಲ್ಲೋ ಒಂದು ಕಡೆ ಹಿನ್ನಡೆ ಅಂದರೆ ಸ್ವಲ್ಪ ಸೈಲೆಂಟ್ ಆಯಿತು ಅನ್ನೋ, ಉದಾಹರಣೆಗೆ ಮುಲ್ಕಿ ಸುಂದರರಾಮ್ ಶೆಟ್ಟಿ ರಸ್ತೆ ವಿವಾದ ಆಗಿರ್ಬೋದು, ಅಥವಾ ಈ ಕುಡ್ಸೆಂಪ ಹಗರಣ ಆಗಿರ್ಬೋದು, ಮತ್ತೆ ಕೋಮುವಾದದ ವಿಚಾರದಲ್ಲಿ ಆಗಿರ್ಬೋದು, ನಕಲಿ ವೋಟರ್ ಲಿಸ್ಟ್ ಅಂತ ವಿಚಾರಗಳಾಗಿರ್ಬೋದು, ಮತ್ತೆ ಕೆಲವು IT ರೇಟ್ಸ್ ಇಂಥ ಕೆಲವು ವಿಚಾರಗಳು ಕೂಡ ಆಗಿರ್ಬೋದು. ಸಹಜವಾಗಿ ಈ ಎಲ್ಲ ವಿಚಾರಗಳಲ್ಲಿ ಹಿಂದೆ ಬಿದ್ದರೆ ಕೂಡ ಈ ಶ್ರೀಕರ್ ಪ್ರಭು ಮತ್ತು ಮದನ್ ಅವರ ಸ್ಪರ್ಧೆ ಲೋಬೋ ಅವರಿಗೆ ಒಂದು ಪ್ಲಸ್ ಪಾಯಿಂಟ್ ಅಂತ. ಯಾಕಂದ್ರೆ ಈ ಎರಡು ಪಕ್ಷೇತರ ಅಭ್ಯರ್ಥಿಗಳು ತೆಗೆಯುವ ಮತಗಳು ಬಿಜೆಪಿ ಕಡೆಯಿಂದ, ಹಾಗಾಗಿ ಸಹಜವಾಗಿ ಅದು ಲೋಬೋ ಅವರಿಗೆ ಪ್ಲಸ್ ಆಗ್ಲಿಕ್ಕಿದೆ. ಅದರ ಜೊತೆಗೆ ಜನಾರ್ದನ ಪೂಜಾರಿ ಅವರ ಪತ್ರಿಕಾಗೋಷ್ಠಿ ಕೂಡ ಲೋಬೋ ಅವರಿಗೆ ಪ್ಲಸ್ ಆಗುವ ಸಾಧ್ಯತೆ. ಯಾಕೆಂದ್ರೆ ಅವರು ಸಹಜವಾಗಿ ಅವರು ಏನು ಸಮರ್ಥವಾಗಿ ಅವರನ್ನು ಬೆಂಬಲಿಸಿದ್ದಾರೆ. ಮತ್ತೆ ಸಾಮಾಜಿಕ ಜಾಲತಾಣ ಮತ್ತು ಇತರ ಒಂದು ವಿಚಾರದಲ್ಲಿ ಬಿಜೆಪಿ ಮುನ್ನಡೆಯಿದೆ. ಹೀಗಾಗಿ ಬಲಗಳು ದಿನಗಳೆದಂತೆ ಬಿಜೆಪಿ ದೊಡ್ಡ ಮಟ್ಟದಲ್ಲಿ ಮುನ್ನಡೆ ಆಗಿದ್ರು ಕೂಡ ಈಗಲೂ ಲೋಬೋ ಅವರು ಅಪ್ಪರೆ ಹಂಡಿದ್ದಾರೆ. ಮತ್ತು ಕೊನೆ ಕ್ಷಣದಲ್ಲಿ ಅಂದ್ರೆ ಮೋದಿ ಇಂಪ್ಯಾಕ್ಟ್ ಏನು ದೊಡ್ಡ ಮಟ್ಟದಲ್ಲಿ ಇಲ್ಲಿ ಪರಿಣಾಮ ಬಿದ್ದಿಲ್ಲ. ಅದೊಂದು ನಮ್ಮ ಈಗಿನ ಸರ್ವೆ ಪ್ರಕಾರದಲ್ಲಿ ಸಿಕ್ಕಿದಂತಹ ಮಾಹಿತಿಗಳು. ಒಟ್ಟಿನಲ್ಲಿ ಒಂದು ಸಣ್ಣ ಮಟ್ಟದಲ್ಲಿ ಒಂದು 2 ರಿಂದ 5% ಮೋದಿ ಎಫೆಕ್ಟ್ ಆದ್ರೂ ಕೂಡ ಬಿಜೆಪಿಗೆ ಚಾನ್ಸ್ ಉಂಟು. ಉಳಿದಂತೆ ಲೋಬೋ ಅವರಿಗೆ ಒಳ್ಳೆಯ ಚಾನ್ಸ್ ಉಂಟು. ಸರ್ ಏನ್ ಹೇಳ್ತಾರೆ? ಲೋಬೋ ಮತ್ತು ವೇದವಾಸ್ ಕಾಮತ್ ಇವರು ಅಂದ್ರೆ ಲೋಬೋ ಅವರು ಸಾಕಷ್ಟು ಅಂದ್ರೆ ಅಧಿಕಾರಿಯಾಗಿಯೂ ಮತ್ತು ಕೆಲಸ ಶಾಸಕರಾಗಿಯೂ ಸಾಕಷ್ಟು ಜನಪ್ರಿಯರಾಗಿರುವಂತಹ ಜನರ ಮನಸ್ಸಿನಲ್ಲಿರುವಂತಹ ವೇದವಾಸ್ ಕಾಮತ್ ಅವರು ಸ್ವಲ್ಪ ಟಿಕೆಟ್ ಹಂಚಿಕೆ ಸಮಯದಲ್ಲಿ ಸ್ವಲ್ಪ ಲೇಟ್ ಆಗಿ ಅವರಿಗೆ ಸಿಕ್ಕಿತ್ತು. ಅದರಿಂದ ಜನರ ಹತ್ತಿರಕ್ಕೆ ಹೋಗ್ಲಿಕ್ಕೆ ಸಾಧ್ಯ. ಬಟ್ ಅವರದು ಕೇಡರ್ ಬೇಸ್ಡ್ ಪಕ್ಷವಾಗಿರೋದ್ರಿಂದ ಪಕ್ಷದ ವಿಷಯದಲ್ಲಿ ಅಥವಾ ಸಂಘಟನೆ ವಿಷಯದಲ್ಲಿ ಅವರು ಅಂತರ್ಗವಾಗಿ ಕೆಲಸ ಮಾಡಿದ್ದಾರೆ. ಬಿಜೆಪಿಗೆ ಮೊದಲು ಅಂತ ವಾತಾವರಣ ಇರಲಿಲ್ಲ, ಅಭ್ಯರ್ಥಿಗಳನ್ನ ಪ್ರಕಟ ಮಾಡಲಿಲ್ಲ ಅನ್ನುವಂಥ ದೊಡ್ಡ ಅಸಮಾಧಾನಗಳಿದ್ವು. ಆನಂತರ ಶ್ರೀಕರ್ ಪ್ರಭುಗಳು ಮೊದಲೇ ಪರ್ಟಿಕ್ಯುಲರ್ ಆಗಿ ಅವರು ವೇದವಾಸ್ ಕಾಮತ್ರನ್ನ ನೀವು ಚುನಾವಣಾ ಕಣಕ್ಕೆ ಇಳಿಸಿದರೆ ನರೇಂದ್ರ ಮೋದಿಯವರನ್ನ ಹೆಸರು ಹೇಳಿಕೊಂಡೇ ಅವರು ಮತ ಯಾಚಿಸಿದ್ದಾರೆ. ಆದ್ರಿಂದ ಈಗ ಈ ಚುನಾವಣೆಯಲ್ಲಿ ಅಂದ್ರೆ JR ಲೋಬೋ ಗೆದ್ರು ಕೂಡ ಅಥವಾ ವೇದವಾಸ್ ಕಾಮತ್ ಗೆದ್ರು ಕೂಡ ಅದು ಸಣ್ಣ ಅಂತರದಲ್ಲಿ, ದೊಡ್ಡ ಅಂತರ ಏನೂ ಇರುವುದಿಲ್ಲ. ಅಂದ್ರೆ ಇವರು ಹೇಳಿದಾಗ 50-50 ಅಂತ ಹೇಳುವಾಗ ಅದು ಯಾರು ಗೆಲ್ತಾರೆ ಅಂತ ಸ್ಪಷ್ಟವಾಗಿ ಹೇಳಲಿಕ್ಕೆ ಸಾಧ್ಯ ಇಲ್ಲದಿದ್ರು ಚುನಾವಣೆಯ ಘೋಷಣೆಯಾಗುವ ಹಂತದಲ್ಲಿ ನೋಡುವಾಗ JR ಲೋಬೋ ಅವರಿಗೆ ಸ್ಪಷ್ಟವಾಗಿ ಕಾಣ್ತಾ ಇತ್ತು. ಬರ್ತಾ ಅದು ಅಂದ್ರೆ ಈ ಕಾಂಗ್ರೆಸ್ಸಿಗರಲ್ಲಿ ಒಂದು ಇದಿದೆ ಅಂದ್ರೆ ಅವರ ಮೇಲಿನ ಅಪಾದನೆಯನ್ನ ಸಮರ್ಥಿಸಿಕೊಳ್ಳುವ ದಿಸೆಯಲ್ಲಿ ಅವರು ಬಹಳ ಹಿಂದುಳಿತಾರೆ ಅಂತ. ಅದು ಯಾವತ್ತೂ ಇರುವಂತದ್ದು. ಅಂದ್ರೆ ಬಹಳ ಅಷ್ಟೇ ಸ್ಫುಟವಾಗಿ ಉತ್ತರಿಸುವುದು ಅವರ ಮೇಲೆ ಆರೋಪ ಮಾಡುವ ವಿಷಯದಲ್ಲೂ ಕೂಡ ಅವರು ಅಷ್ಟು ಮುಂದಿರುವುದಿಲ್ಲ. ಅವರು ಆರೋಪಗಳೇ ಬಹಳ ದೊಡ್ಡದಾಗಿ ಬರ್ತದೆ. ಅದೀಗ ಕುಣಸೆ ಹಗರಣದ ವಿಷಯದಲ್ಲಿ JR ಲೋಬೋ ಅವರು ಎಷ್ಟೇ ಸಮರ್ಥನೆ ಮಾಡಿಕೊಂಡ್ರು ಅಂದ್ರೆ ನಾನು ಅದರಲ್ಲಿ ಭಾಗಿ ಅಲ್ಲ ಅಂತ ಹೇಳಿದ್ರು ಕೂಡ ಅದನ್ನ ಜನರ ಮನದಟ್ಟು ಮಾಡುವ ದಿಶೆಯಲ್ಲಿ ಅವರಿಗೆ ಸಾಧ್ಯ ಆಗಲಿಲ್ಲ. ಮತ್ತು ಇಡೀ ಕಾಂಗ್ರೆಸ್ ಸಮುದಾಯ, ಕಾಂಗ್ರೆಸ್ನ ಕಾರ್ಯಕರ್ತರು, ಅವರ ಹಿಂದಿನ ಇತರರು ಆ ವಿಷಯದಲ್ಲಿ ಅವರನ್ನ ಅಂದ್ರೆ ಕ್ಲೀನ್ ಚೀಟ್ ಕೊಡುವ ದಿಸೆಯಲ್ಲಿ ಏನಾದರೂ ಪ್ರಯತ್ನ ಮಾಡಬೇಕು ಅನ್ನುವಂಥ ದಿಸೆಯಲ್ಲಿ ಯಾವುದೇ ಪ್ರಯತ್ನ ಮಾಡಿದ್ದು ನಮಗೆ ಕಾಣ್ತಾ ಇಲ್ಲ. JR ಲೋಬೋ ಮತ್ತು ವಿನಯ್ ರಾಜರ ಹೊರತಾಗಿ ಬೇರೆ ಯಾರು ಈ ಪ್ರಯತ್ನವನ್ನ ಮಾಡಲೇ ಇಲ್ಲ. ಹಾಗಾಗಿ ಒಂದು ಕಡೆ ಅಲ್ಲ, ಕಾಂಗ್ರೆಸ್ನಲ್ಲಿ ಎಲ್ಲ ಕಡೆ ಹಾಗೆ ಅಂದ್ರೆ ಇಡೀ ಸಂಘಟನೆಯಾಗಿ ಅವರು ಸಂಘಟಿತರಾಗಿ ಪ್ರಚಾರ ಕಾರ್ಯದಲ್ಲಿ ಹೋಗುವುದಿಲ್ಲ, ಸಂಘಟಿತರಾಗಿ ಒಂದು ಅಂದ್ರೆ ಆಪಾದನೆಯನ್ನ ಅದನ್ನ ನಿರಾಕರಿಸುವ ಪ್ರಯತ್ನವನ್ನು ಕೂಡ ಮಾಡುವುದಿಲ್ಲ. ಸೊ ಅದು ಅವರಿಗೆ ಹಿನ್ನಡೆಯಾಗುವ ಸಾಧ್ಯತೆ ಇದೆ. ಇನ್ನಷ್ಟು ಮಾಹಿತಿಗಳನ್ನ ತೆಗೆದುಕೊಡ್ತೇನೆ, ಆದ್ರೆ ಸಣ್ಣ ಬ್ರೇಕ್ ತಗೊಳ್ಬೇಕಾಗಿದೆ. ಬ್ರೇಕ್ ನ ಬಳಿಕ ಇನ್ನು ಉಳಿದ ಕ್ಷೇತ್ರಗಳು, ಉಡುಪಿ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆಯೂ ಮತ್ತು ದಕ್ಷಿಣ ಕನ್ನಡ ಕ್ಷೇತ್ರದ ಉಳಿದ ಕ್ಷೇತ್ರಗಳ ಸಮೀಕ್ಷೆಗಳು ಯಾರಿಗೆ ಸೋಲು ಯಾರಿಗೆ ಗೆಲುವು. ಸ್ವಾಗತ ವೀಕ್ಷಕರೇ. ರಾಜ್ಯ ಸಮರದಲ್ಲಿ ಈಗಾಗಲೇ ನಾವು ದಕ್ಷಿಣ ಕನ್ನಡದ 2 ಕ್ಷೇತ್ರಗಳ ಬಗ್ಗೆ ಒಂದು ಚುನಾವಣೋತ್ತರ ಸಮೀಕ್ಷೆ ಹೇಗಿದೆ ಅಂತ ನಾವು ನೋಡ್ಕೊಳ್ಬಹುದು. ಇದೀಗ ಉಡುಪಿ ಜಿಲ್ಲೆಯ ಕಾಪು ಕ್ಷೇತ್ರದಲ್ಲಿ ಸೇಫ್ ಝೋನ್ ನಲ್ಲಿ ಯಾವ ಪಕ್ಷ ಇದೆ ನೋಡೋಣ.
ಇಲ್ಲಿ ಬರ್ತಾ ಇದೆ. ಉಡುಪಿ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷ ಸೇಫ್ ಝೋನ್ ಅಲ್ಲಿ ಇದೆ ಅಂತ ಅನ್ನುವಂಥದ್ದು. ಓಕೆ, ನಮ್ಮ ಜೊತೆಗೆ ಈಗಾಗಲೇ ಗೌತಮ್ ಶೆಟ್ಟಿ ಮತ್ತು ಸುಖೇಶ್ ಕುಮಾರ್ ಶೆಟ್ಟಿ ಅವರು, ಜೊತೆಗೆ ವಿಫರ ಸಂಪಾದಕ ಲೋಹಾನಿ ಅವರು ಕೂಡ ಇದ್ದಾರೆ. ಗೌತಮ್ ಹೇಳಿ, ಉಡುಪಿ ಕ್ಷೇತ್ರ ನೋಡಿರುವಂಥದ್ದು ಈಗಾಗಲೇ ಶಾಸಕರಾಗಿ ಜೊತೆಗೆ ಸಚಿವರಾಗಿ ಮೊದಲ ಬಾರಿಗೆ ಏನು ಶಾಸಕರಾಗಿರುವಂತಹ ಈ ಪ್ರಮೋದ್ ಮಧ್ವರಾಜ್ ಏನಿದ್ದಾರೆ, ಅವರ ಬಗ್ಗೆ ಒಂದು ಮತದಾರರಲ್ಲಿ ಅವರ ಬಗ್ಗೆ ಒಂದು ಒಲವು ಕಂಡು ಬಂದಿರುವಂಥದ್ದು ನಮ್ಮ ಸಮೀಕ್ಷೆಯ ಪ್ರಕಾರ. ಹೀಗಾಗಿ ಜೊತೆಗೆ ಅಲ್ಲಿನ ಒಂದು ಬಿಜೆಪಿ ಅಭ್ಯರ್ಥಿಯ ಬಗೆಗಿನ ಕೆಲವೊಂದು ವಿಚಾರಗಳು, ಹಾಗೇನೆ ಈಗಾಗಲೇ ಆಗಿರುವಂತಹ ಅಭಿವೃದ್ಧಿ ವಿಚಾರಗಳು, ಇವುಗಳನ್ನು ಗಮನಿಸಿ ಮತದಾರರ ಒಲವು ಒಂದು ಕಾಂಗ್ರೆಸ್ ಪಾರ್ಟಿಯ ಕಡೆಗೆ ಇರುವಂತದ್ದು. ಹೀಗಾಗಿ ಅಲ್ಲಿ ಉಡುಪಿ ವಿಧಾನಸಭಾ ಕ್ಷೇತ್ರದಲ್ಲಿ ಈ ಬಾರಿ ಕಾಂಗ್ರೆಸ್ ಗೆಲ್ಲುವ ಸಾಧ್ಯತೆ ಹೆಚ್ಚಾಗಿದೆ ಅನ್ನುವಂಥದ್ದು ಸಮೀಕ್ಷೆಯಲ್ಲಿ ಮೋದಿ ಅಲ್ಲಿ ಕೆಲಸ ಮಾಡಲಿಲ್ಲ ಉಡುಪಿಯಲ್ಲೂ ಕೂಡ. ಉಡುಪಿ ದಕ್ಷಿಣ ಕನ್ನಡ ಜಿಲ್ಲೆಯ ರಾಜಕೀಯಕ್ಕೆ ಹೋಲಿಸಿದರೆ ಉಡುಪಿ ಜಿಲ್ಲೆಯ ಪೊಲಿಟಿಕಲ್ ಕಲ್ಚರ್ ಮತ್ತು ಬಿಹೇವಿಯರ್ ಆಫ್ ದ ಪೀಪಲ್ ವೋಟರ್ಸ್ ಅದು ಒಂಥರ ಸೆನ್ಸಿಟಿವ್. ದೊಡ್ಡ ಮಟ್ಟದಲ್ಲಿ ಲಾಸ್ಟ್ ಟೈಮು ಕೇವಲ 5 ಕ್ಷೇತ್ರಗಳಲ್ಲಿ 1 ಕ್ಷೇತ್ರ ಮಾತ್ರ ಬಿಜೆಪಿ ವಿನ್ ಆಗಿತ್ತು. ಮತ್ತು ಉಡುಪಿಗೆ ಸಂಬಂಧಪಟ್ಟಂತೆ ನಿರ್ದಿಷ್ಟವಾಗಿ ಹೇಳೋದಿದ್ರೆ ಅಲ್ಲಿ ಕಳೆದ ಬಾರಿಯ ಬಿಜೆಪಿ ವೀಕ್ ಕ್ಯಾಂಡಿಡೇಟ್ ಇಳಿಸಿದ್ರು. ಮತ್ತು ನಮ್ಮ ಭಟ್ರು ರಘುಪತಿ ಭಟ್ರು ಲಾಸ್ಟ್ ಟೈಮ್ ಕಂಟೆಸ್ಟ್ ಮಾಡಿರಲಿಲ್ಲ, ಈ ಬಾರಿ ಕಂಟೆಸ್ಟ್ ಮಾಡಿದ್ರು. ಅವರ ಭಟ್ರ ಕಾರಣಕ್ಕಾಗಿ ಈ ಸಾರಿ ಸ್ವಲ್ಪ ಒಂದು ಸ್ಟ್ರಾಂಗ್ ಫೈಟ್ ನೀಡಿತ್ತು. ಆದರೆ ಈ ಬಾರಿ ಪ್ರಮೋದ್ ಮಧ್ವರಾಜ್ ಒಂದು ಸಚಿವರಾಗಿ ಒಂದು ಒಳ್ಳೆ ಕೆಲಸ ಮಾಡಿದ್ರು, ಮತ್ತೆ ಜನಾನುರಾಗಿ ಮತ್ತೆ ಸಾಫ್ಟ್ ಹಿಂದುತ್ವದ ಒಂದು ಹರಿಕಾರ ಅಂತಲೇ ಹೇಳ್ಬೋದು ಉಡುಪಿಗೆ ಸಂಬಂಧಪಟ್ಟ. ಎರಡು ಇತ್ತು ಅಲ್ಲ, ಅಲ್ಲಿ ಬಿಜೆಪಿಗೆ ಸೇರ್ತಾರೆ ಅನ್ನುವಂತ ಗೊಂದಲಗಳು ಅದು ಒಂದು. ಮತ್ತೆ ಬಿಜೆಪಿಯಲ್ಲಿ ಒಂದು ಅಭ್ಯರ್ಥಿಗಳಲ್ಲಿ ಗೊಂದಲ ಇತ್ತು, ಯಾರಾಗ್ತಾರೆ ಯಾರಿಗೆ ಕೊಡ್ತಾರೆ ಅಂತ. ಕೊನೆ ಕ್ಷಣದಲ್ಲಿ ಮಾಡಿದಂತ ಇದು ಲೋಪ, ಅದೊಂದು ಆ ಬ್ಯಾಕ್ ಫುಟ್ ಅಲ್ಲಿ ಇದ್ದಂತ ಬಿಜೆಪಿ, ಆ ಕಾರಣಕ್ಕಾಗಿ ಕಾಂಗ್ರೆಸ್ಗೆ ಸ್ವಲ್ಪ ಮುನ್ನಡೆ ಆಗಿದೆ ಅಂತಲೇ ಹೇಳ್ಬೋದು. ಓಕೆ ಸರ್, ಏನ್ ಹೇಳ್ತೀರಿ? ರಘುಪತಿ ಭಟ್ ಅವರ ಬಗ್ಗೆ ನಾವು ಹೆಚ್ಚು ಮಾತಾಡದೇ ಇದ್ರೆ ಚೆನ್ನಾಗಿರ್ತದೆ ಅಂತ. ಅಂದ್ರೆ ಅವರ ಕಾರಣದಿಂದಾಗಿ ಅವರು ಏನು ಸೋತ್ರೆ ಅದು ಅವರ ಕಾರಣದಿಂದಾಗಿ, ಅದಕ್ಕೆ ಬಿಜೆಪಿಯನ್ನು ಹೊಣೆ ಮಾಡುವಂತದ್ದಲ್ಲ. ಬಟ್ ಬಿಜೆಪಿ ಅವರಿಗೆ ಅವರಲ್ಲದಿದ್ರೆ ಬೇರೆ ಯಾರು ಅನ್ನುವ ಪ್ರಶ್ನೆ ಬಂದಾಗ ಅವರಿಗಿಂತ ಪ್ರಭಾವಿತರು ಅಲ್ಲಿ ಬೇರೆ ಯಾರು ಕಾಣಲಿಲ್ಲ ಅಂತ ಅನ್ಸುತ್ತೆ ಬಿಜೆಪಿಗೆ. ಆದ್ರಿಂದ ಮತ್ತು ಪ್ರಮೋದ್ ಅವರ ವಿಷಯಕ್ಕೆ ಬರೆದ್ರೆ ಪ್ರಮೋದ್ ಅತಿ ಹೆಚ್ಚು ಅನುದಾನ ಶಾಸಕರಾಗಿ ತಂದಿದ್ದಾರೆ. ಹಾಗೆ ಅದರ ಜೊತೆಯಲ್ಲಿ ಸಚಿವರಾಗಿ, ಕ್ರೀಡಾ ಸಚಿವರಾಗಿ ಇಡೀ ರಾಜ್ಯದಲ್ಲಿ ವಿನಿಯೋಗಿಸಕ್ಕಿಂತ ಹೆಚ್ಚು ಮೊತ್ತವನ್ನ ಅವರು ತನ್ನ ಕ್ಷೇತ್ರ ವ್ಯಾಪ್ತಿಯಲ್ಲಿ ವಿವಿಧ ಯೋಜನೆಗಳಿಗೆ, ಅಂದ್ರೆ ಅದು ಇನ್ನು ಕಾರ್ಯರೂಪಕ್ಕೆ ಬರಬೇಕಾದ್ದು, ಬಟ್ ಅನುದಾನಗಳಂತಂದದ್ದು ಮತ್ತು ಯೋಜನೆಗಳನ್ನು ರೂಪಿಸಿದ್ದು ಕ್ರೀಡಾ ಸಚಿವರಾಗಿ ಕೆಲಸವನ್ನ ಮಾಡಿದ್ದಾರೆ. ಸೊ ಇದೆಲ್ಲವನ್ನು ಗುರುತಿಸಿದ ಮತದಾರರು ಏನಾದರೂ ಅವರಿಗೆ ಅವಕಾಶ ಕೊಟ್ಟರೆ ಅದು ಮತವಾಗಿ ಪರಿಗಣಿತವಾಗಿ. ಓಕೆ, ಉಡುಪಿ ಜಿಲ್ಲೆಯ ಮತ್ತೊಂದು ಕ್ಷೇತ್ರ ಯಾವುದು ನೋಡು, ಸೇಫ್ ಝೋನ್. ಇದು ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಮಂಗಳೂರು ದಕ್ಷಿಣ ಕ್ಷೇತ್ರಕ್ಕೆ ಆಗ ಬಂದಿರುವಂತದ್ದು. ಎಸ್, ಈಗ ನೆಕ್ಸ್ಟ್ ಮತ್ತೊಂದು ಕ್ಷೇತ್ರ ಯಾವುದು ನೋಡು. ಎಸ್ ಗೌತಮ್ ಶೆಟ್ಟಿ ಅವರೇ, ಮಂಗಳೂರು ಉತ್ತರದಲ್ಲಿ ಗಮನಿಸಿದ ಈಗಾಗಲೇ ಕಾಣ್ತಾ ಇದೆ ಟಿವಿ ಸ್ಕ್ರೀನ್ ಮೇಲೆ, ಕಾಂಗ್ರೆಸ್ ಅಲ್ಲಿ ಸೇಫ್ ಝೋನ್ ಅಲ್ಲಿದೆ. ಅಂದ್ರೆ ಕಾಂಗ್ರೆಸ್ ಗೆಲ್ಲುವ ಸಾಧ್ಯತೆ ದಟ್ಟವಾಗಿದೆ ಅನ್ನುವಂಥದ್ದು. ಇಲ್ಲಿ ಪ್ರಮುಖ ವಿಚಾರ ಎನ್ನುವಂಥದ್ದು, ಇಲ್ಲಿ ಕಾಂಗ್ರೆಸ್ನ ಅಭಿವೃದ್ಧಿ ವಿಚಾರಗಳಿಗಿಂತ ಹೆಚ್ಚು ಅಲ್ಲಿ ಪ್ರಮುಖವಾಗಿ ಗಣನೆಗೆ ಬಂದಿರುವಂತದ್ದು ಬಿಜೆಪಿಯ ಭಿನ್ನಮತ. ಬಿಜೆಪಿಯಲ್ಲಿ ಇಬ್ಬರು ಪ್ರಮುಖ ನಾಯಕರು ಅಲ್ಲಿ ಭಿನ್ನಮತೀಯ ಚಟುವಟಿಕೆಯಲ್ಲಿ ತೊಡಗಿರುವಂತದ್ದು, ಏನು ಬಹಿರಂಗವಾಗಿ ತಟಸ್ಥರಾಗಿ ಅಥವಾ ನಿರ್ಲಿಪ್ತರಾಗಿ ಇದ್ದೇನೆ ಅಂತ ಹೇಳಿದ್ರು, ಅವರ ಒಳಗಿನ ಅಸಮಾಧಾನ ಅಲ್ಲಿ ಬಹಳಷ್ಟು ಒಂದು ಪ್ರಭಾವವನ್ನು ಬೀರಿದೆ. ಹೀಗಾಗಿ ಮಂಗಳೂರು ಉತ್ತರ ಕ್ಷೇತ್ರದಲ್ಲಿ ಈ ಬಾರಿ ಕಾಂಗ್ರೆಸ್ ಸೇಫ್ ಝೋನ್ ಅಲ್ಲಿ ಇರುವಂತದ್ದು ಕಂಡು ಬಂದಿರುವಂತದ್ದು. ಕಾಂಗ್ರೆಸ್ನ ನಾಗಾಲೋಟಕ್ಕೆ ಸ್ವಲ್ಪ ಬ್ರೇಕ್ ಬೀಳಬಹುದಾದ ಸಾಧ್ಯತೆ ಇರುವುದು ಮುನೀರ್ ಕಾಟಿಪಳ್ಳ ಅವರ ಸ್ಪರ್ಧೆ ಮಾತ್ರ. ಒಂದು ವೇಳೆ ಮುನೀರ್ 10,000 ರಿಂದ 15,000 ವೋಟ್ ತಗೊಂಡಿದ್ದೆ ಆದ್ರೆ ಬಹುಶಃ ಕಾಂಗ್ರೆಸ್ಗೆ ಅಲ್ಲಿ ಪ್ರಾಬ್ಲಮ್ ಇದೆ. ಆದ್ರೆ ಅದಕ್ಕಿಂತ ಹೆಚ್ಚಾಗಿ ಬಿಜೆಪಿಯಲ್ಲಿ ಇಲ್ಲಿ ಒಡೆದ ಮನೆ ಆಗಿದೆ. ಒಂದು ಮನೆ 3 ಬಾಗಿಲು ಎಂಬಂತ ಆಗಿದೆ. ಹರಿಕೃಷ್ಣ ಪಾಲೆಮಾರ್, ಸತ್ಯಜಿತ್ ಮತ್ತೆ ಕೃಷ್ಣ ಪಾಲೆಮಾರ್, ಹೀಗೆ ಸತ್ಯಜಿತ್ ಸುರತ್ಕಲ್ ಕೂಡ ಮೂರು ಗುಂಪಾಗಿ ಮತಗಳು ಕೂಡ ಪಾಲೆಮಾರ್ ಮತ್ತು ಸತ್ಯಜಿತ್ ಕೊನೆಯ ಕ್ಷಣ ಕೂಡ ಪ್ರಚಾರಕ್ಕೆ ಹೋಗಿಲ್ಲ. ಸತ್ಯಜಿತ್ ಓಪನ್ ಆಗಿ ಹೇಳಿದ ನಾನು ತಟಸ್ಥ ಅಂತ ಹೇಳಿ. ಸತ್ಯಜಿತ್ ಅವರ ಅನುಯಾಯಿಗಳೆಲ್ಲ ಕಾಂಗ್ರೆಸ್ ಸೇರಿದ್ದಾರೆ, ಅವರ ಇಂಪ್ಯಾಕ್ಟ್ ಕೂಡ ಇದೆ. ಒಟ್ಟಿನಲ್ಲಿ
ಮತ್ತೆ ಕಳೆದ ಬಾರಿ ಏನು ಆಗಿರೋದು ಅಭ್ಯರ್ಥಿಯ ಬಗೆಗೆ ಬಂದಂತ ಕೆಲವೊಂದು ಏನು ಆರೋಪಗಳು ಇವು ಕೂಡ ಇಲ್ಲಿ ಕೆಲಸ ಮಾಡಿದ ಅಂತ. ಅದು ಕೂಡ ಮೊಯ್ದೀನ್ ಬಾವ ಒಳ್ಳೆಯ ವಾಗ್ಮಿ ಮತ್ತೆ ಜನರನ್ನು ಮೆಚ್ಚಿಸುವಂತ ಸಾಧ್ಯತೆ ಇರುವಂತ ಮತ್ತೆ ಶಾಸಕರಾಗಿ ಸಾಕಷ್ಟು ಕೆಲಸ ಕೂಡ ಮಾಡಿದ್ದಾರೆ. ಆದ್ರೆ ಸ್ವಲ್ಪ ಏನೋ ಒಂದು ಕಾಂಗ್ರೆಸ್ ನ ಒಳಗೆ ಒಂದು ವಿಜಯ್ ಕುಮಾರ್ ಶೆಟ್ಟಿ ಬಣ ಸ್ವಲ್ಪ ಅವರನ್ನು ವಿರೋಧ ಎಲ್ಲೋ ಒಂದು ಕಡೆಯಲ್ಲಿ ಮೋದಿ ಹವಾ ಅಥವಾ ಇನ್ನಿತರ, ಯಾಕಂದ್ರೆ ಮಂಗಳೂರು ಉತ್ತರ ಸುರತ್ಕಲ್ ಹೊಂದಿರುವಂತಹ ಕ್ಷೇತ್ರ, ಅಲ್ಲಿ ಎಲ್ಲೋ ಒಂದು ಕಡೆಯಲ್ಲಿ ಹಿಂದುತ್ವದ ಮತಗಳು ಸ್ವಲ್ಪ ಇದಾದ್ರೂ ಕೂಡ ಸೋಲು ಸಾಧ್ಯತೆಗಳು ಇರಬಹುದು. ಅಲ್ಲಿ ಸಾಧ್ಯತೆ ಇತ್ತು. ಆದ್ರೆ ಬಿಜೆಪಿ ತನ್ನ ಇದ್ದ ಅವಕಾಶವನ್ನು ಕೈ ಚೆಲ್ಲಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಒಂದು ಟಿಕೆಟ್ ನೀಡಿಕೆಯಲ್ಲಿ ಏನು ಯಡಿಯೂರಪ್ಪ ಫ್ಯಾಕ್ಷನ್ ಅನ್ನು ವಿರೋಧಿಸಿ ನೀಡಿದಂತಹ ಟಿಕೆಟ್ ಇವರಿಗೆ ಆದ್ದರಿಂದಾಗಿ ದೊಡ್ಡ ಮಟ್ಟದಲ್ಲಿ ಯುನೈಟೆಡ್ ಆಗಿ ಫೈಟ್ ಆಗಿಲ್ಲ ಅನ್ನೋದೊಂದು, ಹಾಗಾಗಿ ಕಾಂಗ್ರೆಸ್ಗೆ ಮುನ್ನಡೆ ಆಗಿದೆ ಅಂತ ಹೇಳಿದ್ವಿ. ಸೊ ಪಾಲಿಮಾರ್ ಟಿಕೆಟ್ ನಿರೀಕ್ಷೆ ಇದ್ರು, ಕೊನೆಯ ಕ್ಷಣದವರೆಗೂ ನಾನೇ ಅನ್ನುವಂತಹ ನಿರೀಕ್ಷೆ ಇದ್ರು. ಒಂದು ವೇಳೆ ಇವರು ಭರತ್ ಶೆಟ್ಟಿ ಅವರಿಗೆ ಟಿಕೆಟ್ ನೀಡೋದೇ ಆಗಿದ್ರೆ, ಅಂದ್ರೆ ಇಬ್ಬರು ಮತ್ತು ಇವರನ್ನ ಸತೀಶ್ ಸುರತ್ಕಲ್ ಮತ್ತು ಪಾಲಿಮಾರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಅವರ ಮನವೊಲಿಸಿ ಕೊಟ್ಟಿದ್ದಿದ್ರೆ ಅದಕ್ಕೆ ಏನಾದ್ರು ಪ್ರಯೋಜನ ಆಗ್ತಾ ಇತ್ತು. ಇನ್ನು ಮೊಯ್ದೀನ್ ಬಾವ ಅವರ ಅಭಿವೃದ್ಧಿ ಕೆಲಸದ ಬಗ್ಗೆ ಹೇಳೋದಾದ್ರೆ, ಇಡೀ ಕರ್ನಾಟಕದಲ್ಲಿ ಯಾವುದೇ ಶಾಸಕರನ್ನು ನೋಡಿದ್ರು ಅವರೆಲ್ಲರೂ ಅಭಿವೃದ್ಧಿ ಮಾಡಿದ್ದಾರೆ. ಯಾಕಂದ್ರೆ ಸಿದ್ದರಾಮಯ್ಯ ಅವರು ಒಂದು ಮಹತ್ವಾಕಾಂಕ್ಷಿ ಯೋಜನೆಯನ್ನ, ಅದನ್ನ ಯಾರು ಗುರುತಿಸಿದಾರೋ ಇಲ್ಲ ಗೊತ್ತಿಲ್ಲ, ನಾನು ಗುರುತಿಸಿದ್ದೇನೆ, ಮಹತ್ವಾಕಾಂಕ್ಷಿ ಯೋಜನೆ ಮಾಡಿದ್ದಾರೆ. ಒಂದು ರಸ್ತೆಗಳ ಅಭಿವೃದ್ಧಿ, ಅಂದ್ರೆ ರಸ್ತೆಗಳ ಅಭಿವೃದ್ಧಿ ಆದ್ರೆ ಅಭಿವೃದ್ಧಿಗಳು ತಾನಾಗಿ ಬರ್ತದೆ ಅನ್ನೋದು ಸೇರಿ ಅವರು ಬಿಜೆಪಿ ಶಾಸಕರಿರುವಲ್ಲೂ ಅಷ್ಟೇ ಅನುದಾನ ಕೊಟ್ಟಿದ್ದಾರೆ, ಕಾಂಗ್ರೆಸ್ ಶಾಸಕರಿರುವಲ್ಲೂ ಅಷ್ಟೇ ಅನುದಾನ ಕೊಟ್ಟಿದ್ದಾರೆ. ಸೊ ರಸ್ತೆ ಅಭಿವೃದ್ಧಿಯನ್ನೇ ಎಲ್ಲರೂ ತಾನು ಮಾಡಿದ ಅಭಿವೃದ್ಧಿ ಅಂತ ತೋರಿಸ್ಕೊಳ್ತಾ ಇದ್ದಾರೆ. ಸೊ ಅದು ಅಂದ್ರೆ ಅದು ಈಗಿನ ಗೆಲುವಿಗೆ ಪೂರಕ ಕೂಡ ಆಗಿದೆ ಅಂತದ್ದು ನಾವು ಸುರತ್ಕಲ್ಲೂ ಕಾಣ್ತಾ ಇದ್ದೇವೆ. ಎಸ್, ಇನ್ನು ಬಹಳ ನಿರೀಕ್ಷೆ ಇರುವಂತಹ ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ಕ್ಷೇತ್ರ ಯಾವ ಪಕ್ಷಕ್ಕೆ ಇಲ್ಲಿ ಸೇಫ್ ಝೋನ್ ನೋಡಿ. ಎಸ್ ಗೌತಮ್ ಶೆಟ್ಟರ್, ಏನು ಅಂಶಗಳಿದೆ? ಎಸ್, ಬಂಟ್ವಾಳದಲ್ಲಿ ಗೊತ್ತಿರಬಹುದು, ಈಗಾಗಲೇ ಕಾಂಗ್ರೆಸ್ಗೆ ಸ್ಕ್ರೀನ್ ಅಲ್ಲಿ ಬರ್ತಾ ಇರುವಂತಹ ಫಲಿತಾಂಶದ ಪ್ರಕಾರ ಇಲ್ಲಿ ಕಾಂಗ್ರೆಸ್ ಸೇಫ್ ಝೋನ್ ಇರುವಂತದ್ದು. ಆದ್ರೆ ಇಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಗೆಲ್ತಾರೆ ಅನ್ನುವಂಥದ್ದೇ ನಮ್ಮ ಸಮೀಕ್ಷೆಯಲ್ಲಿ ನಮಗೆ ಬಂದಿರುವಂತಹ ವಿಚಾರ. ಏನು ಅಂತ ಹೇಳಿದ್ರೆ, ಈಗಾಗಲೇ ಗೊತ್ತಿರಬಹುದು ಬಂಟ್ವಾಳ ವಿಧಾನಸಭಾ ಕ್ಷೇತ್ರ ಸಚಿವರ ಕೈಯಲ್ಲಿದೆ. ಅರಣ್ಯ ಸಚಿವರಾಗಿ ರಮನಾಥ್ ರೈ ಅವರು ಒಳ್ಳೆಯ ಕೆಲಸ ಮಾಡಿದ್ದಾರೆ ಅನ್ನುವಂತಹ ಒಂದು ಅಭಿಪ್ರಾಯ ಬಂಟ್ವಾಳ ವಲಯದ ಒಂದು ಜನತೆಯಲ್ಲಿದೆ. ಇದರ ಜೊತೆಗೆ ಅಲ್ಲಿ ಪ್ರಮುಖವಾಗಿ ಚರ್ಚೆಯಾಗಿರುವಂತದ್ದು, ಅಲ್ಲಿ ಚುನಾವಣೆ ಸಂದರ್ಭದಲ್ಲಿ ಪ್ರಮುಖ ವಿಚಾರ ಅಂದ್ರೆ ಬಿಜೆಪಿ ಇರ್ಬೋದು ಕಾಂಗ್ರೆಸ್ ಇರ್ಬೋದು, ಅಲ್ಲಿ ಪ್ರಮುಖವಾಗಿ ಹಿಂದುತ್ವ ಅನ್ನುವಂಥದ್ದು ಬಹಳ ಒಂದು ಸದ್ದು ಮಾಡಿದಂತಹ ವಿಚಾರ. ಹೀಗಾಗಿ ಆ ಒಂದು ಏನು ಕೋಮುವಾದವನ್ನ ಅಭಿವೃದ್ಧಿಯ ಮೂಲಕ ಕೋಮುವಾದವನ್ನ ಮಟ್ಟ ಹಾಕಿದ್ದಾರೆ ಅನ್ನುವಂತಹ ಒಂದು ಅಭಿಪ್ರಾಯ ಬಂಟ್ವಾಳ ವಿಧಾನಸಭಾ ಕ್ಷೇತ್ರದಲ್ಲಿ ಕೇಳಿ ಬರ್ತಾ ಇರುವಂತದ್ದು. ಹೀಗಾಗಿ ಅಲ್ಲಿ ಕಾಂಗ್ರೆಸ್ ಸೇಫ್ ಝೋನ್ ಅಲ್ಲಿ ಇದೆ ಅನ್ನುವಂಥದ್ದು ನಮಗೆ ಗೊತ್ತಾಗಿರುವಂತದ್ದು. ಇಲ್ಲಿ ಬಂಟ್ವಾಳದಲ್ಲಿ ಯೋಗಿ ಆದಿತ್ಯನಾಥ್ ಬಂದಿರುವಂಥದ್ದು ಇನ್ನು ಬಹಳ ದೊಡ್ಡ ಒಂದು ಕೆಲಸವನ್ನು ಅಲ್ಲಿ ಬಿಜೆಪಿ ತಳಮಟ್ಟದಲ್ಲಿ ಮಾಡಿದೆ. ಯುವಕರು ಅಂತೂ ದೊಡ್ಡ ಸಂಖ್ಯೆಯಲ್ಲಿ ಇದು ಮಾಡಿರುವಂಥದ್ದು, ರಮನಾಥರನ್ನು ಸುತ್ತುಗಟ್ಟಿ ಮೋದಿ ಜೈ ಅನ್ನುವಂಥ ಧೈರ್ಯವನ್ನು ಮಾಡಿರುವಂಥದ್ದು. പക്ഷേ ಇದೆಲ್ಲ ನೋಡುವಾಗ ಇಲ್ಲಿ ಅಂದ್ರೆ ಬಹಳ ಕಷ್ಟ ಇದೆ ಅನ್ನುವಂಥ ಒಂದು ವಾತಾವರಣ ಇತ್ತು ಕಾಂಗ್ರೆಸ್ಗೆ. ಖಂಡಿತವಾಗಿ ಇಲ್ಲಿ ಬಿಜೆಪಿಗೆ ಮುನ್ನಡೆ ಆಗ್ಲಿಕ್ಕೆ ಮತ್ತೆ ಅರಣ್ಯ ಸಚಿವರ ಸೋಲಿಸಲಿಕ್ಕೆ ದೊಡ್ಡ ಮಟ್ಟದ ಪ್ಲಾನ್ ಕೂಡ ಆಗಿತ್ತು, ಆದರೆ ಎಕ್ಸಿಕ್ಯೂಟಿವ್ ಕೂಡ ಆಗಿತ್ತು. ಆದರೆ ಯೋಗಿ ಆದಿತ್ಯನಾಥ್ ರೋಡ್ ಶೋ ಏನಿತ್ತು ಅದನ್ನು ಕ್ಲಿಯರ್ ಕಟ್ ಪಿಕ್ಚರ್, ಅಂದ್ರೆ ಬಿಜೆಪಿ ದೊಡ್ಡ ಸಂಖ್ಯೆಯಲ್ಲಿದೆ, ನಾವು ಇವರಿಗೆ ಸಡ್ಡು ಹೊಡಿತೇವೆ ಅನ್ನೋ ಒಂದು ಕ್ಲಿಯರ್ ಪಿಕ್ಚರ್ ಇತ್ತು. ಆದರೆ ಏನು ಕಳೆದ 6 ಹಂತಗಳಲ್ಲಿ ನಡೆಸಿದ ಸರ್ವೆ ಇಲ್ಲಿ ದೊಡ್ಡ ಮಟ್ಟದಲ್ಲಿ ಬದಲಾವಣೆ ಆಗಲಿಕ್ಕೆ ಸಾಧ್ಯ ಇದೆ. ಯಾಕೆಂದ್ರೆ ಅರಣ್ಯ ಸಚಿವರ ಬಗ್ಗೆ ಅಂದ್ರೆ ರಮನಾಥ್ ರೈ ಅವರ ಬಗ್ಗೆ ಆ ಬಂಟ್ವಾಳ ಜನರಿಗೆ ಅವರನ್ನು ಮನವೊಲಿಸಲಿಕ್ಕೆ ಸಾಧ್ಯ ಇಲ್ಲ, ಅಂದ್ರೆ ಫೇವರ್ ಒಂದು ಸ್ವಿಫ್ಟ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು. ಎರಡನೇ ವಿಚಾರ, ಈ ಕರ್ನಾಟಕ ಲಾಸ್ಟ್ ಮಿನಿಟ್ಗೆ ಸೈಲೆಂಟ್ ಆದ್ರು. ಇಡೀ ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಉಡುಪಿ ಜಿಲ್ಲೆಗೆ ತಗೊಂಡ್ರೆ ಬಂಟ್ವಾಳ ಒಂದು ಜಿದ್ದಾಜಿದ್ದಿನ ಕ್ಷೇತ್ರ. ಅದು ರಮನಾಥ್ ರೈ ಮತ್ತು ಕಲ್ಲಡ್ಕ ಪ್ರಭಾಕರ ಭಟ್ ನಡುವಿನ ನೇರವಾದ ಹಣಾಹಣಿ ಇರುವಂತಹ ಕ್ಷೇತ್ರ ಅನ್ನೋದು ಎಲ್ಲರಿಗೂ ಬಹುಶಃ ಗೊತ್ತಿರುವಂಥದ್ದು. ಆದರೆ ಟಿಕೆಟ್ ಆಗಿರುವಂಥ ಗೊಂದಲ ಅದು ಇಲ್ಲಿಯ ಸಂಸದ ಮತ್ತು ಕಲ್ಲಡ್ಕ ಪ್ರಭಾಕರ ಭಟ್ ನಡುವಿನ ಒಂದು ಗುದ್ದಾಟವಾಗಿ ಪರಿಣಮಿಸಿ ಒಂದು ಸ್ವಲ್ಪ ಸೈಲೆಂಟ್ ಆಗಿದ್ದಾರೆ. ಆ ಕಾರಣಕ್ಕಾಗಿ ಸ್ವಲ್ಪ ಬಿಜೆಪಿ ಸಂಘ ಪರಿವಾರದ ಒಂದು ನಿಷ್ಕ್ರಿಯತೆ ಇರ್ಬೋದು. ಎರಡನೇದಾಗಿ ಅವರು ಸಮರ್ಥವಾಗಿ ಒಂದು ಏನು ತನ್ನ ಅಭಿವೃದ್ಧಿಯನ್ನು ಮುಂದಿಟ್ಟುಕೊಂಡು ಚುನಾವಣೆಯನ್ನು ಎದುರಿಸಿದ್ರು ರಮನಾಥ್ ರೈ ಅವರು. ನಂತರ ಬಿಜೆಪಿ ಎಲ್ಲ ಆರೋಪಗಳಿಗೂ ಕೂಡ ಸಮರ್ಥವಾದ ಒಂದು ಉತ್ತರವನ್ನು ಕೊಡ್ತಾ ಹೋದ್ರು. ಸಾಮಾಜಿಕ ಜಾಲತಾಣದಲ್ಲೂ ಕೂಡ ಆಕ್ಟಿವ್ ಆಗಿದ್ರು. ಈ ಎಲ್ಲವನ್ನು ವಿಚಾರವನ್ನು ಪರಿಗಣಿಸಿದ್ರು ಕೂಡ ಇಲ್ಲಿ ಕೊನೆ ಕ್ಷಣದಲ್ಲಿ ಅವರು ಬೌನ್ಸ್ ಬ್ಯಾಕ್ ಆಗೋ ಸಾಧ್ಯತೆ ಇದೆ ಮತ್ತು ಅದು ಒಂದು ಸೇಫ್ ಝೋನ್ಗೆ ಇರುವಂತಹ ಒಂದು ಸೀಟ್.
ಸೊ ರಾಜೇಶ್ ಅವರು ಹೇಳೋದಾದ್ರೆ ಅವರು ಚುನಾವಣೆಯಲ್ಲಿ ಸೋತ ಬಳಿಕ ಅಂದ್ರೆ ನಾವು ಬೇರೆ ಕಡೆ ನೋಡುವಾಗ ಒಂದು ಅಭ್ಯರ್ಥಿ ಸೋತ ಬಳಿಕ ಸೈಲೆಂಟ್ ಆಗಿ ಬಿಡ್ತಾರೆ, ಮತ್ತೆ ಚುನಾವಣೆ ಬಂದಾಗ ಅವಕಾಶ ಕೊಟ್ಟರೆ ಮತ್ತೆ ಹೋಗ್ತಾರೆ. ಇದಾಗಲ್ಲ, ರಾಜೇಶ್ ಅವರು ಚುನಾವಣೆ ಸೋತ ಬಳಿಕವೂ ನಿರಂತರವಾಗಿ ಕಾರ್ಯಕರ್ತರ ಮಧ್ಯದಲ್ಲಿದ್ದರು, ಜನರ ಮಧ್ಯದಲ್ಲಿ ಇರುವ ಪ್ರಯತ್ನವನ್ನು ಮಾಡಿದರು. ಆದ್ರೆ ಅದರ ಹೊರತಾಗಿಯೂ ರಮಾನಾಥರಯ್ಯವನ್ನು ಬೀಟ್ ಮಾಡ್ಲಿಕ್ಕೆ ಅವರಿಗೆ ಸಾಧ್ಯ ಆಗಿರಲಿಲ್ಲ. ಮತ್ತೆ ಈಗ ಅವರು ಚುನಾವಣೆ ಪ್ರಚಾರದ ವೇಳೆಯಲ್ಲೂ ಕೂಡ ಮಾಧ್ಯಮಗಳಿಗೆ ಪ್ರಚಾರ ತೆಗೆದುಕೊಳ್ಳುವಂತ ಹೆಚ್ಚಾಗಿ ನೇರವಾಗಿ ಜನರ ಮನೆ ಮನೆಗೆ ಹೋಗಿ ಕಾರ್ಯಕರ್ತರನ್ನ ಮನವೊಲಿಸಿ ಈ ರೀತಿ ಪ್ರಚಾರ ತಗೊಳ್ಳಿಕ್ಕೆ ಅಂದ್ರೆ ಮತಗಳನ್ನು ಸೆಳೆಯಲಿಕ್ಕೆ ಬಹಳ ಪ್ರಯತ್ನ ಪಟ್ಟಿದ್ದಾರೆ. ಅದು ನೋಡುವಾಗ ಕೆಡರ್ ಬೇಸ್ನಲ್ಲಿ ಒಳ್ಳೆಯ ಕೆಲಸ ಆಗಿದ್ದನ್ನು ನಿರಾಕರಿಸಲಿಕ್ಕೆ ಸಾಧ್ಯವೇ ಇಲ್ಲ. ಆದರೂ ಸುಕೇಶ್ ಅವರು ಹೇಳಿದಾಗೆ ರಮಾನಾಥರಯ್ಯವರು ತನ್ನ ಮೇಲೆ ಬಂದ ಆರೋಪಗಳನ್ನ ಯಾವ ರೀತಿ ಸಮರ್ಥವಾಗಿ ಉತ್ತರ ಕೊಟ್ಟರು. ಮತ್ತು ಇದು ಕಳೆದ ಚುನಾವಣೆಯಲ್ಲೂ ಹೇಳಿದ್ರು, ನನ್ನ ಮತ್ತು ಕರ್ನಾಟಕ ಪ್ರಭಾಕರ ಭಟ್ಟರ ನಡುವಿನ ಇದು ಹೋರಾಟ ಇದು ಅಂತ. ಈ ಚುನಾವಣೆಯಲ್ಲೂ ಕೂಡ ಆ ಮಾತನ್ನು ಅವರು ಪುನರಾವರ್ತನೆ ಮಾಡಿದ್ರು ಮತ್ತು ಆ ವಿಷಯದಲ್ಲಿ ಅಲ್ಲಿ ಭಾವನಾತ್ಮಕವಾಗಿ ಯಾವ ರೀತಿ ಅಲ್ಲಿ ಮತದಾರರು ಪ್ರತಿಕ್ರಿಯೆ. ಮತ್ತೆ ಮತ್ತೊಂದು ಹೇಳ್ಬೇಕು ಅಂತ ಹೇಳಿದ್ರೆ ಅಲ್ಲಿ ಖುದ್ದು ರಮಾನಾಥರಯ್ಯ ಹೇಳುವ ಹಾಗೆ ದೊಡ್ಡ ಸಂಖ್ಯೆಯ ಮತದಾರರು ಅಂದ್ರೆ ನಿರ್ಣಾಯಕ ಮತದಾರರು ಮುಸ್ಲಿಂ ಅಲ್ಪಸಂಖ್ಯಾತರಾಗಿರೋದು ಕೂಡ ಅವರಿಗೆ ಪ್ಲಸ್ ಆಗಿರುವಂತಹ. ಇನ್ನೊಂದು ಅಲ್ಲಿ ಅವರು ರಮಾನಾಥರಯ್ಯ ಅವರು ಟಿಕೆಟ್ ನಾಮಪತ್ರ ಸಲ್ಲಿಸಿದ ಮುನ್ನಾ ದಿನ ಜನಾರ್ದನ ಪೂಜಾರಿ ಅವರ ಕಾಲಿಗೆ ಎರಗಿದ್ದು ಕೂಡ ಸ್ವಲ್ಪ ಮಟ್ಟಿಗೆ ಒಂದು ಇಂಪ್ಯಾಕ್ಟ್ ಕಾಂಗ್ರೆಸ್. ಈಗ ಮುಂದೆ ಮತ್ತೆ ಸ್ವಲ್ಪ ಜನರಲ್ಲಿ ಯಾವ ಪಕ್ಷ ಯಾವ ಕ್ಷೇತ್ರ? ಪುತ್ತೂರು ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಸೇಫ್ ಝೋನ್ ಅಲ್ಲಿ ಯಾವ ಪಕ್ಷ ಇದೆ ನೋಡಿ. ಪುತ್ತೂರು ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಗೌತಮ್, ಪುತ್ತೂರಿನಲ್ಲಿ ನೋಡ್ತಾ ಬಂದ್ರೆ ಹೆಚ್ಚಿನ ಕ್ಷೇತ್ರಗಳು ಕಾಂಗ್ರೆಸ್ಗೆ ಒಂದು ಸೇಫ್ ಆಗಿದೆ ಅನ್ನುವಂಥದ್ದು ಕಂಡು ಬರ್ತಾ ಇರುವಂಥದ್ದು. ಪುತ್ತೂರಿನಲ್ಲಿ ಕೂಡ ಕಾಂಗ್ರೆಸ್ ಸೇಫ್ ಆಗಿದೆ. ಕಾಂಗ್ರೆಸ್ನ ಅಭ್ಯರ್ಥಿ ಆಗಿರುವಂತಹ ಶಕುಂತಳಾ ಶೆಟ್ಟಿ ಅವರು ಸೇಫ್ ಆಗಿದ್ದಾರೆ ಅನ್ನುವಂಥದ್ದು ಕಂಡು ಬಂದಿರುವಂಥದ್ದು. ಇಲ್ಲಿ ಪ್ರಮುಖವಾಗಿ ಏನು ಅಂತ ಹೇಳಿದರೆ ಶಕುಂತಳಾ ಶೆಟ್ಟಿ ಅವರು ಬಿಜೆಪಿಯಿಂದ ಬಂದಿರುವಂಥವರು. ಹೀಗಾಗಿ ಅವರಿಗೆ ಒಂದು ಮಾನಸಿಕವಾಗಿ ಕೆಲವು ಬಿಜೆಪಿ ತಳಮಟ್ಟದ ಕಾರ್ಯಕರ್ತರೇನಿದ್ದಾರೆ ಅವರ ಒಂದು ಮಾನಸಿಕ ಬೆಂಬಲ ಶಕುಂತಳಾ ಶೆಟ್ಟಿ ಅವರಿಗಿದೆ. ಅವರು ಕಾಂಗ್ರೆಸ್ನಲ್ಲಿದ್ದರೂ ಕೂಡ ಬಿಜೆಪಿಯವರ ಬೆಂಬಲ ಕೂಡ ಇದೆ. ಕೆಲವೊಂದು ಧಾರ್ಮಿಕ ವಿಚಾರಗಳಲ್ಲಿ ಶಕುಂತಳಾ ಶೆಟ್ಟಿ ಅವರ ನಡೆ ಇರಬಹುದು, ಇವುಗಳನ್ನೆಲ್ಲ ಒಂದು ಕಾರ್ಯಕರ್ತರು ಮೆಚ್ಚಿಕೊಂಡಿದ್ದಾರೆ. ಹೀಗಾಗಿ ಅಲ್ಲಿ ಅವರಿಗೆ ಒಂದು ಬಿಜೆಪಿ ಕಾರ್ಯಕರ್ತರ ಒಲವು ಕೂಡ ಇದೆ ಅನ್ನುವಂತಹ ಒಂದು ವಿಚಾರ ನಮಗೆ ಕಂಡು ಬಂದಿರುವಂಥದ್ದು. ಇದರ ಜೊತೆಗೆ ಬಿಜೆಪಿಯ ಹಿರಿಯ ಮುಖಂಡ ಅಂತ ಗುರುತಿಸಿಕೊಂಡಿದ್ದಂತಹ ರಾಮ್ ಭಟ್ ಅವರು, ಮಾಜಿ ಶಾಸಕರು, ಅವರು ಒಂದು ರೀತಿಯಲ್ಲಿ ಬಿಜೆಪಿಯಿಂದ ಮಾನಸಿಕವಾಗಿ ದೂರ ಉಳಿದಿದ್ದಾರೆ ಅನ್ನುವಂಥದ್ದು ಕೂಡ ನಮಗೆ ಒಂದು ಸಮೀಕ್ಷೆ ವೇಳೆ ಗೊತ್ತಾಗಿರುವಂಥದ್ದು. ಅವರು ಕೂಡ ಬಿಜೆಪಿ ಪಾಳೆಯದಲ್ಲಿ ತಟಸ್ಥವಾಗಿದ್ದು ಮಾನಸಿಕವಾಗಿ ತನ್ನ ಶಿಷ್ಯೆ ಶಕುಂತಳಾ ಶೆಟ್ಟಿ ಅವರಿಗೆ ಒಂದು ಬೆಂಬಲವನ್ನು ಕೊಡ್ತಾ ಇದ್ದಾರೆ. ಇತ್ತೀಚೆಗೆ ಒಂದು ದಿನಪತ್ರಿಕೆಯಲ್ಲಿ ಬಂದಂತಹ ಒಂದು ಜಾಹೀರಾತಿನ ವಿಚಾರದಲ್ಲಿ ಈ ವಿಚಾರ ಅದರಲ್ಲಿ ಕೂಡ ಇದೊಂದು ಬಹಿರಂಗಗೊಂಡಿರುವಂತದ್ದು. ಪುತ್ತೂರು ಸಹಜವಾಗಿ ನೋಡಿದ್ರೆ ದಕ್ಷಿಣ ಕನ್ನಡ ಜಿಲ್ಲೆಗೆ ಸಂಬಂಧಪಟ್ಟಂತೆ ಹಾರ್ಟ್ ಅಂತ ಹೇಳ್ಬೋದು, ಬಿಜೆಪಿಯ ಹಾರ್ಟ್. ಸುಳ್ಯ ಮತ್ತು ಪುತ್ತೂರನ್ನು ಯಾವುದೇ ಕಾರಣಕ್ಕಾಗೂ ಬಿಜೆಪಿ ತನ್ನಿಂದ ಅಂದ್ರೆ ಕಳ್ಕೊಳ್ಳಿಕ್ಕೆ ಸಿದ್ಧ ಇಲ್ಲ. ಆ ನಿಟ್ಟಿನಲ್ಲಿ ಸುಳ್ಯ ಮತ್ತು ಪುತ್ತೂರು ಒಂದು ಒನ್ ಆಫ್ ದ ಹಾರ್ಟ್. ಹಾಗಾಗಿ ಸುಳ್ಯ ಹೇಗೂ ಸೇಫ್ ಝೋನ್ ಅಲ್ಲಿ ಬಿಜೆಪಿ ಇರೋದ್ರಿಂದಾಗಿ ಪುತ್ತೂರಿನ ಮೇಲೆ ಹೆಚ್ಚು ಕಾನ್ಸಂಟ್ರೇಟ್ ಮಾಡಿದಂತ ಬಿಜೆಪಿ ಸಾಕಷ್ಟು ಅಂದ್ರೆ ತನ್ನ ಜಿಲ್ಲೆಯ ಅಧ್ಯಕ್ಷರನ್ನೇ ಅಲ್ಲಿ ಸ್ಪರ್ಧೆಗೆ ಇಟ್ಟಿದೆ. ಮತ್ತೆ ಅಲ್ಲಿ ಕೂಡ ದೊಡ್ಡ ಮಟ್ಟದಲ್ಲಿ ಗೊಂದಲ ಆಯಿತು. ಅಶೋಕ್ ರಾಯ್ ಆಗಿರ್ಬೋದು, ಚನಿಯ ತಿಮ್ಮಪ್ಪ ಶೆಟ್ಟಿ ಆಗಿರ್ಬೋದು, ಅರುಣ್ ಕುಮಾರ್ ಪುತ್ತಿಲ ಆಗಿರ್ಬೋದು, ಹೀಗೆ 4-5 ಜನ ಆಕಾಂಕ್ಷಿಗಳಿದ್ದಾರೆ. ಈ ಎಲ್ಲ ಆಕಾಂಕ್ಷಿಗಳನ್ನು ತೃಪ್ತಿಪಡಲಿಕ್ಕೆ ಸಾಧ್ಯ ಆಗದೇ ಇರುವುದು ಕೂಡ ಬಿಜೆಪಿಗೊಂದು ಹಿನ್ನಡೆ. ಎರಡನೇ ಹಿನ್ನಡೆ ಇವ್ರು ಹೇಳಿದಾಗೆ, ನಮ್ಮ ಸಂಪಾದಕರು ಹೇಳಿದ ಹಾಗೆ ಉರಿಮಜಿಲು ರಾಮ್ ಭಟ್ ಅವರ ಅವರಿಗೆ ಅನಗತ್ಯವಾಗಿ ಆ್ಯಡ್ ಹಾಕಿ ಅವರಿಂದ ವಿರೋಧ ಕಟ್ಟಿಸಿಕೊಂಡು, ಸೊ ಅದು ಕೂಡ ಇನ್ನೊಂದು ಹಿನ್ನಡೆ ಚುನಾವಣೆಯ ಸಂದರ್ಭದಲ್ಲಿ ಅದು ಫ್ಯಾಕ್ಟ್ ಆಗ್ತದೆ. ಮೂರನೇದಾಗಿ ಶಕುಂತಳಾ ಶೆಟ್ಟಿ ಅವರ ವ್ಯಕ್ತಿಗತ ವರ್ಚಸ್ಸು. ಅವರು ಹಿಂದೆ ಫೈರ್ ಬ್ರ್ಯಾಂಡ್ ಬಿಜೆಪಿ ಲೀಡರ್ ಆಗಿದ್ರು, ನಂತರ ಬೇರೆ ಬೇರೆ ಕಾರಣಕ್ಕಾಗಿ ಅವರನ್ನು ಟಿಕೆಟ್ ಸಿಗಲಿಲ್ಲ ಅಂತ ಹೇಳಿ ನಂತರ ಪಕ್ಷೇತರಾಗಿದ್ದರು. ಈಗ ನೆಕ್ಸ್ಟ್ ಕಾಂಗ್ರೆಸ್ಸಿಂದ ನಿಂತು ಗೆದ್ದವರು ಅದೇ ಸಾಮರ್ಥ್ಯವನ್ನು, ಆ ವರ್ಚಸ್ಸನ್ನು ಉಳಿಸಿಕೊಂಡಿದ್ದಾರೆ. ಕರಪ್ಟ್ ಫ್ರೀ, ಯಾವುದೇ ನಾನ್ ಕರಪ್ಟ್ ಮತ್ತು ಒಳ್ಳೆ ಕೆಲಸ ಮಾಡಿದಂಥ ಎಲ್ಲರನ್ನೂ
ತೃಪ್ತಿಪಡಿಸಿದಂಥ ಒಂದು ಫೈರ್ ಬ್ರ್ಯಾಂಡ್ ಲೀಡರ್ ಆಗಿರೋದ್ರಿಂದ ಅವರಿಗೆ ಒಂದು ವ್ಯಕ್ತಿಗತ ವರ್ಚಸ್ಸಿಂದಾಗಿ ಅವರು ಗೆದ್ದಿದ್ದಾರೆ ಅಂತ ಸಂಕ್ಷಿಪ್ತವಾಗಿ. ಕಾವು ಹೇಮನಾಥ್ ಶೆಟ್ಟಿ ತಾನು ಟಿಕೆಟ್ ಆಕಾಂಕ್ಷಿ ಅಂತ ಚುನಾವಣೆ ಪೂರ್ವದಲ್ಲಿ ಮತ್ತು ನೇರವಾಗಿ ಶಕುಂತಲಾ ಶೆಟ್ಟಿ ಅವರನ್ನು ಅಟ್ಯಾಕ್ ಮಾಡ್ತಾ ಇದ್ರು. ಚುನಾವಣೆ ಘೋಷಣೆ ಆದ ಬಳಿಕ ಇತ್ತೀಚಿನ ಒಂದು ವಾರದಲ್ಲಿ ಅವರು ಭಾರಿ ಸಕ್ರಿಯರಾಗಿ ಕೆಲಸ ಮಾಡಿಬಿಟ್ರು. ಅಂದ್ರೆ ಹಿಂದಿನದೆಲ್ಲವನ್ನು ಮರೆತು ಬಿಟ್ರು. ಅದು ಯಾವ ಕಾರಣಕ್ಕೆ ಅಲ್ಲಿ ಕಾಂಗ್ರೆಸ್ನವರು ಏನ್ ಕೆಲಸ ಮಾಡಿದ್ದಾರೆ ಅದ್ಯಾವುದು ನಮಗೆ ಗೊತ್ತಿಲ್ಲ. ಬಟ್ ಅದು ಶಕುಂತಲಾ ಶೆಟ್ಟಿ ಅವರಿಗೆ ಪ್ಲಸ್. ಅಂದ್ರೆ ಕಳೆದ ಚುನಾವಣೆಯಲ್ಲೂ ಕೂಡ ಕಾವು ಹೇಮನಾಥ್ ಶೆಟ್ಟಿ ಅದೇ ಆಕಾಂಕ್ಷಿಯಾಗಿದ್ರು ಮತ್ತು ಮತ್ತೆ ಮುಂದೆ ನನಗೆ ಅವಕಾಶ ಸಿಗ್ತದೆ ಅನ್ನೋ ಕಾರಣದಿಂದ ಭಾರಿ ಸಕ್ರಿಯರಾಗಿ ಅವರನ್ನು ಗೆಲ್ಲಿಸಲಿಕ್ಕೆ ಕೆಲಸ ಮಾಡಿದ್ರು. ಅದೇ ಸಕ್ರಿಯತೆಯನ್ನ ಕಳೆದ ಒಂದು ವಾರದಲ್ಲಿ ಕಾವು ಹೇಮನಾಥ್ ಶೆಟ್ಟಿ ತೋರಿಸಿಕೊಟ್ಟಿದ್ದಾರೆ. ಸೊ ಅದು ಕೂಡ ಪ್ರಭಾವ ಬೀರುವ ಸಾಧ್ಯತೆ ಇದೆ ಅಂತ. ಒಂದು ಸಣ್ಣ ಬ್ರೇಕ್ ತಗೊಳ್ಳೋಣ. ಬ್ರೇಕ್ ನಂತರ ಮತ್ತೆ ಚುನಾವಣೋತ್ತರ ಈ ಮುಂಗಾರು ಚುನಾವಣೋತ್ತರ ಸಮೀಕ್ಷೆ ಕಾರ್ಯಕ್ರಮ. ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ಈಗಾಗಲೇ ನಾವು ಚರ್ಚೆ ಮಾಡ್ತಿದ್ದೆವು ಚುನಾವಣೋತ್ತರ ಸಮೀಕ್ಷೆಯ ಬಗೆಗೆ. ಈಗ ಮುಂದೆ ನೋಡೋಣ, ಕಾರ್ಕಳ ವಿಧಾನಸಭಾ ಕ್ಷೇತ್ರದಲ್ಲಿ ಯಾವ ಪಕ್ಷ ಇಲ್ಲಿ ಸೇಫ್ ಝೋನ್ ಆಗಿರ್ತದೆ. ಕಾರ್ಕಳದಲ್ಲಿ ಈಗಾಗಲೇ ಶಾಸಕ ಸುನಿಲ್ ಕುಮಾರ್ ಅವರ ಒಂದು ವರ್ಚಸ್ಸು ಅಲ್ಲಿ ಇನ್ನೂ ಕೂಡ ಇರುವಂತದ್ದು. ಇದರ ಜೊತೆಗೆ ಮೋದಿ ಅವರ ಹಾವ ಇರ್ಬೋದು. ಇತ್ತೀಚೆಗೆ ಅವರು ಸುನಿಲ್ ಕುಮಾರ್ ಅವರು ಮೋದಿ ಅವರ ಜೊತೆ ನಡೆಸಿದ ಒಂದು ಚರ್ಚೆ ಇದು ಅಲ್ಲಿ ನಾವೊಂದು ಮತದಾರರ ಮೇಲೆ ಒಂದು ಬಹಳಷ್ಟು ಪ್ರಭಾವವನ್ನು ಬೀರಿದೆ. ಅಂದ್ರೆ ಸ್ಥಳೀಯ ಶಾಸಕನಿಗೂ ಪ್ರಧಾನಮಂತ್ರಿಯಿಂದ ಉತ್ತಮ ಒಂದು ಸ್ಪಂದನೆ ದೊರಕ್ತಾ ಇದೆ. ಹೀಗಾಗಿ ನಮ್ಮ ಸಮಸ್ಯೆಗಳು ಕೂಡ ಒಂದು ಪರಿಹಾರ ಆಗ್ತದೆ ಅನ್ನುವಂತಹ ಒಂದು ಭಾವನೆ ಅಲ್ಲಿನ ಮತದಾರರಲ್ಲಿ ಇರುವಂತದ್ದು. ಹೀಗಾಗಿ ಅಲ್ಲಿ ಬಿಜೆಪಿ ಈ ಬಾರಿ ಸೇಫ್ ಝೋನ್ ಆಗಿದೆ. ಅಂದ್ರೆ ಸುನಿಲ್ ಕುಮಾರ್ ಅವರು ಮತ್ತೆ ಆಯ್ಕೆಯಾಗುವ ಸಾಧ್ಯತೆಗಳು ದಟ್ಟವಾಗಿರುವ. ಇಲ್ಲಿ ದಕ್ಷಿಣ ಕನ್ನಡದಲ್ಲಿ ಸುಳ್ಳೆ ಹೇಗೆ ಹಾಗೆ ಉಡುಪಿಯಲ್ಲಿ ಕಾರ್ಕಳ ಇಲ್ಲಿ ಬಿಜೆಪಿಯ ಒಂದು ಭದ್ರ ಕೋಟೆ ಅಂತ ಹೇಳ್ಬೋದು. ಯಾಕಂದ್ರೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ 4 ಕ್ಷೇತ್ರವನ್ನು ಬಿಜೆಪಿ ಹೊರತಾದ ಪಕ್ಷಗಳು ವಿನ್ ಆದರೆ ಕಾರ್ಕಳ ಮಾತ್ರ ಬಿಜೆಪಿಗೆ ಗೆಲುವು ತಂದುಕೊಟ್ಟ ಕ್ಷೇತ್ರ ಆಗಿತ್ತು. ಮತ್ತೆ ಅಲ್ಲಿ ಸುನಿಲ್ ಕುಮಾರ್ ಫ್ಯಾಕ್ಟರ್ ಅನ್ನೋದಕ್ಕಿಂತ ಅಲ್ಲಿ ಸ್ಥಳಮಟ್ಟದಲ್ಲಿ ಆರ್ಗನೈಸೇಷನ್ ಅಷ್ಟು ಸ್ಟ್ರಾಂಗ್ ಆಗಿದೆ. ಹೇಗೆ ನಾನು ಈಗಾಗಲೇ ಹೇಳಿದಾಗೆ ಸುಳ್ಯದಲ್ಲಿ ದಕ್ಷಿಣ ಕನ್ನಡದಲ್ಲಿ ಸುಳ್ಯ ಹೇಗೆ ಸ್ಟ್ರಾಂಗ್ ಇದೆಯೋ ಅದೇ ತರ ಉಡುಪಿಯಲ್ಲಿ ಕಾರ್ಕಳ. ಮತ್ತೆ ಅಲ್ಲಿ ಎಲ್ಲ ಲೋಕಲ್ ಬಾಡಿ ಮತ್ತೆ ತಾಲೂಕ್ ಪಂಚಾಯತ್ ಎಲ್ಲವನ್ನು ವಿನ್ ಆದ ಅಂದ್ರೆ ಸ್ವೀಪ್ ಮಾಡಿದ್ದಾರೆ. 22ರಲ್ಲಿ 19, 21 ಆ ತರ ಸ್ವೀಪ್ ಮಾಡಿದ್ದಾರೆ. ಮತ್ತೆ ಅಲ್ಲಿ ಸಂಘಟನಾತ್ಮಕವಾಗಿ ಸ್ಟ್ರಾಂಗ್ ಆಗಿದ್ದಾರೆ. ಇನ್ನೊಂದು ಈತ ಕಡೆಯಲ್ಲಿ ಕಾಂಗ್ರೆಸ್ ಅಲ್ಲಿ 2-3 ಗುಂಪುಗಳಾಗಿತ್ತು. ಹರ್ಷ ಮೊಯ್ಲಿ ಮತ್ತೆ ಮುನಿಯಾಲು ಉದಯ್ ಕುಮಾರ್ ಶೆಟ್ಟರ್ದು ಗಲಾಟೆ ಕೊನೆಗೆ ಈ ಒಂದು ಅಭ್ಯರ್ಥಿ ಗೋಪಾಲ್ ಭಂಡಾರಿ ಅವರು ಕೊಟ್ಟರು. ನಂತರ ಹಾಗಾಗಿ ದೊಡ್ಡ ಮಟ್ಟದಲ್ಲಿ ಒಂದು ಆರ್ಗನೈಸ್ಡ್ ಆಗಿ ಐಕ್ಯತೆಯಿಂದ ಹೋರಾಟ ಮಾಡಿಲ್ಲ. ಆ ಕಾರಣಕ್ಕಾಗಿ ಈ ಒಂದು ಸೇಫ್ ಝೋನಿಗೆ ಬಿಜೆಪಿ ಬಂದಿದೆ. ಸರಿ. ಸೊ ಕಾರ್ಕಳದ ವಿಷಯದಲ್ಲಿ ನಾನು ಆಗಲೇ ಹೇಳಿದೆ, ಅಭಿವೃದ್ಧಿ ಕೆಲಸಗಳು ಬಂದಾಗ ರಸ್ತೆಯನ್ನ ಎಲ್ಲ ಕಡೆ ಮಾಡಿದ್ದಾರೆ. ಸೊ ಅಂತಹ ಕೆಲಸಗಳು ಕಾರ್ಕಳದಲ್ಲೂ ನಿಮಗೆ ಕಾಣ್ತವೆ. ಎಲ್ಲ ಕಡೆ ರಸ್ತೆಗಳು ಅಂದ್ರೆ ಅವರು ಮಾತಾಡುವ ಅಭಿವೃದ್ಧಿ ಎರಡನ್ನು ಕೂಡ ಪಡಿತಾರೆ. ಅಂದ್ರೆ ಅಭಿವೃದ್ಧಿ ಕೆಲಸಗಳು ಮತ್ತೊಂದು ಕಡೆಯಲ್ಲಿ ಎಲ್ಲ ಈ ಮೋದಿ ಅಲೆ ಅಥವಾ ಹಿಂದುತ್ವ ಎಲ್ಲವುಗಳು ಅಂದ್ರೆ ಅವರು ಕಾಂಗ್ರೆಸ್ಸಿನ ಭಿನ್ನ ಮತ, ಕಾಂಗ್ರೆಸ್ಸಿನ ಬಂಡಾಯ, ಕಾಂಗ್ರೆಸ್ನಲ್ಲಿರುವ ಗೊಂದಲಗಳು ಅದರ ಲಾಭವನ್ನು ಸಹಜವಾಗಿ ಅವರು ಪಡ್ಕೊಳ್ತಾರೆ. ಅಂದ್ರೆ ಕಾಂಗ್ರೆಸ್ಸಿನ ಮತಗಳು ಅಲ್ಲಿ ತಟಸ್ಥವಾಗಿರುತ್ತೆ. ಅಂದ್ರೆ ಅಲ್ಲಿ ಬೀಳುವುದಿಲ್ಲ ಅಂತ ಅಥವಾ ಕಾಂಗ್ರೆಸ್ಸಿನ ಸಮಸ್ಯೆ ಮತ್ತೆ ಬಿಜೆಪಿ ಮಾಡೋದು ಮತಗಳು ಫಿಕ್ಸ್ ಆಗಿದ್ದಾವೆ ಅವರಿಗೆ, ಅದೆಲ್ಲವೂ ಬರ್ತದೆ. ಅಭಿವೃದ್ಧಿ ಕೆಲಸದ ವಿಷಯದ ಎಲ್ಲ ರಾಜ್ಯದ ಎಲ್ಲ ಶಾಸಕರು ಅಭಿವೃದ್ಧಿ ಮಾಡೋದು ಕಾಣ್ತಾ ಇದೆ. ಹಾಗೆ ಸುನಿಲ್ ಕುಮಾರ್ ಅವರು ಬಿಜೆಪಿ ಕ್ಷೇತ್ರದಲ್ಲೂ ಕೂಡ ಅಭಿವೃದ್ಧಿ ಕಾಣ್ತಾ ಇದೆ. ಅದು ಸುನಿಲ್ ಕುಮಾರ್ ಕ್ಷೇತ್ರದಲ್ಲೂ ಕಾಣ್ತಾ ಇದೆ. ರಸ್ತೆಯನ್ನು ಅವರು ಎದುರುಗಡೆ ಇಟ್ಟಿದ್ದಾರೆ. ರಸ್ತೆಗಳು ಚೆಂದಾಗಿ ಕಾಣ್ತಾ ಇದ್ದಾವೆ, ಬಣ್ಣವನ್ನು ಬಳದಿದ್ದಾರೆ. ಸೊ ಅದೆಲ್ಲವೂ ಕಣ್ಣಿಗೆ ಕಾಣುವ ಅಭಿವೃದ್ಧಿ ಆಗಿರೋದ್ರಿಂದ ಸಹಜವಾಗಿ ಅದು ಮತವಾಗಿ ಪರಿವರ್ತಿತವಾಗ್ತಾ ಇದೆ. ಮುಂದೆ ಉಡುಪಿ ಜಿಲ್ಲೆಯ ಮತ್ತೊಂದು ಕ್ಷೇತ್ರ ಯಾವುದು, ಯಾವ ಪಕ್ಷ ಇಲ್ಲಿ ಸೇಫ್ ಝೋನ್ ಆಗಿದೆ ನೋಡಿ. ಕುಂದಾಪುರದಲ್ಲಿ ಮತ್ತೆ ಎಂದಿನಂತೆ ಬಿಜೆಪಿಯಲ್ಲಿ ಗೆದ್ದು ಬರುತ್ತದೆ. ಹಾಲಾಡಿ ಶಿವಶೆಟ್ಟರು ಪಕ್ಷೇತರರಾಗಿದ್ರು, ಈಗ ಮತ್ತೆ ಬಿಜೆಪಿ ಸೇರಿದ್ದಾರೆ. ಕುಂದಾಪುರ ಕ್ಷೇತ್ರದ ಬಗ್ಗೆ ಅಲ್ಲಿ ಪಕ್ಷಕ್ಕಿಂತಲೂ ಒಂದು ವೈಯಕ್ತಿಕ ವರ್ಚಸ್ಸು ಅಲ್ಲಿ ಕೆಲಸ ಮಾಡಿರುವಂತದ್ದು ನಮ್ಮ ಸಮೀಕ್ಷೆ ವೇಳೆ ಬಹಿರಂಗಗೊಂಡಿರುವಂತದ್ದು. ಹಾಲಾಡಿ ಶ್ರೀನಿವಾಸ ಶೆಟ್ಟಿ ಅವರ ಪರ ಇರುವಂತಹ ಒಂದು ಮತದಾರರ ಒಲವು ಅಥವಾ ಅವರು ಮಾಡಿರುವಂತಹ ಕೆಲಸಗಳ ಬಗ್ಗಿನ ಒಂದು ಮೆಚ್ಚುಗೆ ಈ ಒಂದು ಸಮೀಕ್ಷೆಯಲ್ಲಿ ನಮಗೆ ಅಲ್ಲಿ ಬಿಜೆಪಿ ಗೆಲ್ಲುವ ಸಾಧ್ಯತೆಯನ್ನ ಕಾಣಿಸಿರುವಂತದ್ದು. ಹಾಲಾಡಿ ಕುಂದಾಪುರದ ವಾಜಪೇಯಿ ಅವರು ಏಕವ್ಯಕ್ತಿ ಅಂದ್ರೆ ಅಷ್ಟು ಸಿಂಪಲ್ ಲೈಫ್, ಜನರ ಜೊತೆ ಜನಾನುರಾಗಿ ಒಳ್ಳೆಯ ಕೆಲಸ ಮಾಡಿದ್ದಾರೆ. ಎಲ್ಲೂ ಪ್ರಚಾರ ತಗೊಳ್ಳದೆ
ಇಲ್ಲಿ ತನಕ ಉದ್ಘಾಟನೆಗೆ ಭಾಗವಹಿಸಿದಂತಹ ಶಾಸಕ, ಆದ್ರೆ ಉದ್ಘಾಟನೆ ಅಭಿವೃದ್ಧಿ ಕಾಮಗಾರಿಗಳು ಆಗ್ತದೆ. ಕೆಲಸ ಮಾಡ್ಲಿಲ್ವಾ ಅಂದ್ರೆ ಕೆಲವೊಂದು ಅಭಿವೃದ್ಧಿಗಳೇ ಆಗ್ಲಿಲ್ಲ ಇಲ್ಲ, ಒಳ್ಳೆ ಚೆನ್ನಾಗಿ ಅಭಿವೃದ್ಧಿ ಮಾಡಿದ್ದಾರೆ. ಕೆಲವೊಂದು ಪಕ್ಷದಲ್ಲಿ ಗೊಂದಲ ಇತ್ತು, ಹಾಗಾಗಿ ಕೆಲವೊಂದು ವಿರೋಧ ಬಿಜೆಪಿಯಲ್ಲಿ ವಿರೋಧ ವ್ಯಕ್ತವಾಯಿತು. ಕಿಶೋರ್ ಕುಮಾರ್ ಬಣ ಅವರು ಖಂಡಿತವಾಗಿ. ಮತ್ತೆ ಇನ್ನೊಂದು ರಾಕೇಶ್ ಮಲ್ಲಿ ಒಂದು ಸ್ಟ್ರಾಂಗ್ ಕ್ಯಾಂಡಿಡೇಟ್, ಒಳ್ಳೆ ಕೆಲಸ ಮಾಡಿದ್ದಾರೆ, ಓಡಾಡಿಕೊಂಡು ಸಾಕಷ್ಟು ಕಾಂಗ್ರೆಸ್ ಅನ್ನು ಸಂಘಟನಾತ್ಮಕವಾಗಿ ಗಟ್ಟಿ ಮಾಡಿದ್ದಾರೆ. ಯೂತ್ ಲೀಡರ್ ಮತ್ತೆ ಇಂಟಕ್ ನ ರಾಜ್ಯಾಧ್ಯಕ್ಷರು ಕೂಡ ಆಗಿದ್ದಾರೆ. ಸೊ ಈ ಬಾರಿ ದೊಡ್ಡ ಮಟ್ಟದಲ್ಲಿ ದೊಡ್ಡ ಅಂತರದಿಂದ ಗೆಲ್ಲುವ ಸಾಧ್ಯತೆ ಇಲ್ಲದಿದ್ರು ಕೂಡ ಆರಡಿಗೆ ಒಂದು ಒಳ್ಳೆಯ ಪ್ಲಸ್ ಪಾಯಿಂಟ್ ಇದೆ. ಹಾಲಡಿ ಶ್ರೀನಿವಾಸ ಶೆಟ್ಟರು ಶಂಕುಸ್ಥಾಪನೆ ಮಾಡದ ಉದ್ಘಾಟನೆಗೂ ಹೋಗದ ಶಾಸಕರು. ಮತ್ತೆ ನಾವು ಉಳಿದ ಎಲ್ಲ ಶಾಸಕರ ನೋಡಿದರೆ ಪ್ರತಿ ವರ್ಷ ಅವರ ಆಸ್ತಿ ಡಬಲ್ ಅಂದ್ರೆ ಹೆಚ್ಚಾಗಿ ಹೋಗ್ತದೆ, ಅದು 100 ಪಟ್ಟು ಹೆಚ್ಚಾಗುವಂತದ್ದು ಕೂಡ ಇದೆ. ಆದ್ರೆ ಪ್ರತಿ ವರ್ಷ ಆಸ್ತಿಯನ್ನ ಕಡಿಮೆ ಮಾಡ್ಕೊಳ್ತಾ ಇರುವಂತಹ ಒಂದು ಶಾಸಕ ಏನಾದ್ರೂ ನಮ್ಮ ಇಡೀ ರಾಜ್ಯದಲ್ಲಿ ಕಂಡ್ರೆ ಅದು ಹಾಲಾಡಿ ಶ್ರೀನಿವಾಸ ಮಾತ್ರ. ಅಂದ್ರೆ ಅವರು ಪ್ರತಿ ವರ್ಷ ಒಂದಿಷ್ಟು ಜಮೀನನ್ನು ಮಾರಿ ಚುನಾವಣೆಗೆ ಅಣಿಯಾಗ್ತಾರೆ. ಅಂದ್ರೆ ಅವರು ಯಾವುದೇ ಅಂದ್ರೆ ಕಾಸು ಮಾಡುವ ರಾಜಕಾರಣಿ ಅಲ್ಲ ಅನ್ನೋದು ಅದು ಜನರಿಗೆ ಗೊತ್ತಿದೆ. ಮತ್ತೆ ಅಭಿವೃದ್ಧಿ ಕೆಲಸದ ವಿಷಯದಲ್ಲಿ ಅವರು ಅಂದ್ರೆ ಮುಖ್ಯವಾಗಿ ಸಾಮಾನ್ಯವಾಗಿ ಸಹಜವಾಗಿ ರಾಜ್ಯ ಸರ್ಕಾರದಿಂದ ಏನು ಬಂದಿದೆ ಅದನ್ನು ಮಾತ್ರ ಮಾಡಿದ್ದಾರೆ ಹೊರತು ವಿಶೇಷವಾದದ್ದು ಶ್ರಮಪಟ್ಟದಂತದ್ದು ಏನೂ ಇಲ್ಲ. ಓಕೆ, ಈಗ ಮತ್ತೆ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರ ಯಾವ ಪಕ್ಷ ಇಲ್ಲಿ ಸೇಫ್ ಝೋನ್ ಅಲ್ಲಿ ಇದೆ ನೋಡಿ. ಎಸ್, ಇದೇನು ಬೆಳ್ತಂಗಡಿ 50-50 ಅಂತ ಇದೆ ಗೌತಮ್ರೆ. ಎಸ್, ಖಂಡಿತವಾಗಿ ವಸಂತ ಬಂಗರಿಗೆ ಬಹಳ ನಿರೀಕ್ಷೆಯನ್ನು ಇಟ್ಕೊಳ್ಳಾಗಿತ್ತು. ಅಲ್ಲಿ ಬಹಳಷ್ಟು ಕೆಲಸ ಮಾಡಿರುವಂತದ್ದು ಹೊಸ ಮತದಾರರು ಅಂತ ಹೇಳ್ಬೋದು. ಏನು ಹರೀಶ್ ಪುಂಜಾ ಒಬ್ಬ ಯುವ ಅಭ್ಯರ್ಥಿ ಹೊಸದಾಗಿ ಅಲ್ಲಿ ಬಿಜೆಪಿ ಕಣಕ್ಕಿಳಿಸಿದೆ. ಹೀಗಾಗಿ ವಸಂತ ಬಂಗೇರ್ ಅವರು ಈಗಾಗಲೇ ಹಲವು ಅವಧಿಗಳಲ್ಲಿ ಶಾಸಕರಾಗಿ ಕೆಲಸ ಮಾಡಿರುವಂತವರು. ಈ ಬಾರಿ ಒಂದು ಹೊಸ ಮುಖಕ್ಕೆ ಒಂದು ಅವಕಾಶವನ್ನ ಕೊಡಬೇಕು ಅನ್ನುವಂಥದ್ದು ಮತದಾರರ ಮನದಲ್ಲಿರುವಂಥದ್ದು. ಇದು ಅಲ್ಲಿನ ಒಂದು ಯುವ ಮತದಾರರಿರ್ಬೋದು, ಯುವಕರ ಒಂದು ಮನದಲ್ಲಿ ಕಂಡು ಬಂದಿರುವಂತಹ ಭಾವನೆ. ಹೀಗಾಗಿ ಆ ಒಂದು ಆಧಾರದಲ್ಲಿ ಅಲ್ಲಿ ಎರಡು ಪಕ್ಷಗಳು ಗೆಲ್ಲುವ ಸಾಧ್ಯತೆ ಇದೆ. ಈ ಕಡೆಯಿಂದ ಕಾಂಗ್ರೆಸ್ ಅನ್ನು ಗಮನಿಸಿದ್ರೆ ವಸಂತ ಬಂಗೇರ್ ಅವರಿಗೂ ವರ್ಚಸ್ಸಿದೆ, ಅವರಿಗೂ ಕೂಡ ಅವರ ಕಡೆಗೂ ಮತದಾರ ಒಲವು ಇದೆ. ಈಗ ಇದರ ಜೊತೆಗೆ ಬಿಜೆಪಿ ಅಭ್ಯರ್ಥಿಯ ಕಡೆಗೂ ಇದೆ, ಒಂದು ಬದಲಾವಣೆ ಬೇಕು ಅನ್ನುವಂತಹ ಒಂದು ಮಾತುಗಳು ಕೂಡ ಕೇಳಿಬರ್ತಾ ಇರುವಂತದ್ದು. ಕಾಂಗ್ರೆಸ್ ಸೇರಿದ್ದು ರಂಜನ್ ಗೌಡ ಅವರಿಗೆ ಅವಕಾಶ ನೀಡದೇ ಇದ್ದದ್ದು ಇವೆಲ್ಲ. ಸುಖೇಶ್, ಈ 6 ಹಂತಗಳ ಸಮೀಕ್ಷೆ ನಡೆದಿತ್ತು. ಈ 6 ಹಂತಗಳಲ್ಲಿ 5 ಹಂತಗಳಲ್ಲಿ ಕೂಡ ವಸಂತ ಬಂಗೇರ ಮುನ್ನಡೆಯಲ್ಲಿದ್ರು, ಗೆಲುವಿನ ಸನಿಹದಲ್ಲಿ ಅಂದ್ರೆ ಕ್ಲೀನ್ ಇದರಲ್ಲಿದ್ರು, ರೈಟ್ ಮಾರ್ಕ್ ಅಲ್ಲಿ ಇದ್ರು. ಆದ್ರೆ ಕೊನೆ ಹಂತದಲ್ಲಿ ಅವರು ಹಿಂದೆ ಬಿದ್ರು. ಬೇರೆ ಬೇರೆ ಕಾರಣಕ್ಕಾಗಿ ಇರ್ಬೋದು. ಯಾಕಂದ್ರೆ ವಸಂತ ಬಂಗೇರ ವೈಯಕ್ತಿಕ ವರ್ಚಸ್ಸು ಒಂದು ಕಡೆ ಇದೆ, ಇನ್ನೊಂದು ಕಡೆ ಗಂಗಾಧರ ಗೌಡ ಅವರ ಒಂದು ಸೇರ್ಪಡೆ, ಹರೀಶ್ ಪುಂಜ ಅವರ ಮೇಲೆ ಬಂದಿರುವಂತಹ ಗುರುತ್ವರ ಆರೋಪ, ಮೂರನೇದು ಅಲ್ಲಿ ಎಡಪಕ್ಷಗಳ ಸ್ಪರ್ಧೆ ಇಲ್ಲದಿರುವುದು. ಅಂದ್ರೆ ಕಳೆದ ಬಾರಿ ಸ್ಪರ್ಧೆ ಇದ್ದು ಇಡೀ ರಾಜ್ಯದಲ್ಲಿ 2ನೇ ಸ್ಥಾನ, ಮತಗಳಿಕೆಯಲ್ಲಿ ಸಿಪಿಎಂನ ಮಟ್ಟಿಗೆ 2ನೇ ಮತಗಳಿಕೆಯಲ್ಲಿ ಸ್ಥಾನ ಆಗಿತ್ತು. ಅವರು ಸಂಪೂರ್ಣವಾಗಿ ಕಾಂಗ್ರೆಸ್ಗೆ ಬೆಂಬಲ ನೀಡಿದ್ದಾರೆ, ಫೀಲ್ಡ್ ವರ್ಕ್ ಮಾಡಿದ್ದಾರೆ. ಮತ್ತೆ ಅದು ಬಿಟ್ಟರೆ ದಲಿತ್ ಸಂಘಟನೆಗಳು ಕೂಡ ಬೆಂಬಲ ನೀಡಿವೆ. ಇದೆಲ್ಲವನ್ನು ಹೋಲಿಸಿದರೆ ವಸಂತ ಬಂಗೇರ್ ಅವರಿಗೆ ಪ್ಲಸ್ ಪಾಯಿಂಟ್ ಆಗಬೇಕಿತ್ತು. ಆದರೆ ಹರೀಶ್ ಪುಂಜ ಒಬ್ಬ ಯುವ ನಾಯಕನಾಗಿ ನಾಮಪತ್ರ ಹಾಕುವಾಗಲೇ ಅವರ ಶಕ್ತಿ ಪ್ರದರ್ಶನ ಆಗಿದೆ. ಆನಂತರ ನಡೆದಂಥ ರೋಡ್ ಶೋಗಳು ಮತ್ತು ಕ್ಯಾಂಪೇನ್ ಮಾಡುವಾಗ ದೊಡ್ಡ ಮಟ್ಟದಲ್ಲಿ ಯೂತ್ಸ್ ಒಂದು ಸ್ಟಾರ್ ಅಟ್ರಾಕ್ಷನ್ ಥರ ಒಂದು ಇಡೀ ದಕ್ಷಿಣ ಕನ್ನಡ ಜಿಲ್ಲೆಗೆ ಒಂದು ಯುವ ಅಭ್ಯರ್ಥಿಯಾಗಿ ಒಳ್ಳೆ ಇದಿತ್ತು. ಆ ಹಿನ್ನೆಲೆಯಲ್ಲಿ ಕೊನೆಯ ಹಂತದಲ್ಲಿ ಅವರು ಕೂಡ ವಸಂತ ಬಂಗೇರ್ ಹತ್ತಿರ ಬಂದಿದ್ದಾರೆ. ಆದರೆ ಇನ್ನೂ ಕೂಡ ಒಂದು ಅಪ್ಪರ್ ಹ್ಯಾಂಡ್ ವಸಂತ ಬಂಗೇರ್ ಅವರ ಮೇಲೇನೆ ಇದೆ ಅಂತ ಹೇಳಿ. ಕಾಂಗ್ರೆಸ್ಸಿನ ಅತ್ಯಂತ ದೊಡ್ಡ ಡ್ರಾಬ್ಯಾಕ್ ಅಂದ್ರೆ ಹೊಸ ಮತದಾರರನ್ನ ತನ್ನತ್ತ ಸೆಳೆಯದೇ ಇರುವುದು, ಯುವಕರನ್ನ ತನ್ನ ಹಿಡ್ಕೊಳ್ಳದೆ ಇರುವುದು. ಅಂದ್ರೆ ಕಾಂಗ್ರೆಸ್ನಲ್ಲಿ ಒಂದಿಷ್ಟು ಜನ ಕಾಣ್ತಾರೆ, ಪದಾಧಿಕಾರಿಗಳಾಗಿ ಏನು ಕಾಣ್ತಾರೆ, ಅವರ ಹೊರತಾಗಿ ಅವರ ಹಿಂದೆ ಮತ್ತೆ ಒಂದಿಷ್ಟು ಮತ್ತೆ ಜನ ಕಾಣೋದಿಲ್ಲ. ಸೊ ಅಂತದ್ದು ಮತ್ತೆ ಈ ವಿಷಯದಲ್ಲಿ ಕಾಂಗ್ರೆಸ್ ಸೋತಿರುವುದು ಎಲ್ಲ ಕ್ಷೇತ್ರಗಳಲ್ಲೂ ಕಾಣ್ತದೆ. ಅದು ನಿಮ್ಮ ಬೆಳ್ತಂಗಡಿಯಲ್ಲಿ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ. ಇನ್ನು ವಸಂತ ಬಂಗೇರ್ ಅವರು ಎಲ್ಲ ಪಕ್ಷಗಳಲ್ಲಿಯೂ ಶಾಸಕರಾಗಿದ್ದ, ಅಂದ್ರೆ ಬಿಜೆಪಿಯ ಶಾಸಕರು ಹೌದು, ಅವರು ಜನತಾದಳದ ಶಾಸಕರು ಹೌದು, ಕಾಂಗ್ರೆಸ್ಸಿನ ಶಾಸಕರು ಹೌದು. ಅಂತದೊಂದು ಇಡೀ ರಾಜ್ಯದಲ್ಲಿ ಕಾಣುವಂತಹ ವಿಶೇಷ ವ್ಯಕ್ತಿತ್ವ. ಅಂದ್ರೆ ಅವರ ವೈಯಕ್ತಿಕ ವರ್ಚಸ್ಸು ಆ ಮಟ್ಟದ್ದು ಅನ್ನೋದು ಇಲ್ಲಿ ಸ್ಪಷ್ಟವಾಗಿದೆ. ಸೊ ಆದರೂ ಕೂಡ ಅವರ ಇಳಿ ವಯಸ್ಸು ಆ ವರ್ಚಸ್ಸನ್ನು ಕೂಡ ಇಳಿತಾ ಬಂದಿದೆ ಅನ್ನೋದನ್ನು ನಾವು ಗಮನಿಸ್ತೀವಿ. ಮುಂದೆ ನೋಡೋಣ, ದಕ್ಷಿಣ ಕನ್ನಡ ಜಿಲ್ಲೆಯ ಸುಳ್ಯ ವಿಧಾನಸಭೆ ಕ್ಷೇತ್ರದಲ್ಲಿ ಯಾವ ಪಕ್ಷ ಸೇಫ್ ಝೋನ್ ಅಲ್ಲಿ ಇದೆ ಅಂತ ಅನ್ನೋದ್ರ ಮಾಹಿತಿ ಬರ್ತಾ ಇದೆ. ಸುಳ್ಯದಲ್ಲೂ ಕೂಡ 50-50 ನಿರೀಕ್ಷೆಯಲ್ಲಿ ಬಿಜೆಪಿ ಬರಬಹುದು ಅನ್ನುವಂಥದ್ದು ನಿರೀಕ್ಷೆಗಳಲ್ಲಿ ಇತ್ತು. ಎಸ್ ಗೌತಮ್,
ಕಳೆದ ಒಂದು ಅಂದ್ರೆ ಇವತ್ತಿನ ಒಂದು ಮತದಾನ ನಡೀತೆ, ಇವತ್ತಿನ ಒಂದು ಬೆಳವಣಿಗೆಯನ್ನು ಗಮನಿಸಿದ್ರೆ, ಅಂತಿಮ ಹಂತದ ಒಂದು ಬೆಳವಣಿಗೆಯನ್ನು ಗಮನಿಸಿದ್ರೆ ಅಲ್ಲಿ ಮತದಾರರ ಒಲವು ಬಿಜೆಪಿಗೆ ಇದೆ ಅನ್ನುವಂಥದ್ದು ಈಗ ರೀಸೆಂಟ್ ಆಗಿ ಬಂದಿರುವಂತಹ ಒಂದು ಬೆಳವಣಿಗೆ. ಹೀಗಾಗಿ ಅಲ್ಲಿನ ಮತದಾರರ ಒಲವು ಬಿಜೆಪಿ. ಅಲ್ಲಿ ಕಾರಣ ಆಗಿರುವಂತದ್ದು ಹೊಸ ಮತದಾರರು, ಅಲ್ಲಿ ಪ್ರಮುಖವಾಗಿ ಹೊಸ ಮತದಾರರ ಸೇರ್ಪಡೆ, ಏನು ಹೊಸದಾಗಿ ಮತದಾನ ಮಾಡ್ತಾ ಇದ್ದಾರೆ. ಅದರಲ್ಲಿ ಹೆಚ್ಚಿನ ಯುವ ಮಂದಿ ತಮ್ಮ ಒಲವನ್ನ ಬಿಜೆಪಿ ಕಡೆಗೆ ತೋರಿಸಿದ್ದಾರೆ. ಹೀಗಾಗಿ ಅಲ್ಲಿ ಬಿಜೆಪಿ ಅಭ್ಯರ್ಥಿ ಅಂದ್ರೆ ಅಂಗಾರ್ ಅವರು ಮತ್ತೊಮ್ಮೆ ಗೆದ್ದು ಬರುವ ಸಾಧ್ಯತೆ ಹೆಚ್ಚಾಗಿದೆ. ಅಲ್ಲಿ ಬಿಜೆಪಿ ಗೆದ್ದು ಬರ್ತದೆ ಅನ್ನುವಂಥದ್ದು ಕಂಡು ಬರ್ತದೆ. 5 ಬಾರಿಯ ಶಾಸಕ ಅಂಗಾರ ಇದೇ ಮೊದಲ ಬಾರಿಗೆ ಆಂಟಿ ಇನ್ಕಂಬೆನ್ಸಿಯನ್ನು ಫೇಸ್ ಮಾಡ್ತಾ ಇದ್ದಾರೆ. ಅಲ್ಲಿ ನಾನು ಆಗಲೇ ಹೇಳಿದ ಹಾಗೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ದ ಹಾರ್ಟ್ ಆಫ್ ದ ಇದು ಬಿಜೆಪಿಗೆ ಅದು ಹಾರ್ಟ್ ಇದ್ದಾಗೆ, ಅದನ್ನು ಕಳ್ಕೊಳ್ಳಿಕ್ಕೆ ಯಾವತ್ತೂ ಸಿದ್ಧ ಇಲ್ಲ. ಮತ್ತು ಆರ್ಗನೈಸೇಷನಲ್ಲಿ ತುಂಬ ಸ್ಟ್ರಾಂಗ್. ಆದರೆ ಕಳೆದ ಕೆಲವು ತಿಂಗಳ 3 ತಿಂಗಳ ಹಿಂದೆ ನಡೆದಂಥ ಒಂದು ವಿದ್ಯುತ್ಗೆ ಸಂಬಂಧಪಟ್ಟಂತೆ ಒಂದು ಅಭಿಯಾನ ಆಗಿತ್ತು. ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಗ್ರಾಸವಾಯಿತು. ಮತ್ತು ಅಂಗಾರ್ ಅವರ ಇನ್ಆಕ್ಟಿವ್ನೆಸ್ ಕೂಡ ಬಿಜೆಪಿಯಲ್ಲಿ ಕೂಡ ದೊಡ್ಡ ಚರ್ಚೆ ಆಯಿತು. ಆದರೂ ಕೂಡ ಬಿಜೆಪಿ ಅಂಗಾರ್ ಅವರನ್ನು ಬಿಟ್ಟು ಬೇರೆ ಒಂದು ಉತ್ತಮ ಅಭ್ಯರ್ಥಿ ಇಲ್ಲದೇ ಇರುವುದು. ಮತ್ತು ಅಲ್ಲಿ ಕಾಂಗ್ರೆಸ್ ಕೂಡ ಸ್ಟ್ರಾಂಗ್ ಆಗಿದೆ. ಇತ್ತೀಚಿನ ದಿನಗಳಲ್ಲಿ ತುಂಬ ಫೈಟ್ ಬ್ಯಾಕ್ ಮಾಡಲಿಕ್ಕೆ ಎಲ್ಲ ರೀತಿಯ ವ್ಯವಸ್ಥೆಗಳನ್ನು ಮಾಡಿತ್ತು. ಆದರೆ ಕಾಂಗ್ರೆಸ್ನವರು 2 ಹೆಜ್ಜೆ ಮುಂದೆ ಹಾಕಿದರೆ ಬಿಜೆಪಿಯವರು 5 ಹೆಜ್ಜೆ ಮುಂದೆ ಹೋಗ್ತಾರೆ. ಅಷ್ಟು ಸ್ಟ್ರೆಂತ್ ಅಲ್ಲಿ ಬಿಜೆಪಿಯಲ್ಲಿದೆ. ಮತ್ತು ಅದರ ಅಂದರೆ ಓವರ್ಕಮ್ ಮಾಡಲಿಕ್ಕೆ ಎಲ್ಲ ರೀತಿಯ ಚಾನ್ಸ್ ಇದೆ. ಹಾಗಾಗಿ ಈ ಸಾರಿ ಬಿಜೆಪಿಗೆ ಒಳ್ಳೆಯ ಚಾನ್ಸ್ ಇದೆ. ಡಾಕ್ಟರ್ ರಘು ಅವರ ವಿಷಯದಲ್ಲಿ ಬಂದರೆ, ರಘು ಅವರು 3 ಸಾರಿ ಸ್ಪರ್ಧಿಸಿ ಸೋತಿದ್ದಾರೆ ಅನ್ನುವ ಅನುಕಂಪದ ಆಧಾರದಲ್ಲಿ ಏನಾದರೂ ಮತದಾರರು ಮತ ಕೊಡಬೇಕೇ ಹೊರತು ಪಕ್ಷದ ಸಂಘಟನೆಯ ಕಾರಣಕ್ಕಾಗಿ, ಅಂದ್ರೆ ಕಾಂಗ್ರೆಸ್ಸಿಗರ ಸಂಘಟನೆಗಾಗಿ, ಪಕ್ಷದವರು ಕೆಲಸ ಮಾಡಿದ್ದಾರೆ ಅನ್ನೋ ಕಾರಣಕ್ಕಾಗಿ ಅಥವಾ ಪಕ್ಷದವರು ಜನರ ಮಧ್ಯದಲ್ಲಿ ಓಡಾಡಿಕೊಂಡು ಅನ್ನೋ ಕಾರಣಕ್ಕಾಗಿ ಮತ ಅಲ್ಲಿ ಸಿಗೋದೇ ಇಲ್ಲ. ಕಾಂಗ್ರೆಸ್ಗೆ ಕಾರ್ಯಕರ್ತರ ಕೊರತೆ ಕೂಡ ಇದೆ. ಖಂಡಿತವಾಗಿ ಅಲ್ಲಿ ಕಾರ್ಯಕರ್ತರ ಕೊರತೆ ಮಾತ್ರವಲ್ಲ, ನಾಯಕರ ಕೊರತೆಯೂ ಕೂಡ ಇದೆ. ಅಂದ್ರೆ ನಾಯಕರಲ್ಲಿ ಅವರು ಯಾರು ಕೂಡ ಅಂದ್ರೆ ನಾಯಕರಾಗಿ ಮಾತ್ರ ಇರ್ತಾರೆ ಹೊರತು ಪಕ್ಷದ ಕೆಲಸವನ್ನು ಮಾಡೋದಿಲ್ಲ. ಅಲ್ಲಿ ಕೆಲವು ಜನರು ಮಾತ್ರ ಅಧಿಕೃತವಾಗಿ ವೆಂಕಪ್ಪ ಗೌಡರಂತವರು ಮತ್ತೆ ಅಂಗಾರವರು ರಘುರವರು ವೈಯಕ್ತಿಕವಾಗಿ ತಾನು ಎಷ್ಟು ಕೆಲಸ ಮಾಡಬೇಕು ಅಷ್ಟನ್ನು ಕೂಡ ಮಾಡಿದ್ದಾರೆ. ತಾನು ಎಷ್ಟು ಶ್ರಮವನ್ನು ಹಗಲು ರಾತ್ರಿ ಅಂದ್ರೆ ಕಳೆದ 5 ವರ್ಷಗಳಲ್ಲೂ ಕೂಡ ಅವರು ಶ್ರಮ ವಿನಿಯೋಗಿಸಿದ್ದಾರೆ. ಪಕ್ಷದ ಸಂಘಟನೆಗೆ ಮನೆಗೆ ಹೋಗಿದ್ದಾರೆ ಅಥವಾ ಅವರ ಸಮಸ್ಯೆಗಳನ್ನು ನಿವಾರಿಸಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ. ರಾಜ್ಯ ಸರ್ಕಾರದಿಂದ ಸಾಕಷ್ಟು ಅನುದಾನ ತರುವ ಪ್ರಯತ್ನವನ್ನು ಕೂಡ ಮಾಡಿದ್ದಾರೆ. ಅಂದ್ರೆ ಅದೆಲ್ಲವೂ ಫಲ ಕೊಟ್ರೆ ರಘು ಅವರಿಗೆ ಸಾಧ್ಯತೆ ಇದೆ ಹೊರತು ಅಂದ್ರೆ ಅನುಕಂಪ ಅವರು ಇಷ್ಟು ಸಾರಿ ಸೋತಿದಾರಲ್ಲ ಅನ್ನೋ ಕಾರಣಕ್ಕಾಗಿ ಏನಾದರೂ ಜನರಲ್ಲಿ ಅನುಕಂಪ ಬಂದ್ರೆ ಮಾತ್ರ ಗೆಲ್ಲಬೇಕು ಹೊರತು ಪಕ್ಷದ ಕಾರಣಕ್ಕಾಗಿ ಅವ್ರು ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ ಅಂತ. ಒಂದು ಸಣ್ಣ ಬ್ರೇಕ್ ಹೊಡೆದ ಬ್ರೇಕ್ ನಂತರ ಮತ್ತೆ ಈ ಮುಂಗಾರು ಚುನಾವಣೋತ್ತರ ಸಮೀಕ್ಷೆ ರಾಜ್ಯ ಸಮರದಲ್ಲಿ ಮುಂದುವರಿದೆ. ಮುಂದಿನ ಕ್ಷೇತ್ರ ಉಡುಪಿ ಜಿಲ್ಲೆಯ ಕಾಪು. ಇಲ್ಲಿ ಮತ್ತೆ ಕಾಂಗ್ರೆಸ್ ಗೆಲ್ಲುತ್ತದೆ ಅಂತ ಈ ಮುಂಗಾರು .com ಚುನಾವಣೋತ್ತರ ಸಮೀಕ್ಷೆ ಹೇಳಿದೆ. ಗೌತಮ್ ಅವರೇ, ಏನ್ ಕಾರಣ? ಕಾಪು ಕ್ಷೇತ್ರವನ್ನು ಗಮನಿಸದಿದ್ರೆ ಕಾಪುವಿನಲ್ಲಿ ಕಳೆದ 2 ದಿನಗಳ ಮುಂಚೆವರೆಗೂ ಒಂದು 50-50 ಅನ್ನುವಂತ ಒಂದು ಅಂಶ ಕಂಡು ಬಂದಿತ್ತು. ಆದ್ರೆ ಒಂದು 2 ದಿನಗಳ ಹಿಂದೆ ನಡೆದಂತ ಒಂದು ಬೆಳವಣಿಗೆ ಏನು, ಶಾಸಕ ವಿನಯ್ ಕುಮಾರ್ ಸೊರಕೆ ಅವರ ಆಪ್ತ ಏನಿದ್ದಾರೆ ಅವರ ಮೇಲೆ ನಡೆದಂತ ಒಂದು IT ದಾಳಿ, ಇದು ಕಾಂಗ್ರೆಸ್ಗೆ ಫೇವರ್ ಆಗಿದೆ. ಇದು ಕಾಂಗ್ರೆಸ್ನ ಮೇಲೆ ಒಂದು ಸಿಂಪತಿಯನ್ನ ಕ್ರಿಯೇಟ್ ಮಾಡಿದೆ ಅನ್ನುವಂಥದ್ದು ಒಂದು ಈ ಬಾರಿ ಅಲ್ಲಿ ಕಾಂಗ್ರೆಸ್ಗೆ ಒಂದು ಸೇಫ್ ಝೋನ್ ಅನ್ನು ಒದಗಿಸಿಕೊಟ್ಟಿರುವಂತದ್ದು. ವಿನಯ್ ಕುಮಾರ್ ಸೊರಕೆ ಒಂದು ಒಳ್ಳೆ ಲೀಡರ್, ಆರ್ಗನೈಸೇಷನ್ ಅಲ್ಲಿ ತುಂಬಾ ಸಕ್ರಿಯವಾಗಿ ಸ್ಟೂಡೆಂಟ್ ಲೆವೆಲ್ ಇಂದ ಬಂದಂತವರು. ಮತ್ತೆ ಪುತ್ತೂರಿನಲ್ಲಿ ಕೂಡ ಕೊನೆಯ ಕ್ಷಣದಲ್ಲಿ ಸ್ಪರ್ಧೆಗೆ ನಿಂತು DV ಅವರ ವಿರುದ್ಧ ಗೆದ್ದು ಬಂದಂತವರು, ಉಡುಪಿಗೆ ಬಂದು ಅಲ್ಲಿ ಸಂಸದರಾದವರು. ಅವರು ಕಳೆದ ಬಾರಿ ಕಾಪು ವಿಧಾನಸಭಾ ಕ್ಷೇತ್ರ ಸ್ಪರ್ಧೆ ಅವರಿಗೆ ಒಂದು ಅಚ್ಚರಿ, ಯಾಕೆಂದ್ರೆ ವಸಂತ್ ಸಾಲೇನವರನ್ನು ಬಿಟ್ಟು ಇವರಿಗೆ ಕೊಟ್ಟಿದ್ರು ಟಿಕೆಟ್. ಕೊನೆಯ 15 ದಿನಗಳಿರುವಾಗ ಅಂದರೆ ಕೊನೆಯ ಹಂತದಲ್ಲಿ ಟಿಕೆಟ್ ಕೊಟ್ಟಿದ್ರು ಕೂಡ ಕೇವಲ 15 ದಿನಗಳಲ್ಲಿ ಅವರು ಆ ಕ್ಷೇತ್ರವನ್ನು ಆರ್ಗನೈಸ್ ಸಂಘಟಿಸಿ, ಅದು ಕೂಡ ವಸಂತ್ ಸಾಲಿಯನ್ ಅವರು ಪಕ್ಷದವರು JDS ಅಲ್ಲಿ ಸ್ಪರ್ಧೆ ಮಾಡಿದ್ರು ಕೂಡ ವಿನ್ ಮಾಡಿ ತೋರಿಸಿದರು. ಈ ಬಾರಿ ಅವರು ಕಳೆದ ಬಾರಿ ಸಚಿವರಾಗಿ ಕೆಲಸ ಮಾಡಿದರು, ಶಾಸಕರಾಗಿ ತುಂಬ ಒಳ್ಳೆಯ ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ. ಮತ್ತು ಇವರು ನಮ್ಮ ಸಂಪಾದಕರು ಹೇಳಿದ ಹಾಗೆ IT ರೇಡ್ ಒಂದು ಸಿಂಪತಿ ಕ್ರಿಯೇಟ್ ಆಗಿದೆ. ಮತ್ತು ಗುರ್ಮೆ ಸುರೇಶ್ ಶೆಟ್ಟರು ಏನು ಮಾಡ್ತಾರೆ ಅಂತ ಗೊತ್ತಿಲ್ಲ, ಬಟ್ ಎದುರಾಳಿ ಒಂದು ಸ್ವಲ್ಪ ಸಾಫ್ಟ್ ಅಭ್ಯರ್ಥಿ, ಬಿಜೆಪಿ ಅಭ್ಯರ್ಥಿ. ಹೀಗಾಗಿ ಇದೆಲ್ಲವೂ ಪ್ಲಸ್ ಆಗ್ಬೋದು. ಹಾಗಾಗಿ ಇವರು ಸೇಫ್ ಝೋನ್ ಅಲ್ಲಿದ್ದಾರೆ. ಸೊ ಬಿಜೆಪಿ ವಿಷಯಕ್ಕೆ ಬಂದ್ರೆ ಲಾಲಾಜಿ ಮೆಂಡನ್ ಅವರು ಅಂದ್ರೆ ಗೆಲ್ಲುವ ಸಾಮರ್ಥ್ಯವನ್ನು ತೋರಿಸ್ತಾರೆ ಅಂತ ಬಿಜೆಪಿ ಅಲ್ಲ ಅನಿಸ್ತಾ ಇರಲಿಲ್ಲ. ಅದಕ್ಕಾಗಿ ಅವ್ರಿಗೆ ಟಿಕೆಟ್ ನಿಂದ ಪಕ್ಕದಲ್ಲೇ ಇಟ್ಟು ಗುರ್ಮಿ ಅವರಿಗೆ ಕೊಡಬೇಕು ಅನ್ನುವಂತ ವಿಷಯ. ಮತ್ತೆ ಗುರ್ಮಿ ಅವರು ಬಹಳ ಶ್ರಮ ಪಟ್ಟಿದ್ರು, ಕೆಲಸ ಮಾಡಿದ್ರು. ಬಟ್ ಯಾಕೆ ಲಾಲಾಜಿ ಅವರನ್ನ ಕೊಟ್ಟರು ಅನ್ನುವಂತ ಪ್ರಶ್ನೆ ಬಂದಾಗ ಕೋಸ್ಟಲ್ ಬೆಲ್ಟ್
ಇಲ್ಲಿ ಮೊಗವೀರ ಸಮಾಜದ ಮತಗಳನ್ನ ಕಳೆದುಕೊಳ್ಳಬಾರದು. ಅಂದ್ರೆ ಒಂದು ಕ್ಷೇತ್ರ ಸೋತರು ಪರವಾಗಿಲ್ಲ, ಉಳಿದ 13 ಕ್ಷೇತ್ರಗಳಲ್ಲಿ ಅಥವಾ ಉಳಿದ 4-5 ಕ್ಷೇತ್ರಗಳಲ್ಲಿ ಎಲ್ಲಿ ಮೊಗವೀರು ಪ್ರಭಾವಿತರಾಗಿದ್ದಾರೆ ಅಂದ್ರೆ ಅವರ ಮತಗಳು ನಮಗೆ ತಪ್ಪಿ ಹೋಗಬಾರದು ಮತ್ತು ಆ ಕಾರಣದಿಂದಾಗಿ ಉಳಿದ 4-5 ಕ್ಷೇತ್ರಗಳನ್ನು ಕಳೆದುಕೊಳ್ಳುವಂತಾಗಬಾರದು ಅನ್ನೋ ಕಾರಣಕ್ಕಾಗಿ ಲಾಲಾಜಿ ಅವರನ್ನು ಕೊಟ್ಟಿದ್ದಾರೆ ಅನ್ನುವಂತ ಅಭಿಪ್ರಾಯ ನಮಗೆ ಕೇಳಿಬಂದಂತು. ಇಲ್ಲಿ ಇನ್ನೊಂದು ಕಾಪು ಕ್ಷೇತ್ರದಲ್ಲಿ ವಿಶೇಷವಾಗಿ ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಉಡುಪಿಗೆ ಕಾಂಗ್ರೆಸ್ ಇಲ್ಲಿ ಯೂತ್ ವೋಟ್ ಅನ್ನು ಕ್ಯಾಪ್ಚರ್ ಮಾಡಲಿಕ್ಕೆ ಸಾಧ್ಯ ಆಗಿದೆ ಅನ್ನೋದು ಇನ್ನೊಂದು ಪ್ಲಸ್ ಪಾಯಿಂಟ್. ಯಾಕಂದ್ರೆ ಅಲ್ಲಿ ಯೂತ್ ಕಾಂಗ್ರೆಸ್ ತುಂಬಾ ಆಕ್ಟಿವ್ ಆಗಿ ಕೆಲಸ ಮಾಡಿದೆ ಇನ್ ಫೇವರ್ ಆಫ್ ಸೊರಕೆ. ಎಸ್, ಮುಂದಿನ ಕ್ಷೇತ್ರ ದಕ್ಷಿಣ ಕನ್ನಡ ಜಿಲ್ಲೆಯ ಮೂಡಬಿದ್ರೆ ಕ್ಷೇತ್ರ. ಮೂಡಬಿದ್ರೆಯಲ್ಲಿ ಬಿಜೆಪಿ ಗೆಲ್ತದೆ. ಬಹಳ ಮುಖ್ಯವಾಗಿ ಕಾಂಗ್ರೆಸ್ನ ಅಭಯ್ ಚಂದ್ರ ಜೈನ್ ಅವರು ಸೇಫ್ ಝೋನ್ ಅಲ್ಲಿ ಇಲ್ಲ ಅನ್ನುವಂಥದ್ದೇ. ಖಂಡಿತವಾಗಿ ರಾಮದಾಸ್, ಏನಂದ್ರೆ ಮೂಡಬಿದ್ರೆ ಕ್ಷೇತ್ರವನ್ನು ಗಮನಿಸಿದ್ರೆ ಕಾಂಗ್ರೆಸ್ನ ಮಟ್ಟಿಗೆ ನೀವು ಗಮನಿಸಿದ್ರೆ ಕಳೆದ ಒಂದು ತಿಂಗಳಿನಿಂದ ನಡೀತಾ ಇರುವಂತಹ ಬೆಳವಣಿಗೆ ಏನು, ಅಲ್ಲಿ ಮಿಥುನ್ ರೈ ಅವರು ಆಕಾಂಕ್ಷಿಯಾಗಿದ್ದರು, ಅವರಿಗೆ ಟಿಕೆಟ್ ಕೈ ತಪ್ಪಿರುವಂಥದ್ದು, ಆಮೇಲೆ ಅವರು ಏನು ಚುನಾವಣಾ ಕಣದಿಂದ ಸ್ವಲ್ಪ ಹಿಂದೆ ಸರಿದಿರುವಂಥದ್ದು, ಮತ್ತೆ ಅದನ್ನ ಮುಖಂಡರೆಲ್ಲ ಸೇರಿ ಸರಿ ಮಾಡಿರುವಂಥದ್ದು. ಅಲ್ಲಿ ಒಂದು ಕಾಂಗ್ರೆಸ್ನಲ್ಲಿ ಒಂದು ಪ್ರಚಾರಕ್ಕಾಗಿರ್ಬೋದು ಅಥವಾ ಒಂದು ಪಕ್ಷದ ಕೆಲಸ ಆಗಲಿಲ್ಲ ಅನ್ನುವಂಥದ್ದು, ಪಕ್ಷದ ತಳಮಟ್ಟದ ಒಂದು ಮತದಾರರನ್ನು ತಲುಪುವಲ್ಲಿ ಅಲ್ಲಿ ಕಾಂಗ್ರೆಸ್ ಯಶಸ್ವಿಯಾಗಿಲ್ವ ಅನ್ನೋದು. ಇದರ ಜೊತೆಗೆ ಬಿಜೆಪಿಗೆ ಯಾಕೆ ಸೇಫ್ ಆಗಿದೆ ಅನ್ನೋಂತ ಹೇಳಿದ್ರೆ, ಒಂದು ಬಿಲ್ಲವ ಅಲ್ಲಿ ಕಮ್ಯುನಿಟಿ ಬಹಳ ಒಂದು ಪ್ರಮುಖ ಪಾತ್ರವನ್ನು ವಹಿಸ್ತದೆ. ಬಿಜೆಪಿ ಬಿಲ್ಲವ ಸಮುದಾಯಕ್ಕೆ ಸೇರಿದ ಉಮಾನಾಥ್ ಕೋಟ್ಯಾನ್ ಅವರಿಗೆ ಒಂದು ಟಿಕೆಟ್ ಅನ್ನು ಕೊಟ್ಟಿರುವಂತದ್ದು. ಹೀಗಾಗಿ ಬಿಲ್ಲವ ಸಮುದಾಯದ ಒಂದು ಮತಗಳು ಈ ಬಾರಿಯಲ್ಲಿ ಬಿಜೆಪಿಯನ್ನ ಸೇಫ್ ಝೋನ್ ಅಲ್ಲಿ ಇಟ್ಟಿವೆ ಅನ್ನುವಂಥದ್ದು. ಆದ್ರೆ ಉಳಿದೆಡೆಗಳಲ್ಲಿ ಕೊಡ್ಲಿಲ್ಲ ಅನ್ನುವಂತ ಅಸಮಾಧಾನಗಳು ಅಲ್ಲಿ ಕೆಲಸ ಮಾಡಲಿಲ್ಲ, ಇಲ್ಲಾದ್ರೂ ಕೊಟ್ಟಿದೆ ಅಂತ ಅನ್ನುವಂಥದ್ದು ಆ ರೀತಿಯಾಗಿ ಬರ್ತದೆ. ಸುಖೇಶ್ ಏನಿದೆ ಇಲ್ಲಿ ಇನ್ನೊಂದು ಇದಕ್ಕೆ ಪೂರಕವಾಗಿ ಐವನ್ ಡಿಸೋಜ ಅವರು ಸ್ವಲ್ಪ ಅಲ್ಲಿ ಆಂಟಿಯಾಗಿ ಹೋಗಿದ್ದಾರೆ ಅನ್ನೋದು ಕಾಂಗ್ರೆಸ್ ವಲಯದಲ್ಲಿ ಇದೆ. ಮತ್ತೆ ಚರ್ಚೆಗಳಲ್ಲಿ ಹೋಗಿ ಅದು ಹೆಚ್ಚು ಪ್ರಭಾವ ಬೀರ್ಬೋದು ಖಂಡಿತವಾಗಿ. ಯಾಕೆಂದ್ರೆ ಅಲ್ಲಿ ಕ್ರಿಶ್ಚಿಯನ್ ಸ್ವಲ್ಪ ಡಾಮಿನೇಟೆಡ್ ಇರುವಂತ ಐಕಳ ಮತ್ತೆ ಕೆಲವು ಕ್ಷೇತ್ರಗಳಲ್ಲಿ ಕ್ರಿಶ್ಚಿಯನ್ ಡಾಮಿನೇಟೆಡ್ ಇರುವಂತದ್ದು. ಮತ್ತೆ ಅಲ್ಲಿ ಅವರು ಅಶ್ವಿನ್ ಪಿರೇರಾ ಅಂತ ಹೇಳಿ ಪಕ್ಷೇತರ ಅಭ್ಯರ್ಥಿಯನ್ನು ಸ್ಪರ್ಧಿಸಿದ್ರು. ಅಂದ್ರೆ JDS ಇಂದ ಹೊರಗೆ ಬಂದಂತಹ ಅಶ್ವಿನ್ ಪಿರೇರಾ ಪಕ್ಷೇತರ ಅಭ್ಯರ್ಥಿ ಆಗಿದ್ದಾರೆ. ಅವರಿಗೆ ಬೆಂಬಲಾರ್ಥವಾಗಿ ರೊನಾಲ್ಡ್ ಕುಲೋಸ್ ಅವರನ್ನು ಮುಂದಿಟ್ಟುಕೊಂಡು ಐವಾನ್ ಅಂದ್ರೆ ಅಬೇರನ್ನು ಸೋಲಿಸಲಿಕ್ಕೆ ಐವಾನ್ ಕೆಲಸ ಮಾಡಿದ್ದಾರೆ ಅಂತ ಹೇಳಿ ಸಾಕಷ್ಟು ದೊಡ್ಡ ಚರ್ಚೆ ಆಗಿದೆ. ಮತ್ತೆ ಅದು ಕೂಡ ಚರ್ಚೆಗಳಲ್ಲಿ ಈ ತರ ಆಗಿರೋದು ಅಂತೂ ಹೌದು. ಅಲ್ಲಿ JDS ಮತಗಳು ಜೊತೆಗೆ ಇಲ್ಲಿ ಕಳೆದ ಬಾರಿ ಅಮರನಾಥ್ ಶೆಟ್ಟಿ ಸ್ಪರ್ಧಿಸಿ ಸುಮಾರು 22,000 ಓಟ್ ತಗೊಂಡಿದ್ರು. ಆ ಓಟ್ಗಳಿಗೆ ಈ ಬಾರಿ ಖಂಡಿತವಾಗಿ ಜೀವನ್ ಶೆಟ್ಟರಿಗೆ ಸಿಗುದಿಲ್ಲ, JDS ನ ಅಧಿಕೃತ ಅಭ್ಯರ್ಥಿಗೆ ಸಿಗುದಿಲ್ಲ. ಅದು ಓಟು ಎಲ್ಲಿ ಹೋಗ್ತದೆ ಅಂತ ಹೇಳಿ ಒಂದು ವೇಳೆ ಬಿಜೆಪಿಗೆ ಹೋದ್ರೆ ಖಂಡಿತವಾಗಿ ಸೇಫ್ ಝೋನ್ ಅಲ್ಲಿ ಇರ್ತಾರೆ. ಆದ್ರೆ ಬಿಜೆಪಿಗೆ ಹೋಗುವಂಥದ್ದು ಇಲ್ಲ ಅನ್ನೋದು ಅಲ್ಲಿಯ JDS ನ ಒಳಗಿನ ಒಂದು ಅಲ್ಪಸಂಖ್ಯಾತ ಮತಗಳು ಅಲ್ಲಿ ಸಹಜವಾಗಿ ಕಾಂಗ್ರೆಸ್ಗೆ ಬರಬಹುದು. ಜೊತೆಗೆ ಅದು ಅಷ್ಟೇ ಇಲ್ಲಿ ದೊಡ್ಡ ಎಫೆಕ್ಟ್ ಆಗುದಂದ್ರೆ ಕಳೆದ ಬಾರಿ 2020 ಸರ್ಕಾರ ಆದಾಗ ವಚನ ಭ್ರಷ್ಟತೆ ದೊಡ್ಡ ಇಶ್ಯೂ ಆಯಿತು. ಯಡಿಯೂರಪ್ಪ ಅವರಿಗೆ ಪ್ಲಸ್ ಆದದ್ದು ಅದೇ ಲಾಸ್ಟ್ ಟೈಮ್. ಇದೇ ತರ ಈ ಬಾರಿ ಇಲ್ಲಿ ಮೂಡಬಿದ್ರೆಯಲ್ಲಿ ನೆಗೆಟಿವ್ ಆಗಿ ಆಗ್ತದೆ ಅಂತ ಹೇಳಿ. ಯಾಕೆಂದ್ರೆ ಅವರು 3 ವರ್ಷ ಮಿಥುನ್ ರೈ ಇಟ್ಕೊಂಡು ಕೆಲಸ ಮಾಡಿಸಿದ್ರು, ನಂತರ ಕೈ ಕೊಟ್ಟರು ಅನ್ನೋ ಒಂದು ಭಾವನೆ ಕಾಂಗ್ರೆಸ್ ಕಾರ್ಯಕರ್ತರಲ್ಲೂ ಬಂದಿದೆ, ಸಮುದಾಯದಲ್ಲೂ ಮತದಾರರಲ್ಲೂ ಬಂದಿದೆ. ಅದು ಸ್ವಲ್ಪ ಅಭಯ್ ಚಂದ್ರ ಜೈನ್ಗೆ ಹಿನ್ನಡೆ ಆಗ್ಬೋದು ಬಿಟ್ರೆ, ಮತ್ತೆ ಅವರಿಗೆ ಅವರ ಕೆಲಸದಲ್ಲೇ ಆಗಲಿ ಅವರ ವ್ಯಕ್ತಿಗತ ವರ್ಚಸ್ಸಲ್ಲೇ ಆಗಲಿ ಯಾವುದೇ ರೀತಿ ಹಿನ್ನಡೆ ಇಲ್ಲ. ಯಾಕಂದ್ರೆ ಅವರ ವ್ಯಕ್ತಿಗತ ವರ್ಚಸ್ಸೇ ಅವ್ರ ಕೋಪಿಷ್ಟ ಮುಂಗೋಪಿ ಅನ್ನೋದೇ. ಬಟ್ ಕೆಲಸ ಮಾಡಿಕೊಡ್ತಾರೆ, ಯಾರೇ ಹೋಗ್ಲಿ ಬೇಕಾದ್ರೆ ಕೆಲಸ ಮಾಡಿಕೊಡ್ತಾರೆ. ಈವನ್ ಕೋಪ ಮಾಡಿದ ಅರ್ಧ ಗಂಟೆಯಲ್ಲಿ ಬೇಕಾದ್ರೆ ಅವನೇ ಹೋಗ್ಲಿ ಅವ್ರು ಕೆಲಸ ಮಾಡಿಕೊಡ್ತಾರೆ. ಅವರ ಬಗ್ಗೆ ಯಾವುದೇ ರೀತಿಯ ಕಪ್ಪು ಚುಕ್ಕೆ ಇಲ್ಲ. ವಚನ ಭ್ರಷ್ಟತೆ ಒಂದು ಬಿಟ್ರೆ ಅದು ಅವರ ಬಹುಶಃ ಒಂದು ಟೋಟಲ್ ಇದಾಗಬಹುದು. ಬಿಟ್ರೆ ಈ ಬಿಜೆಪಿಗೆ ಪ್ಲಸ್ ಪಾಯಿಂಟ್ ಅದೇ ಒಂದು ಆರ್ಗನೈಸ್ಡ್ ಆಗಿ ಹೋಗಿದೆ ಅನ್ನೋದು ಪ್ಲಸ್ ಪಾಯಿಂಟ್. ಇವರು ವಚನ ಭ್ರಷ್ಟತೆಯ ಬಗ್ಗೆ ಹೇಳ್ತಾ ಇದ್ದಾರೆ. ಒಂದು ವೇಳೆ ಅಭಯ್ ಚಂದ್ರ ಜೈನ್ ಅವರು ಮಿಥುನ್ ರೈ ಅನ್ನ ಎದುರಿಗೆ ತರದೇ ಇದ್ದಿದ್ರೆ ಬಿಜೆಪಿಯವರ ಅವರ ವರ್ಚಸ್ಸನ್ನು ಹಾಳುಗೆಡುವ ಅಥವಾ ಅವರನ್ನು ಪೂರ್ಣ ಅಟ್ಯಾಕ್ ಮಾಡುವಂತ ಎಲ್ಲ ಸಾಧ್ಯತೆಗಳು ಇದ್ದು ಅದನ್ನ ಸಡಿಲಿಕ್ಕೆ ಅವರಿಗೆ ಸಾಧ್ಯವೇ ಆಗ್ತಾ ಇರಲಿಲ್ಲ. ಈಗಾಗಿರುವ ಡ್ಯಾಮೇಜ್ಗಿಂತ ಅಥವಾ ಅವರು ಸ್ಪರ್ಧಿಸಲಿಕ್ಕೆ ಆಗುವುದೇ ಇರುವಂತ ಪರಿಸ್ಥಿತಿ ಅಲ್ಲಿ ನಿರ್ಮಾಣ ಆಗ್ತಾ ಇತ್ತು. ಸೊ ಆದ ಕಾರಣದಿಂದ ಮಿಥುನ್ ರೈ ಬಂದದ್ದು ಅವರಿಗೆ ಸೇಫ್ ಝೋನ್ ಅನ್ನು ತಂದು ಕೊಟ್ಟಿದೆ. ತಂತ್ರಗಾರಿಕೆ ಅಂತ ಹೇಳ್ಬೋದು. ಸೇಫ್ ಅಂದ್ರೆ ಅವ್ರಿಗೆ ಅಟ್ಯಾಕ್ ಮಾಡ್ಲಿಕ್ಕೆ ಆಗ್ಲಿಲ್ಲ ಮಿಥುನ್ ರೈ ಬಂದದ್ರಿಂದಾಗಿ. ಸೊ ಅದರಿಂದ ಅವರು ಸೈಲೆಂಟ್ ಆಗಿದ್ರು ವಿರೋಧ ಪಕ್ಷದವರು. ಸೊ ಆ ಕಾರಣದಿಂದಾಗಿ ಸೇಫ್ ನಲ್ಲಿ ಮತ್ತೆ ಕೊನೆಯ ಕ್ಷಣದ ಬೆಳವಣಿಗೆ ಬಗ್ಗೆ ನಾವು ಮಾತಾಡೋದಾದ್ರೆ, ಈಗ ನನ್ನ ಅಂದ್ರೆ ಸಮೀಕ್ಷೆಗಳು ಏನು ಹೇಳಿದ್ರು ಕೂಡ ಇವತ್ತು ಕೂಡ ಇವರು ಅಭಯರು ಸೇಫ್ ಝೋನ್ ಅಲ್ಲಿ ಇದ್ದಾರೆ ಅಂತ ನನ್ನ ಅನಿಸಿಕೆ ಅನ್ನೋದು ಹೇಳ್ತಾ ಇದ್ದಾರೆ. ಮುಂದಿನ ಕ್ಷೇತ್ರ ಯಾವುದು, ಯಾರು ಯಾವ ಕ್ಷೇತ್ರ ಸೇಫ್ ಅಲ್ಲಿ ಇದ್ದಾರೆ? ಈಗ ಕ್ಷೇತ್ರ ಬೈಂದೂರು. ಬೈಂದೂರು ಕ್ಷೇತ್ರದಲ್ಲಿ 50-50 ಯಾರು ಗೆಲ್ಲಬಹುದು ಯಾರು ಸೋಲಬಹುದು ನೋಡಿ.
ಖಂಡಿತವಾಗಿ ಅಲ್ಲಿ ಬಿಜೆಪಿ ಮತ್ತೆ ಕಾಂಗ್ರೆಸ್ ಅಭ್ಯರ್ಥಿಗಳು ಇಬ್ಬರನ್ನ ಗಮನಿಸಿದ್ರೆ ಅಲ್ಲಿ ಮತದಾರರ ಒಲವು ಎರಡೂ ಪಕ್ಷಗಳ ಅಭ್ಯರ್ಥಿಗಳ ಮೇಲೆ ಇರುವಂಥದ್ದು. ಹೀಗಾಗಿ ಅಲ್ಲಿ ಸರ್ವೆಯಲ್ಲಿ ಬಂದಿರುವಂತಹ, ನಮಗೆ ಕಂಡು ಬಂದಿರುವಂತಹ, ನಾವು ಮಾಡಿರುವಂತಹ ಸರ್ವೆಯಲ್ಲಿ ಮತದಾರರು ಹೇಳಿರುವಂತಹ ವಿಷಯಗಳನ್ನು ಗಮನಿಸಿದರೆ ಎರಡೂ ಪಕ್ಷಗಳ ಅಭ್ಯರ್ಥಿಗಳ ಮೇಲೆ ಒಲವಿರುವಂಥದ್ದು. ಹೀಗಾಗಿ ಅಲ್ಲಿ ಎರಡೂ ಪಕ್ಷಗಳು ಗೆಲ್ಲುವ ಸಾಧ್ಯತೆ ಇದೆ ಅನ್ನುವಂಥದ್ದು. ಬೇರೆ ಯಾವುದೇ ರೀತಿಯ ಪ್ರಭಾವಗಳು ಬೀರಲಿಲ್ಲ. ಖಂಡಿತವಾಗಿ ಹಲವು ವಿಚಾರಗಳು ಪ್ರಭಾವ ಬೀರುತ್ತೆ. ಯಾಕಂದ್ರೆ ಗೋಪಾಲ್ ಪೂಜಾರಿ ಅವರು ಒಬ್ಬ ಉದ್ಯಮಿ ಮತ್ತೆ ಶಾಸಕರ ಸಿಟ್ಟಿಂಗ್ MLA, ಅವರಿಗೆ ಕೂಡ ಒಳ್ಳೆ ಜನಾಭಿಪ್ರಾಯ ಚೆನ್ನಾಗಿದೆ, ಯಾವುದೇ ಕೆಟ್ಟ ಹೆಸರು ತಂದಿಲ್ಲ. ಆದರೆ ಸುಕುಮಾರ್ ಶೆಟ್ಟರು ಒಂದು ಯೂತ್ ಅವರ ಬಗ್ಗೆ ಮೇಲೆ ಒಳ್ಳೆ ಕಂಟ್ರೋಲ್ ಇದೆ, ಒಳ್ಳೆ ಇದೇ ಆಗಿದ್ದಾರೆ. ಜೊತೆಗೆ ಅದು ಯಡಿಯೂರಪ್ಪ ಅವರ ಕ್ಷೇತ್ರ, ಶಿವಮೊಗ್ಗ ಕ್ಷೇತ್ರದ ಒಂದು ಭಾಗ ಬೈಂದೂರು. ಸೊ ಹಾಗಾಗಿ ಯಡಿಯೂರಪ್ಪ ಫ್ಯಾಕ್ಟರ್ ಕೂಡ ಅಲ್ಲಿ ಪ್ಲಸ್ ಪಾಯಿಂಟ್ ಆಗ್ಬೋದು ಬಿಜೆಪಿಗೆ. ಮತ್ತೆ ಸಾಕಷ್ಟು ಯೋಗಿ ಆದಿತ್ಯನಾಥ್ ಸೇರಿದಂತೆ ಬೇರೆ ಬೇರೆ ರಾಷ್ಟ್ರೀಯ ನಾಯಕರಲ್ಲಿ ಕ್ಯಾಂಪೇನ್ ಮಾಡಿದ್ದಾರೆ. ಮತ್ತೆ ಸುಕುಮಾರ್ ಶೆಟ್ಟಿ ಸ್ವಲ್ಪ ಆಕ್ಟಿವ್ ಆಗಿ ಕೆಲಸ ಮಾಡಿದ್ದಾರೆ. ಇದೆಲ್ಲ ಬಿಜೆಪಿ ಪ್ಲಸ್ ಆಗ್ಬೋದು. ಅದು ಬಿಟ್ಟರೆ ಕಾಂಗ್ರೆಸ್ಗೆ ಪ್ಲಸ್ ಆಗುವಂಥದ್ದು ಕೂಡ ಇಲ್ಲಿದೆ. ಯಾಕಂದ್ರೆ ಸಿಟ್ಟಿಂಗ್ MLA ಆಗಿದ್ದುಕೊಂಡು, ಜಿಲ್ಲಾಧ್ಯಕ್ಷರಾಗಿದ್ದುಕೊಂಡು ಅಲ್ಲಿ ಸಾಕಷ್ಟು ಕೆಲಸ ಮಾಡಿದ್ದಾರೆ ಗೋಪಾಲ್ ಪೂಜಾರಿ ಅವರು. ಹಾಗೆ ಸಮಾನ ಅವಕಾಶಗಳಿವೆ ಅಂತ. ಸರಿ, ಗೋಪಾಲ್ ಪೂಜಾರಿ ಅವರ ಬಗ್ಗೆ ಹೇಳಿದ್ರೆ ಅವ್ರು ಕೆಲಸ ಮಾಡ್ತಾರೆ ಅಥವಾ ಜನಾನುರಾಗಿಯಾಗಿದ್ದಾರೆ, ಸಾಮಾನ್ಯರಾಗಿರ್ತಾರೆ ಅನ್ನುವುದರ ಹೊರತಾಗಿಯೂ ಇವರು ಹೇಳಿದಾಗೆ ಒಬ್ಬ ಉದ್ಯಮಿಯಾಗಿ ಅವರು ಹೆಚ್ಚು ಕೆಲಸದಲ್ಲಿ ತೊಡಗಿರ್ತಾರೆ. ಜನರ ಮಧ್ಯೆ ಇರುವುದಿಲ್ಲ, ಜನರಿಗೆ ಸಿಗುವುದಿಲ್ಲ ಎಂಬ ಅಭಿಪ್ರಾಯ ಕೂಡ ಇದೆ. ಅವರು ತಮ್ಮ ಕ್ಷೇತ್ರದಲ್ಲಿ ಇರೋದಕ್ಕಿಂತ ಹೆಚ್ಚಾಗಿ ಬೆಂಗಳೂರಿನಲ್ಲೇ ಇರ್ತಾರೆ ಅನ್ನುವಂಥದ್ದು. ಸೊ ಆ ಕಾರಣಕ್ಕೆ ಅವರು ಸ್ವಲ್ಪ ಹಿನ್ನಡೆ ಆಗಿರುವುದು. ಮತ್ತು ಇಬ್ಬರು ಕೂಡ ಸಮಾನ ಪ್ರಭಾವವನ್ನು ಹೊಂದಿರುವ ಅಭ್ಯರ್ಥಿಗಳು ಅಂತ ಹೇಳ್ಬೋದು. ಅದರಿಂದ ಇವರ ಸಮೀಕ್ಷೆಯನ್ನು ನಾವು 50-50 ಅನ್ನೋದನ್ನು ಒಪ್ಕೊಳ್ಬಹುದು ಅಂತ. ಎಸ್, ಅದು ಒಟ್ಟಾರೆಯಾಗಿ ವೀಕ್ಷಕರೇ, ಈಗಾಗಲೇ ನೀವು ನೋಡಿದ್ರಿ ಎಲ್ಲಾ ಕ್ಷೇತ್ರಗಳ, ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಕ್ಷೇತ್ರಗಳ 13 ಕ್ಷೇತ್ರಗಳ ಚುನಾವಣೋತ್ತರ ಸಮೀಕ್ಷೆಯನ್ನು ನಾವು ಈಗಾಗಲೇ ನಿಮ್ಮ ಮುಂದೆ ಇಟ್ಟಿದ್ದೇವೆ. ಯಾರು ಯಾವ ಪಕ್ಷಗಳು ಎಲ್ಲಿ ಗೆಲ್ತವೆ, ಎಲ್ಲಿ ಸೋಲ್ತವೆ ಮತ್ತು ಯಾರು ಸೇಫ್ ಝೋನ್ ಅಲ್ಲಿ ಇದ್ದಾರೆ ಇಲ್ಲ ಅಂತ ಅನ್ನುವಂಥದ್ದು ಕೂಡ. ಎಸ್, ಅಂದ್ರೆ ಒಟ್ಟಾರೆಯಾಗಿ ಈ ಎಲ್ಲ ಅಂಶಗಳು ಎಲ್ಲೋ ಒಂದು ಕಡೆಯಲ್ಲಿ ಕೊನೆಯ ಸಂದರ್ಭಗಳಲ್ಲಿ, ಕೊನೆಯ ದಿನಗಳಲ್ಲಿ ಬದಲಾಗುವಂತ ಸಾಧ್ಯತೆಗಳು ಇಲ್ವೋ? ಇವತ್ತಿನ ಅಥವಾ ನಿನ್ನೆ ರಾತ್ರಿ ನಡೆದಂತ ಘಟನೆ ಎಲ್ಲವನ್ನೂ ಸೇರಿಸಿ ಇವಾಗ ನಾವು ಈಗಾಗಲೇ ಹೇಳಿರುವ ಹಾಗೆ ಸುಳ್ಯದ ಒಂದು ಬೆಳವಣಿಗೆಯನ್ನು ಗಮನಿಸಿದ್ರೆ, ನಮ್ಮ ಒಂದು 2 ದಿನದ ಹಿಂದೆ ನಮಗೆ ಬಂದಿದ್ದಂತಹ ಮಾಹಿತಿಗಳ ಪ್ರಕಾರ ಅಲ್ಲಿ 50-50 ಅನ್ನುವಂಥದ್ದು ಇತ್ತು. ಆದ್ರೆ ಇವತ್ತಿನ ಒಂದು ಬೆಳವಣಿಗೆಯನ್ನು ಗಮನಿಸಿ, ಇವತ್ತು ಏನಲ್ಲಿ ಆಗಿದೆ, ಇವತ್ತಾಗಿರುವಂತಲ್ಲಿ ಮತದಾನ ಪ್ರಮಾಣ ಇರಬಹುದು, ಇವುಗಳನ್ನೆಲ್ಲ ಗಮನಿಸಿ ಮತಗಟ್ಟೆಗಳಲ್ಲಿ ಮತದಾರರ ಒಂದು ಅಭಿಪ್ರಾಯಗಳನ್ನ ಒಂದು ಪರಿಗಣಿಸಿ ಒಂದು ಸುಳ್ಯದ ಒಂದು ರಿಸಲ್ಟ್ ಅನ್ನ ನಾವು ಹೇಳಿರುವಂತದ್ದು. ಸುಳ್ಯದಲ್ಲಿ ಒಲವು ಬಿಜೆಪಿ ಪರವಾಗಿರುವಂತದ್ದು. ಇದೇ ರೀತಿ ಪ್ರತಿಯೊಂದು ಕ್ಷೇತ್ರದಲ್ಲೂ ಇಂತಹ ಒಂದು ಬೆಳವಣಿಗೆಗಳಾಗಿರುವಂತದ್ದು. ಯಾಕಂದ್ರೆ ಇದು 2 ಜಿಲ್ಲೆಗಳಲ್ಲಿ ಬರೋಬ್ಬರಿ 60,000 ಜನರನ್ನ ಒಂದು ತಲುಪಿ ಮಾಡಿರುವಂತಹ ಸಮೀಕ್ಷೆ. ಅಂದ್ರೆ ಬರೀ ಒಂದು ವರ್ಗದ ಒಂದು ಮತದಾರರನ್ನ ಒಂದು ತಲುಪಿ ಅಥವಾ ಅವರನ್ನ ಒಂದು ಭೇಟಿಯಾಗಿ ಸಮೀಕ್ಷೆ ಮಾಡಿರುವಂತದ್ದಲ್ಲ. ಪ್ರತಿಯೊಂದು ವಯೋಮಾನದವರನ್ನ, ವಿದ್ಯಾರ್ಥಿಗಳಿರ್ಬೋದು, ಈಗಷ್ಟೇ ಹೊಸದಾಗಿ ಮತದಾನ ಮಾಡ್ತಾ ಇರೋರು ಅಥವಾ ಯುವಕರಿರ್ಬೋದು, ಪಕ್ಷಗಳಲ್ಲಿ ಗುರುತಿಸಿಕೊಂಡವರು ಇರ್ಬೋದು, ಅಥವಾ ಒಂದು ಮಧ್ಯಮ ವರ್ಗದವರು ಇರ್ಬೋದು, ಜೊತೆಗೆ ಹಿರಿಯ ನಾಗರಿಕರು, ಎಲ್ಲರನ್ನ ಸೇರಿಸಿ ಎಲ್ಲ ಚಿಂತನೆಯ ಒಂದು ಮತದಾರರನ್ನ ತಲುಪಿ ಮಾಡಿರುವಂತಹ ಸಮೀಕ್ಷೆ. ಹೀಗಾಗಿ ಇಲ್ಲಿಗೆ ಈಗ ನಾವು ಒಂದು ಕಾರಣಗಳನ್ನ ಕೊಟ್ಟಿರುವಂತದ್ದು ಬರೀ ಮೇಜರ್ ಕಾರಣಗಳಷ್ಟೇ. ಇದಕ್ಕೆ ಇನ್ನು ಹೇಳ್ತಾ ಹೋದ್ರೆ ಇನ್ನೊಂದು ಇದಾಗ್ಬೋದು. ಅಂದ್ರೆ ಅಷ್ಟು ವಿಚಾರಗಳಿವೆ. ಅಂದ್ರೆ ಮೇಜರ್ ವಿಚಾರಗಳನ್ನ ನಾವು ಇಲ್ಲಿ ಪರಿಗಣಿಸಿ ಈ ಒಂದು ಸಮೀಕ್ಷೆಯನ್ನ ಬಹಿರಂಗ ಮಾಡಿರುವಂತದ್ದು. ಇಲ್ಲಿ ಒಟ್ಟಾರೆಯಾಗಿ ಮಾತನಾಡುವ ಮತದಾರರು, ಮಾತನಾಡದೇ ಇರುವ ಮತದಾರರು, ಇಲ್ಲಿ ಈಗ ನಾವು ಚರ್ಚೆ ಆಗದೇ ಇರುವಂತಹ ಸಾಕಷ್ಟು ಫ್ಯಾಕ್ಟರ್ಸ್ಗಳಿವೆ. ಇಲ್ಲಿ ನೇತ್ರಾವತಿ ಹೋರಾಟ ಆಗಿದೆ, ನೋಟ ಚಳವಳಿ ಆಗಿದೆ, ಕಾಟಿಪಳ್ಳದ ಮರ್ಡರ್ ಇಶ್ಯೂ ಅದು ಚರ್ಚೆ ಆಗದೇ ಇರುವಂತದ್ದು, ರಾಜೀವ್ ಸರ್ದೇಸಾಯಿ ಅವರ ಇಶ್ಯೂಗಳು ಕೂಡ ಚರ್ಚೆ ಆಗದೇ ಇರುವಂತದ್ದು, ಪ್ರಕಾಶ್ ರೈ ಬಂದು ಸಾಕಷ್ಟು ಮಾಡಿದ್ರು, ಸಂಜೀವ್ ಪೂಜಾರಿ ಅವರ ಮೇಲೆ ನಡೆದಂತಹ ಹಲ್ಲೆಗಳು, ಇದು ಬಂಟ್ವಾಳದಲ್ಲಿ ಕಾಂಗ್ರೆಸ್ ಪರವಾದ ಒಂದು ಸಿಂಪತಿ ಕ್ರಿಯೇಟ್ ಮಾಡ್ಲಿಕ್ಕೆ ಸಾಧ್ಯ ಆಯಿತು. ಮುಲ್ಕಿಯಲ್ಲಿ ನಡೆದಂತಹ ಇನ್ಕಮ್ ಟ್ಯಾಕ್ಸ್ ಆದಾಯ ತೆರಿಗೆ ದಾಳಿಗಳು ಅದು ಸ್ವರಕ್ಕೆ ಪರವಾಗಿ ಬಂತು. ಕಲ್ಲಡ್ಕ ಮತ್ತು ರಮಣಾಥ್ ರೈ ಅವರ ನಡುವಿನ ಗುದ್ದಾಟ ಸೈಲೆಂಟ್ ಆದದ್ದು, ನಳಿನ್ ಕುಮಾರ್ ಕಟೀಲ್ ಮತ್ತು ಬಿಜೆಪಿ ಒಳಗಿನ ಕೆಲವು ಭಿನ್ನಮತಗಳು, ಇದೆಲ್ಲವೂ ಕ್ಷಣದ ಒಂದು ಶಿಫ್ಟಿಗೆ, ಬದಲಾವಣೆಗೆ, ಮತದಾರರ ಚಂಚಲನಶೀಲತೆಗೆ ವೇದಿಕೆ ಆಯಿತು. ಇದೆಲ್ಲವೂ ನಾವು ಓವರಾಲ್ ಆಗಿ ಇದು ಮಾಡಿದ್ರೆ ಮತ್ತೆ ಮೋದಿ ಅವರ ಇದು ಪ್ರಭಾವ ಅಷ್ಟು ದೊಡ್ಡ ಮಟ್ಟದಲ್ಲಿ ಇಲ್ಲ ಅನ್ನೋದು. 2014ರಲ್ಲಿ ಏನು ಪ್ರಭಾವ ಬೀರಿದ್ರು ಆ ಮಟ್ಟದಲ್ಲಿ ಈ ಬಾರಿಯ ಪ್ರಭಾವ ಬೀರಲಿಕ್ಕೆ ಮೋದಿ ಅವರು ಸಾಧ್ಯ ಆಗಿಲ್ಲ. ಅಮಿತ್ ಶಾ ಅವರು 3 ಸಾರಿ ಬಂದ್ರು ಕೂಡ ಸಾಧ್ಯ ಆಗಿಲ್ಲ. ರಾಹುಲ್ ಭೇಟಿ ಆದ್ರೂ ಕೂಡ ಮೊದಲ ಭೇಟಿಗೆ ಇಷ್ಟು ಪರಿಣಾಮಕಾರಿ 2ನೇ ಭೇಟಿ ಆಗಿಲ್ಲ. ಇದೆಲ್ಲವೂ ಗಮನದಲ್ಲಿಟ್ಕೊಂಡಿದ್ರೆ ಕಾಂಗ್ರೆಸ್ ಸ್ವಲ್ಪ ಮುನ್ನಡೆಯಲ್ಲಿದೆ ಅನ್ನೋದನ್ನು ಓವರಾಲ್ ಆಗಿ ಹೇಳ್ಬಹುದು.
ಇದರ ಜೊತೆಗೆ ಹೊಸ ಮತದಾರರು ಬಹಳ ಒಂದು ಪ್ರಭಾವವನ್ನು ಬೀರ್ತಾರೆ. ಯಾಕಂದ್ರೆ ಹೊಸ ಮತದಾರ ಅಂತ ಹೇಳಿದ್ರೆ ಈ ಬಾರಿ ಮೊದಲ ಬಾರಿ ಮತದಾನ ಮಾಡ್ತಿರುವಂತಹ ಯೂತ್ ಅನ್ನ ಸುಲಭವಾಗಿ ರೀಚ್ ಆಗುವಂತದ್ದು ಸಾಮಾಜಿಕ ಜಾಲತಾಣಗಳು. ಒಂದು ಸಾಮಾಜಿಕ ಜಾಲತಾಣಗಳಲ್ಲಿ ಈಗ ಯಾವ ಪಕ್ಷ ಹೆಚ್ಚು ಆಕ್ಟಿವ್ ಆಗಿ ಕೆಲಸ ಮಾಡ್ತಾ ಇದೆ ಅಥವಾ ಅದು ಒಂದು ಯುವ ಮತದಾರರ ಮಾನಸಿಕತೆ ಮೇಲೆ ಯಾವ ರೀತಿ ಪ್ರಭಾವ ಬೀರ್ತದೆ, ಇದನ್ನೆಲ್ಲವನ್ನು ಪರಿಗಣಿಸಿ, ಯಾಕಂದ್ರೆ ಹೆಚ್ಚಿನ ಈವರೆಗಿನ ಜನರಲ್ ಆಗಿ ಹೇಳುವ ಹಾಗೆ ಒಂದು ಕಾರ್ಯಕರ್ತರ ಅಭಿಪ್ರಾಯ ಇವುಗಳ ಮೇಲೆ ಸಮೀಕ್ಷೆ ಹೋಗ್ತದೆ. ಆದ್ರೆ ಹೊಸ ಮತದಾರರದ್ದು ಕೂಡ ಸಮೀಕ್ಷೆಯಲ್ಲಿ ಬಹಳಷ್ಟು ಪ್ರಮುಖ ಒಂದು ಪಾತ್ರವನ್ನ ವಹಿಸ್ತದೆ ಅನ್ನುವಂಥದ್ದು. ಒಂದು ವೇಳೆ ಇಲ್ಲಿ ಬಿಜೆಪಿ ತನ್ನ ಅವಕಾಶವನ್ನ ಕಳೆದುಕೊಂಡಿದ್ರೆ, ಇಲ್ಲಿ ಮಾತ್ರವಲ್ಲ ಇಡೀ ರಾಜ್ಯದಲ್ಲಿ ಹೇಳ್ತಾ ಇರೋದು, ಅದು ಎರಡು ಕಾರಣಗಳು. ಒಂದು, ಅತಿಯಾಗಿ ಮೋದಿಯನ್ನ ನಂಬಿರೋದು, ನರೇಂದ್ರ ಮೋದಿಯನ್ನ ನಂಬಿರೋದು, ಮೋದಿ ಅಲೆಯನ್ನ ಪ್ರಭಾವದಿಂದ ಹೊರಗೆ ಬರದೆ, ಅಂದ್ರೆ ಆ ಅಲೆ ತಲೆಯಿಂದ ಹೊರಗೆ ಬರದೇ ಇರೋದು, ಯಡಿಯೂರಪ್ಪ ಅವರನ್ನು ತೋರಿಸದೆ, ಸ್ಥಳೀಯವಾಗಿ ಯಾರನ್ನೂ ಲೆಕ್ಕಕ್ಕೆ ತೆಗೆದುಕೊಳ್ಳದೆ ಕೇವಲ ಅಮಿತ್ ಶಾ ಮತ್ತು ಮೋದಿಯವರನ್ನ ಮಾತ್ರ ಮುಖ್ಯವಾಗಿ ಅದು ಕಳೆದುಕೊಂಡಿದ್ದರೆ ಅದು ಪ್ರಮುಖ ಕಾರಣ. ಇಲ್ಲಿ ವಿಶೇಷ ಅಂದ್ರೆ ಯಾವ ರಾಜ್ಯ ನಾಯಕರು ಇಲ್ಲಿ ಪ್ರಚಾರಕ್ಕೆ ಬಂದಿಲ್ಲ. ಸ್ಮೃತಿ ಇರಾನಿಯಿಂದ ಹಿಡಿದು ಯೋಗಿ ಆದಿತ್ಯನಾಥ್ ಹಿಡಿದು ಅಮಿತ್ ಶಾ, ಮೋದಿ ಎಲ್ಲರೂ ಬಂದಿದ್ದಾರೆ. ಆದ್ರೆ ಯಡಿಯೂರಪ್ಪ ಆಗ್ಲಿ, ಡಿ ವಿ ಸದಾನಂದಗೌಡ ಆಗ್ಲಿ ಅಥವಾ ಬೇರೆ ಯಾವ ನಾಯಕರು ಇಲ್ಲಿ ಬಂದಿಲ್ಲ ಪ್ರಚಾರಕ್ಕೆ. ಅದೊಂದು ಇಂಪಾರ್ಟೆಂಟ್. ಅದೇ ಕಾರಣ ನಾನು ಹೇಳ್ತಾ ಇದ್ದೆ. ಮತ್ತೆ ಅದರ ಜೊತೆಯಲ್ಲಿ ಮತ್ತೊಂದು ಜನರ ಆಕ್ರೋಶಕ್ಕೆ ಕಾರಣವಾಗಿದ್ದು ಈ ದ್ವೇಷದ ರಾಜಕಾರಣ ಅಂತ ಹೇಳಿದ್ರೆ, ಇದು IT ದಾಳಿ ಇದೆಯಲ್ಲ, ಅದು ನೇರವಾಗಿ ಉದ್ದೇಶಪೂರ್ವಕವಾಗಿ ಕಾಂಗ್ರೆಸ್ಸಿಗರ ಮೇಲೆ ಮಾಡಿಸಿದ್ದು ಅಂತ ಸ್ಪಷ್ಟವಾಗಿ ಎಲ್ಲರಿಗೂ ಗೋಚಿಸ್ತಾ ಇತ್ತು. ಅಂದ್ರೆ ಇಂಥದ್ದು ಮಾಡ್ತಾರಾ ಅನ್ನುವಂಥದ್ದು. ಅಂದ್ರೆ ರಾಜಕಾರಣದಲ್ಲಿ ಮತ್ತು ಚುನಾವಣೆ ನಿಂತಾಗ ಎಲ್ಲರೂ ಹಣ ಖರ್ಚು ಮಾಡ್ತಾರೆ, ಅದು ಮಾಡಲೇಬೇಕಾದ ಅನಿವಾರ್ಯತೆ ಕೂಡ ಇರ್ತದೆ. ಅದು ಬಿಜೆಪಿಯವರು ಮಾಡೋದಿಲ್ಲ ಅಂತ ನಾವು ಅಂದ್ರೆ ನಾವು ಒಳ್ಳೆಯವರು ಅಥವಾ ನಾವು ಅಂತದೊಂದು ಇದೆಲ್ಲ ಹೇಳಿಕೊಳ್ಳಿಕ್ಕೆ ಆಗುದಿಲ್ಲ. ಆದ್ರೂ ಕಾಂಗ್ರೆಸ್ಸಿಗವರು ಹಣ ಖರ್ಚು ಮಾಡದೆ ಅಂತ ತಡಿಲಿಕ್ಕೆ ಅದು ಕೂಡ ಪ್ರತಿಯೊಂದು ಜಿಲ್ಲೆಯಲ್ಲಿ ಯಾರು ಪ್ರಭಾವಿತರಾಗಿದ್ದಾರೆ ಆ ಪ್ರದೇಶದಲ್ಲಿ, ಅಂದ್ರೆ ನಾವೀಗ ಉಡುಪಿಗೆ ಹೋಗೋದಾದ್ರೆ ನಮ್ಮ ವಿನಯ್ ಕುಮಾರ್ ಸೊರಕೆ ಅವರ ಹತ್ರ ಹಿಂದೆ, ಮಂಗಳೂರಿಗೆ ಬರೋದಾದ್ರೆ ನಮ್ಮ ರಮಾನಾಥ್ ರೈ, ಹಾಗೆ ಉತ್ತರ ಕನ್ನಡ ಜಿಲ್ಲೆಗೆ RV ದೇಶಪಾಂಡೆ, ಹೀಗೆ ಅಂದ್ರೆ ಯಾರು ಪ್ರಭಾವಿತರಾಗಿದ್ದಾರೆ ಅವರ ಇದರಲ್ಲಿ ಅದು ಇದು ಅಂದ್ರೆ ಮೋದಿ ಅಲೆ ಮತ್ತು ಈ ದಾಳಿ ಇದೆ, ಅದು ಬಿಜೆಪಿ ಓಟನ್ನ ಕಳೆದುಕೊಳ್ಳಲಿಕ್ಕೆ ಕಾರಣವಾಗಿರುವ ಸಾಧ್ಯತೆ ಇದೆ ಅನ್ನೋದನ್ನ ನಾನು ಇಲ್ಲಿ ಸ್ಪಷ್ಟಪಡಿಸ್ತೀನಿ. ಎಸ್, ಇದು ಇವಿಷ್ಟು ವೀಕ್ಷಕರೇ ಬಹಳ ಮುಖ್ಯವಾಗಿ ಚುನಾವಣೋತ್ತರ ಸಮೀಕ್ಷೆಗೆ ಸಂಬಂಧಪಟ್ಟ ಹಾಗೆ ಈ ಮುಂಗಾರು ಸಂಸ್ಥೆ ನಡೆಸಿದಂತ ಒಂದು ಸಮೀಕ್ಷೆಯನ್ನು ನಾವು ನಿಮ್ಮ ಮುಂದೆ ಇಟ್ಟಿರುವಂಥದ್ದು. ಏನಿದ್ರು ಕೂಡ ಮತದಾರರ ಅಭಿಪ್ರಾಯಗಳು, ಅವರು ಮಾಡಿರುವಂತ ಮತಗಳು ಭದ್ರವಾಗಿ ಮತಪೆಟ್ಟಿಗೆ ಯಂತ್ರದಲ್ಲಿ ಇದೆ ಅಂತ ಅನ್ನುವಂಥದ್ದು. ಇನ್ನು ನೋಡೋಣ, ನಾಡಿದ್ದು ಮೇ 15ರಂದು ಫಲಿತಾಂಶ ಪ್ರಕಟಗೊಳ್ಳಲಿದೆ. ಅಲ್ಲಿ ಯಾವ ರೀತಿಯ ಫಲಿತಾಂಶ ಪ್ರಕಟಗೊಳ್ಳಲಿದೆ ಅನ್ನುವಂಥ ನಿರೀಕ್ಷೆಗಳು ಎಲ್ಲರಿಗೂ ಕೂಡ ಇದ್ದೇ ಇರುವಂಥದ್ದು. ಇದು ಇವತ್ತಿನ ವಿಶೇಷ. ನಿರಂತರ ಸುದ್ದಿ ಮನೋರಂಜನೆ ಮುಂದುವರೆದೇ ನೋಡ್ತಾ ಇದ್ದೀವಿ. ನಮಸ್ಕಾರ.